ಮಾಧವ ಕೋಟಿ ಸಮಪ್ರಭಾ ನಮಸ್ಕಾರ. ಶ್ರೀಯುತ ಬೆಳ್ಳಾರೆ ಮಂಜುನಾಥ ಭಟ್ ಅವರ ಜೊತೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಒಂದು ಸಣ್ಣ ಸಂವಾದ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಶ್ರೀಯುತ ಬೆಳ್ಳಾರೆ ಮಂಜುನಾಥ ಭಟ್ ಅವರು ಕಳೆದ 40 ವರ್ಷಗಳಿಂದ ವೃತ್ತಿ ಮೇಳದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೊಂದಿಗೆ ತೆಂಗುತಿಟ್ಟು ಯಕ್ಷಗಾನದ ಕೂಲಂಕುಷ ವಿಚಾರವನ್ನು ಸ್ವಲ್ಪ ಇವರಿಂದ ತಿಳಿದುಕೊಳ್ಳಬೇಕೆಂಬ ಆಸಕ್ತಿಯಿಂದ ಇಲ್ಲಿ ಸೇರಿಕೊಂಡಿದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ನೀವು ವಿವರಿಸಿ. ನಾವು ಪುರೋಹಿತ ಸಂಪ್ರದಾಯದ ಮನೆತನದವರು. ಹೊಸನಗರದಿಂದ ಮೊದಲು ನಮ್ಮ ಹಿರಿಯವರು ಕೊಡಗರಸರ ಕಾಲದಲ್ಲಿ ಮಡಿಕೇರಿಗೆ ರಾಜ ಪುರೋಹಿತರಾಗಿ ಬಂದವರು. ಅಲ್ಲಿಂದ ಮತ್ತೆ ಪಂಜಸೀಮೆಯ 100 ಮನೆಗಳಿಗೆ ನಮ್ಮ ಹಿರಿಯವರು ಪುರೋಹಿತರಾಗಿ ಪಂಜಸೀಮೆಗೆ ಬಂದರು. ಅಲ್ಲಿಂದ ವಿಭಜನೆಗೊಂಡು ಹಾಗೆ ನಮ್ಮ ಮೂಲತಃ ಪುರೋಹಿತ ವರ್ಗದವರು ನಾವು. ಸರಿ. ನನ್ನ ತಂದೆಯವರು ಪೌರೋಹಿತ್ಯ ಮಾಡಿಕೊಂಡಿದ್ದವರು. ಮತ್ತೆ ಮಾಳಂಗಾಯಿ ಕೃಷ್ಣ ಭಟ್ರು ಅಂತ ಹಳೆ ವೇಷಧಾರಿ. ಅವರು ನನ್ನ ತಂದೆಯವರಿಗೆ ಮಾವ ಆಗ್ತಾರೆ. ಅಂದ್ರೆ ತಾಯಿಯ ಕಾಸ ತಾಯಿ ಅಲ್ಲ, ಅಜ್ಜನಿಗೆ 2 ಮದುವೆ ಆಗಿತ್ತು. ಮೊದಲಿನ ಹೆಂಡತಿಯ ತಮ್ಮ ಅವರು ಮಾಳಂಗಾಯಿ ಕೃಷ್ಣ ಭಟ್ರು ಅಂತ ಹಳೆ ಹಿರಿಯ ವೇಷಧಾರಿಗಳು. ಅವರು ಕೂಡ್ಲು ಮೇಳ ಮಾಡಿಕೊಂಡು ನಮ್ಮ ಬೆಳ್ಳಾರಿಗೆ ಬಂದಾಗ ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಸರಿ. ಆವಾಗ ನಾನು ಗೆಜ್ಜೆ ಕಟ್ಟಿದ್ದು. ಆವಾಗ ನಾಟ್ಯ ಶಾಲೆಗೆ ಹೋಗಿ ಬಾಬು ಗೌಡ್ರು ಅಂತ ಒಬ್ರು ಮಾಸ್ಟರ್ ಕೈಯಿಂದ 7ನೇ ಕ್ಲಾಸಲ್ಲಿ ಎಲ್ಲ ಸ್ಕೂಲ್ ಡೇಯಲ್ಲಿ ಪಾತ್ರ ಮಾಡಿದ್ದೇನೆ. ಆವಾಗ ಕಲಿತ ನಾಟ್ಯದಲ್ಲಿ ಕೂಡ್ಲು ಮೇಳದಲ್ಲಿ ಶುರುವಿಗೆ ಅಭಿಮನ್ಯು ಪಾತ್ರ ಕೃಷ್ಣಾರ್ಜುನದಲ್ಲಿ ಅಡ್ಕಸ್ಥಳ ಕೃಷ್ಣ ಭಂಡಾರಿ ಅವರು ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿದರು, ಸ್ತ್ರೀ ಪಾತ್ರಧಾರಿ. ಹಾಗೆ ಅದು 1 ತಿಂಗಳು ತಿರುಗಾಟ ಆಯಿತು. ನನ್ನ ಕೊನೆ ಪರೀಕ್ಷೆಯಲ್ಲಿ 1-2 ಪರೀಕ್ಷೆಗೆ ಹೋಗಿದ್ದೇನೆ ಅಷ್ಟೇ ನಾನು 8ನೇ ಕ್ಲಾಸಲ್ಲಿ. ಅದು ಕುಕ್ಕು ಜಡ್ಕ ಅಂತ MP ಗೋಪಾಲಕೃಷ್ಣಯ್ಯ ಅಂತ. ಅಲ್ಲಿ ಹೋಗಿ ಅಜ್ಜ ಕೂಡ್ಲು ಮೇಳವನ್ನು ಅಡವಿಡಬೇಕಾಗಿ ಬಂತು ಅವತ್ತಿನ ಪರಿಸ್ಥಿತಿಯಲ್ಲಿ. ಮತ್ತೆ 1 ತಿಂಗಳು ಶೀನ ಭಂಡಾರಿಯವರ ಆದಿಸುಬ್ರಹ್ಮಣ್ಯ ಮೇಳದಲ್ಲಿ ಕೆರೆಕೋಡಿ ಗಣಪತಿ ಭಟ್ರು ಅಂತ ಅವರೊಂದು ಕಾಗದ ಕೊಟ್ಟರು, ನನ್ನ ಕ್ಲಾಸ್ಮೇಟ್ ಅವರು. ಹಾಗೆ ಅಲ್ಲಿಗೆ ಹೋಗುವಂತ ಕಳಿಸಿದ್ರು. ಹಾಗೆ 1 ತಿಂಗಳು ಅದರಲ್ಲಿ ತಿರುಗಾಟ ಮಾಡಿ ಈ ಮಧ್ಯೆ ಏನಾಗಿದೆ ಅಂದ್ರೆ ಧರ್ಮಸ್ಥಳದಲ್ಲಿ ಯಕ್ಷಗಾನ ನಾಟ್ಯ ಹೇಳಿಕೊಡ್ತಾರೆ ಅಂತ ಆಯಿತು. ಕೇಂದ್ರ ಇತ್ತು. ಹೌದೌದು. ನಾನು ಹೋದದ್ದು ಇದು ವ್ಯವಸಾಯ ಇದು ಆಗುವ ಸಂದರ್ಭ, ಯಾವುದು ಮೇಳದ ತಿರುಗಾಟದ ಸಂದರ್ಭ ಆಗಿದೆ. ಹೋಗಿ ಕಾವಂದರಿಗೆ ಅಡ್ಡ ಬಿದ್ದೆ ನನಗೆ ನಾಟ್ಯ ಕಲಿಬೇಕು ಅಂತ ಹೇಳಿದೆ. ಅವಾಗ ಈಗಲ್ಲ ಮಗು, ಅದು ಮಳೆಗಾಲ, ಇಲ್ಲಿ ಯಕ್ಷಗಾನ ತರಬೇತಿ ಕೊಡ್ತೇವೆ, ಆವಾಗ ಬಾ ಅಂತ ಹೇಳಿದ್ರು. ಸರಿ. ಹಾಗೆ ಅದರಿಂದ ಮತ್ತೆ ನಾನು ಧರ್ಮಸ್ಥಳದಲ್ಲಿ ಕಲಾ ಯಕ್ಷಗಾನ ತರಬೇತಿ ಕೇಂದ್ರಕ್ಕೆ ಪಂಡ್ರೆ ಚಂದುಗಳು ಗುರುಗಳಾಗಿದ್ದ ಅಲ್ಲಿ 3ನೇ ಬ್ಯಾಚ್. ಆವಾಗ ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರ ಪ್ರಾರಂಭ ಆಗಿ 3ನೇ ಬ್ಯಾಚ್ ಅಲ್ಲಿ ನಾನು ವಿದ್ಯಾರ್ಥಿಯಾಗಿ ಸೇರಿದೆ. ಹಾಗೆ ನಾವು ಜನ್ಮತ ಪೌರೋಹಿತ್ಯ ಮನೆತನದವರಾದರೂ ಯಕ್ಷಗಾನಕ್ಕೆ ಬರಲಿಕ್ಕೆ ಇದು ಅವಕಾಶ ಆಯಿತು. ಹಾಗೆ ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ನೀವು ಮುಂದುವರಿತಿದ್ರಿ? ನಮಗೆ ಪೌರೋಹಿತ್ಯ ಸಂಪ್ರದಾಯ ಮತ್ತೆ ಮನೆ ಹತ್ತಿರವೇ ವಿದ್ಯೆ ಕಲಿಯುವುದಕ್ಕೆ ಆಸ್ಪದ ಇತ್ತು. ಈಗ ಡಿಗ್ರಿ ಕಾಲೇಜೆಲ್ಲ ಆಗಿದೆ. ಆವಾಗ PUC ಜೂನಿಯರ್ ಕಾಲೇಜಿವರೆಗಿತ್ತು. ಅಲ್ಲಿ ಪ್ರೈಮರಿ ಮತ್ತು ಕಾಲೇಜಿನ ಮಧ್ಯ ಬಂಗಲೆಯಿಂದ ಕೆಳಗೆ ನಮ್ಮ ಮನೆ ಇದ್ದದ್ದು ಬೆಳ್ಳಾರೆಯಲ್ಲಿ. ಹಾಗೆ ನಾನು ಹುಟ್ಟಿದ್ದಲ್ಲಿ. ನಮ್ಮ ಮೂಲತಃ ಕುಂಜಿ ಹಿತ್ಲು ಅಂತ ಕಲ್ಮಡ್ಕದಲ್ಲಿ ನಮ್ಮ ಹಿರಿಯವರೆಲ್ಲ ಇದ್ದವರು. ನನ್ನ ತಂದೆಯವರು ಇದ್ದದ್ದು ಬೆಳ್ಳಾರೆಯಲ್ಲಿ. ಹಾಗೆ ನಾನು ಬೆಳ್ಳಾರೆ ಮಂಜುನಾಥ ಭಟ್ ಅಂತ ಬರಲಿಕ್ಕೆ ಕಾರಣ. ಸರಿ ಸರಿ. ಹಾಗೆ ಯಕ್ಷಗಾನ ಕ್ಷೇತ್ರವನ್ನು ಈಗ ಹೊಟ್ಟೆಪಾಡಿಗೆ ಅಂತ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಒಂದು ಮನೋಧರ್ಮದಿಂದ ಅವರು ಮುಂದುವರಿದ್ರೆ ಇಲ್ಲಿ ಅವರಿಗೆ ಏಳಿಗೆ ಆದೀತು? ಅಂದ್ರೆ ಅವರಿಗೆ ಒಂದನೇ ಕಲಾ ಆಸಕ್ತಿ ಇರಬೇಕು, ಅಭಿರುಚಿ ಇರಬೇಕು. ಕೇವಲ ಹೊಟ್ಟೆಪಾಡಿಗೆ ಅಂತ ದುಡಿಯುವುದಲ್ಲ, ಶ್ರದ್ಧೆ ಮಾಡುವಂತ ಕಸುಬಿನಲ್ಲಿ, ವ್ಯವಸಾಯದಲ್ಲಿ ಶ್ರದ್ಧೆ ಭಕ್ತಿಗಳಿದ್ರೆ
ಗುರು ಹಿರಿಯರಲ್ಲಿ ಆ ಪೂಜನೀಯ ಭಾವ ಇದ್ದರೆ ಅವರಿಗೆ ವಿದ್ಯೆಯೂ ಬರ್ತದೆ. ಹೌದು. ಆ ಮೂಲಕ ಅವರಿಗೆ ಕಲಿಯುವುದಕ್ಕೂ ಅವಕಾಶ ಉಂಟು. ಹೌದು. ಆ ಮೂಲಕವಾಗಿ ಅವರ ಜೀವನಕ್ಕೂ, ಯಾಕಂದ್ರೆ ನಾನು ಬಡ ಮನೆತನದಲ್ಲಿ ಹುಟ್ಟಿದ್ರು, ನನಗೀಗ ನಮ್ಮ ಸಂಸಾರವನ್ನು ಇದು ನೋಡಿಕೊಳ್ಳುವಂತ ಒಂದು ಅನುಗ್ರಹ ಕಟೀಲು ಶ್ರೀದೇವಿಯದ್ದು ಉಂಟು ಅಂತ ಹೇಳುವುದಕ್ಕೆ ನಾನೇ ನಿದರ್ಶನ. ಹೌದು ಹೌದು. ಕೇವಲ ಬೇರೆ ಎಂತ ಉದ್ಯೋಗ ಇದ್ದು ನಾನು ಜೀವನದಲ್ಲಿ ಮುಂದುವರೆದದ್ದಲ್ಲ. ಹೌದು. ಕೇವಲ ಯಕ್ಷಗಾನದಿಂದಲೇ ಹೊಟ್ಟೆಪಾಡಿಗಾಗಿ ಅಭಿರುಚಿಯಲ್ಲಿ ಪ್ರಥಮವಾಗಿ ಬಂದೆ ನಾನು. ಹೌದು. ಆಮೇಲೆ ಅದನ್ನೇ ಹೊಟ್ಟೆಪಾಡಿಗೆ ಆರಿಸಿಕೊಂಡ್ರೆ. ಹೌದು. ಯಕ್ಷಗಾನ ಕೇಂದ್ರದಲ್ಲಿರುವಾಗಲೂ ಗುರುಗಳು ಪಡ್ರೇಜಂದು ಅವರು ಹೇಳಿದರು, ಈ ಸಲ 2 ಮೇಳ ಆಗುತ್ತದೆ ಭಟ್ರೆ, ನೀವು ಬನ್ನಿ, ನನಗೆ ಸ್ವಲ್ಪ ಅಡಿಗೆ ಎಲ್ಲ ಗೊತ್ತುಂಟು ಅಂತ. ಮಕ್ಕಳ ಅಡಿಗೆ ನಾನು 14 ವರ್ಷದವ ಆವಾಗ, ನನಗೆಂತ ಗೊತ್ತಿರ್ಬೋದು, ಅಡಿಗೆ ಎಲ್ಲ ಗೊತ್ತುಂಟು ಅಂತ ಹೇಳಿದೆ ಆವಾಗ. ಹಾಗಾದ್ರೆ ತಿಂಗಳಲ್ಲಿ 1-2 ಅಡಿಗೆ ಸಿಗಬಹುದಷ್ಟೇ, ನಿಮಗೆ ವೇಷ ಎಲ್ಲ ಮಾಡಿಕೊಂಡು ಬರಬಹುದು ಅಂತ. ಹಾಗೆ ನನಗೆ ಕಟೀಲು 2 ಮೇಳ ಆಗುವಾಗ ಈ ಅವಕಾಶ ಕೂಡಿ ಬಂತು. ಹೌದು. ಹಾಗೆ ಒಂದೊಂದೇ ಹಂತವಾಗಿ ಯಾವುದು ಶುರುವಿಗೆ ಇದು ಕೋಡಂಗಿ ವೇಷ, ಮತ್ತೆ ಬಾಲಗೋಪಾಲರು, ಮುಖ್ಯ ಸ್ತ್ರೀ ವೇಷ, ಪೀಠಿಗೆ ಸ್ತ್ರೀ ವೇಷ, ಹೀಗೆ ಹಂತವಾಗಿ ಯಕ್ಷಗಾನದಲ್ಲಿ ಬೆಳೆದು ಬರುವುದಕ್ಕೆ ಅದೊಂದು ಅವಕಾಶ. ಅಂದ್ರೆ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ಸೇರಿಕೊಂಡ್ರೆ, ಅದನ್ನು ಹೊಟ್ಟೆಪಾಟಿಗೆ ಅದನ್ನು ಬಳಸಿಕೊಂಡ್ರೆ ಹೌದು ಏಳಿಗೆ ಆಗ್ತದೆ. ಹೌದು. ಅಭಿರುಚಿ ಇಲ್ಲದೆ ಕೇವಲ ಸಂಪಾದನೆ ಮಾಡಬೇಕು ಅಂತ ಬಂದ್ರೆ ಅದರಿಂದ ಯಕ್ಷಗಾನಕ್ಕೂ ಪ್ರಯೋಜನ ಇಲ್ಲ, ಅವರಿಗೂ ಪ್ರಯೋಜನ. ಪುರುಷ ಜನ ಬೆಂಬಲದಲ್ಲಿ ಮೆರಿಬಹುದು. ಹೌದು ಹೌದು ಹೌದು. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಂತ ನಾವೇನು ಹೇಳ್ತೇವೆ, ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಗುಣಲಕ್ಷಣಗಳೇನು? ನಾನು ಸಾಮಾನ್ಯ 74-75ರಿಂದ ಮತ್ತೆ 14ನೇ ವರ್ಷ ನನಗೆ. ಹೌದು. ಆಮೇಲೆ ನಾನು ಬೆಳೆದು ಬಂದದ್ದು. ಹೌದು. ಆವಾಗ ನೋಡ್ತಾ ಬಂದ ಸಂಪ್ರದಾಯ ಅಲ್ಲದೆ, ಅದರ ಮೊದಲಿದ್ದು ನಾನು ಕೇಳಿದ್ದಲ್ಲದೆ ಕಣ್ಣಾರೆ ಕಿವಿಯಾರೆ ನೋಡಿ ಕೇಳಿದ್ದಿಲ್ಲ. ಹೌದು ಹೌದು. ಆವಾಗ ಇದೆ ಪಡ್ರೇಜಂದು ಅಣ್ಣ, ಮತ್ತೆ ನೆದ್ಲೆ ನರಸಿಂಹ ಭಟ್ರು, ಇರಾ ಗೋಪಾಲಕೃಷ್ಣ ಭಾಗವತರು, ಮತ್ತೆ ಬಲಿಪನಾರಾಯಣ ಭಾಗವತರು, ಹೀಗೆ ಇವರೆಲ್ಲ ಇದ್ರು. ಹೌದು. ನಾನು 2ನೇ ಮೇಳದಲ್ಲಿ ಸಣ್ಣವನಾಗಿ ಬೆಳೆದು ಬರ್ತಾ ಇದ್ದದ್ದು. ಹಾಗೆ ಆ ಹಿರಿಯ ಕಲಾವಿದರಿಂದ ನಾನು ಏನು ಕಂಡಿದ್ದೇನೆ ಅದನ್ನು ಸಂಪ್ರದಾಯವಾಗಿ ನಾನು ಗುರುತಿಸಿಕೊಂಡ. ಹೌದು. ಅಂದ್ರೆ ಕುഞ്ഞിರಾಮ ಮಣಿಯಾಣಿ ಬಣ್ಣದಲ್ಲಿ, ಬಣ್ಣದ ಗುಟ್ಟೆಪ್ಪಣ್ಣ, ಬಣ್ಣದ ಮಾಲಿಂಗ ಅಂತ ಅಜ್ಜ ಇದ್ರು, ಗಾದಿ ಮಾಲಿಂಗ ಅಂತ ಅವರು, ಹೀಗೆ ಬಣ್ಣದ, ಮತ್ತೆ ಚಂದ್ರಗಿರಿ ಬಣ್ಣ ಎಲ್ಲ ಅವರು ಬೇರೆ ಮೇಳದಲ್ಲಿ. ಅಂದ್ರೆ ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಯಾವುದನ್ನು ನೋಡಿದ್ದೀರಿ, ಯಾವುದನ್ನು ಕೇಳಿದ್ದೀರಿ, ಅದು ನಿಮ್ಗೆ ಅದು ಸಾಂಪ್ರದಾಯಿಕ ಅಂತ ಅನಿಸಿದ್ರೆ, ಈಗ ನಾನು ಅವರನ್ನು ನೋಡ್ಲಿಲ್ಲ, ನಾನು ಈಗ ಯಾರನ್ನು ನೋಡ್ತೇನೆ ಅವರನ್ನು ಸಾಂಪ್ರದಾಯ ಅಂತ ನಾನು ತಗೊಳ್ಬಹುದಾ? ಹಾಗೆ ತೆಕ್ಕೊಳ್ಳುವುದು ಅವರವರ ಮನಸ್ಸಿಗೆ ಬಿಟ್ಟು. ಈಗ ಸಂಪ್ರದಾಯ ಅಂದ್ರೆ, ಪರಂಪರೆ ಅಂದ್ರೆ, ಈಗ ಮೊದಲು ಒಬ್ಬ ಮಾಡಿಕೊಂಡು ಬಂದದ್ದನ್ನೇ ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಆವಾಗಿನ ಪರಿಸರ ಹಾಗಿತ್ತು, ಆಹಾರ ಹಾಗಿತ್ತು, ಮತ್ತೆ ಆವಾಗ 2-3 ವೇಷಗಳು ಒಬ್ಬರೇ ಮಾಡಿಕೊಂಡಿದ್ರು. ಈಗ ಆ ತಾಕತ್ತು ವ್ಯಕ್ತಿಗಳಲ್ಲಿ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಎಲ್ಲ ವಿಷಪ್ರಾಶನವೇ, ವಿಷದಾಂಶ ಇಲ್ಲದ ಆಹಾರಗಳು ಕಡಿಮೆ. ಆದ್ರಿಂದ ಮೊದಲು ಈ ಗೋಟು ತೆಂಗಿನಕಾಯಿ, ಹುಡಿ ಅವಲಕ್ಕಿ ಇದನ್ನು ತಿಂದು, ಬೆಲ್ಲ ತಿಂದು ಶರೀರ ಗಟ್ಟಿಮುಟ್ಟಾಗಿತ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಈಗ ಅದ ತಾಕತ್ತಿಲ್ಲ ಜನರಿಗೆ. ಆದ ಕಾರಣ ಪಾರಂಪರಿಕವಾಗಿ ನಾವು ಮೊದಲಿಂದ ನಾನು ಏನನ್ನು ನೋಡ್ತಾ ಬಂದಿದ್ದೇನೆ, ಮತ್ತೆ ಕೆಲವು ಕೇಳಿದ್ದುಂಟು, ಅದು ಸರಿ ಅಂತ ಕಂಡಿತ್ತು ನನಗೆ ಆ ಸಮಯದಲ್ಲಿ. ಅದನ್ನೇ ನಾನು ಅನುಸರಿಸುತ್ತಾ ಬಂದಿದ್ದೇನೆ, ಪರಂಪರೆಯ ವಿಚಾರ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ನೋಡಿದ್ದನ್ನು ನಿಮ್ಗೆ ಪರಂಪರೆ ಅಂತ ನೀವು ಅಂದುಕೊಂಡಿದ್ದೀರಿ, ಅದೇ ರೀತಿಯಾಗಿ ನಾನೇ ಕಂಡದ್ದು ಅಂತ ಅಲ್ಲ. ಈಗ ಪಡ್ರೇಜಂದು ಅಣ್ಣ, ನೆದ್ಲೆ ನರಸಿಂಹ, ಹೌದು ಅದೇ ಇವರೆಲ್ಲ ಬಲಿಪನಾರಾಯಣ ಭಾಗವತರೆಲ್ಲ ಇದ್ದು ಯಾವುದನ್ನು ಇದು ಸಾಂಪ್ರದಾಯಿಕ ಅಂತ ತೋರಿಸಿದ್ದಾರೆ. ಎಲ್ಲರೂ ಸೇರಿ ಅಂಗೀಕಾರ ಮಾಡಿ. ಗುರು ಹಿರಿಯರ ನಿರೂಪಣೆ ಏನಿತ್ತು, ಆದರ್ಶ ಏನಿತ್ತು, ಅದನ್ನು ನಾನು ನೋಡಿಕೊಂಡು ಬಂದಿದ್ದೇನೆ ಹೊರತು ನಾನು ಹಾಗೆ ಮಾಡ್ತಾ ಇದ್ದೇನೆ ಅಂತ ನನಗೆ ವಿಶ್ವಾಸ ಇಲ್ಲ. ಅದೇ ರೀತಿಯಲ್ಲಿ ಉಂಟು ನನ್ನ ಬರವಣಿಗೆಗಳಾಗಲಿ ಕುಣಿತಗಳಾಗಲಿ. ಇದು ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ನಿಮ್ಮ ಹಿರಿಯರನ್ನೆಲ್ಲ ನೋಡಿ ಅದನ್ನು ನೀವು ಸಂಪ್ರದಾಯ ಅಂತ ನೀವು ಆದರ್ಶವಾಗಿ. ಈಗಿನ ಜನರ ಒಂದು ಮಾತು ಏನು ಅಂತಂದ್ರೆ, ನಾವು ಅವರನ್ನೆಲ್ಲ ನೋಡ್ಲಿಲ್ಲ, ಈಗ ನಾವು ನೋಡುವವರನ್ನೇ ನಾವು ಮಾರ್ಗ ಏನು ಆದರ್ಶರಾಗಿ ಇಟ್ಟುಕೊಂಡು ಅದನ್ನೇ ಸಂಪ್ರದಾಯ ಅಂತ ಹೇಳ್ಬಹುದಾ? ಸಂಪ್ರದಾಯ ಅಂದ್ರೆ ಏನು ಅಂತ ನನ್ನ ಪ್ರಶ್ನೆ. ಅದೀಗ ಅದನ್ನು ಹಿರಿಯ ಸ್ಥಾನದಲ್ಲಿದ್ದವರನ್ನು ಕೇಳಿ ತಿಳ್ಕೊಂಡ್ರೆ ಅವರಿಗೆ ತಿಳಿಲಿಕ್ಕೆ ಸಾಧ್ಯ.
ಈಗ ಈಗ ಇರುವುದೇ ಸತ್ಯ ಮಿಥ್ಯ ಅಂತ ಅದನ್ನೇ ಕಂಡು ಅನುಸರಿಸುವ ಕಲಾವಿದರು ಇರಬಹುದು. ಮೊದಲಿದು ನಮಗೆ ಎಲ್ಲ ಈಗ ಆಗ್ಲಿಕ್ಕಿಲ್ಲ. ಹೌದು. ಹಾಗೆಂತ ಮೊದಲಿನ ಹಳೆಯ ಸಂಪ್ರದಾಯಗಳನ್ನೇ ಈಗ ತಂದ್ರು ಜನರಿಗೆ ಅಷ್ಟು ಪರಿಣಾಮ ಅಂತ ಆಗ್ಲಿಕ್ಕಿಲ್ಲ. ಆ ವಾತಾವರಣವೇ ಇದ್ರೆ ಅದು ಅದಾಗಿ ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ಹಿತವನ್ನು ಅರಿತು ಅಂದ್ರೆ ಯಾವುದು ಈ ಕಾಲಕ್ಕೆ ಈ ಮನೋಧರ್ಮಕ್ಕೆ ಸರಿಯಾಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದಂತಹ ಮಾರ್ಪಾಟುಗಳನ್ನು ಅಳವಡಿಕೊಂಡು ಹೋಗಬೇಕು. ಹೌದು. ಹಾಗೆ ಈಗ ಪುರಾಣೇತರ ಪ್ರಸಂಗಗಳು ಅಂತ ಏನಿದೆ ಅಂದ್ರೆ ಸಾಮಾಜಿಕ ಪ್ರಸಂಗಗಳಾಗ್ಲಿ ಅಥವಾ ಕಾಲ್ಪನಿಕ ಪ್ರಸಂಗಗಳಾಗ್ಲಿ ಇದು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಮಾದಕ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪೂರಕವಾದ ಪ್ರಸಂಗಗಳು ಎಷ್ಟೋ ಉಂಟು. ಐತಿಹಾಸಿಕ ಹಿನ್ನೆಲೆ ಇದ್ದದ್ದು ಈಗ ಕೋಟಿ ಚೆನ್ನಯ್ಯ, ದೇವಪುಂಜ ಪ್ರತಾಪ ಇಂಥ ತುಳು ಪ್ರಸಂಗಗಳಾದರೂ ನಮ್ಮ ತುಳುನಾಡಿನ ಒಂದು ಇತಿಹಾಸವನ್ನು ಹೇಳುತ್ತದೆ. ಮತ್ತೊಂದು ಧರ್ಮ ಪ್ರಚಾರಕ್ಕೆ ಈ ಯಕ್ಷಗಾನ ಕಲೆ ಎನ್ನುವುದು ಇದರಿಂದಾಗಿ ಮತ್ತೊಬ್ಬ ಜೀವನಕ್ಕೆ ಇದರಿಂದ ಎಷ್ಟೋ ಸಿಗ್ತದೆ. ಹೌದು. ಮನರಂಜನೆಯ ಜೊತೆಗೆ ನಾನು ಜೀವನದಲ್ಲಿ ಹೇಗಿರಬೇಕು ಎನ್ನುವುದನ್ನು ಆದರ್ಶವಾಗಿ ತೋರಿಸುವಂತಹ ಕಲೆ ಯಕ್ಷಗಾನದಲ್ಲಿ. ಈ ಐತಿಹಾಸಿಕ ಪ್ರಸಂಗಗಳು ಇದ್ದರೆ ತಪ್ಪಲ್ಲ. ಕಾಲ್ಪನಿಕ ಆದ್ರೂ ಅದಕ್ಕೆ ನೈತಿಕತೆ ಬೇಕು. ಹೌದು. ಒಟ್ಟು ಬರ್ಕೊಂಡೋದ್ರೆ ಅದಕ್ಕೆ ಇದಿಲ್ಲ. ಹೌದು. ಒಡ್ಡೋಲ ಕ್ರಮಗಳು ಇತ್ತೀಚೆಗೆ ಬಹಳಷ್ಟು ಮಾಯವೇ ಆಗ್ತಾ ಇದೆ ಅನ್ನುವಂತ ಪರಿಸ್ಥಿತಿಗೆ ಮುಟ್ಟಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಮೊದಲು ಆಟ ಪ್ರಸಂಗ ಶುರುವಾಗುವಾಗ 11-11:30 ಗಂಟೆ ಆಗುತ್ತಿತ್ತಂತೆ. ಪೂರ್ವ ರಂಗದ ಇದುವೇ ಹಾಗೆ ಇತ್ತು. ಅವಾಗ ವೀಳ್ಯಗಳು ಕಡಿಮೆ ಎಷ್ಟು ಹೋಗಿ ಕೇಳಿ ಆಟ ಆಗಿಕೊಂಡಿದ್ದಂತ ಕಾಲ. ಆವಾಗ ಈಗ ಕೆಲವು ಒಡ್ಡೋಲಕದಿಂದ ಮೊದಲು ಹಾಸ್ಯಗಾರರ ಇದು ಕಸುಬು ಇತ್ತಲ್ಲಿ. ಹಾಸ್ಯದ ಇದು ಈಗ ಪಾಂಡವರ ಒಡ್ಡೋಲಗದಲ್ಲಿ ಇದೆಲ್ಲ ಬೇರೆ ಬೇರೆ ಇದು. ಮತ್ತೆ ಈಗ ಮೊದಲು ಬಾಲಗೋಪಾಲರ ಇದಾಗಿ ಗಣಪತಿ ಕೌತುಕ ಅಂತ ಇತ್ತು. ಸುಬ್ರಹ್ಮಣ್ಯನ ಇದು ಹೌದು. ಅರ್ಧನಾರೀಶ್ವರ ಈಗ ಅರ್ಧನಾರೀಶ್ವರ ಅಂತ ಹೇಳ್ತಾರೆ. ಪೀಠಿಗೆ ಶ್ರೀವೇಶ ಈಗ ಉಂಟು. ಅರ್ಧನಾರಿ ಇದು ಇಲ್ಲ ಈಗ. ಶಿವಪಾರ್ವತಿಯ ಇದು ಇಲ್ಲ. ಅದೆಲ್ಲ ಇರುವಾಗ ಪ್ರಸಂಗ ಶುರುವಾಗುವಾಗ ತಡವಾಗುತ್ತಾ ಇತ್ತು. 11:30-12 ಆಗ್ತಿತ್ತು. ಹೌದೌದು. ಈಗ ದಿವಂಗತರಾದ ಶ್ರೇಣಿಯವರ ಸಾಮಗ್ರ ಇವರೆಲ್ಲ ಒಳ್ಳೆಯ ಮಾತುಗಾರ ವಾಗ್ಮಿಗಳು ಬಂದ ಮತ್ತೆ ಈ ಯಕ್ಷಗಾನದ ಲೆಕ್ಕ ಕಡಿಮೆ ಮಾತಿನ ವೇಷಧಾರಿಗಳು ಕಡಿಮೆ ಆಗುತ್ತಾ ಬಂತು. ಹೌದು. ಮಾತಿನ ಮೌಲ್ಯತೆಯು ಉಂಟು ಅಂತ ಹೇಳುವ ಹಾಗೆ ಬರುವಾಗ ಈ ಬಯಲಾಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಬಂತು. ಹಾಗೆ ಈಗ ಪರಂಪರೆ ಒಡ್ಡೋಲಗಗಳೆಲ್ಲ ನಾಶ, ಯಕ್ಷಗಾನ ಕಲೆಗೆ ನಾಶ ಇಲ್ಲ. ಅದನ್ನು ನೋಡುವಂತ ಕಣ್ಣುಗಳಿಗೆ ಮೌಢ್ಯತೆ. ಇದು ಸರಿಯಾದ ಮಾತು. ಹೊರತು ಈಗ ಯಕ್ಷಗಾನ ಕಲೆ ಹಾಳಾಗುತ್ತಾ ಬಂತು ಅಂತ ಕೆಲವರೆಲ್ಲ ಭಾಷಣದಲ್ಲಿ ಹೇಳ್ತಾರೆ. ಕಲೆಗೆ ಎಂದು ನಾಶ ಇಲ್ಲ, ವಿದ್ಯೆಗೆ ನಾಶ ಇಲ್ಲ. ಅದನ್ನು ನಾವು ಅನುಭವಿಸಿ ಮನೋಗತ ಮಾಡಿಕೊಳ್ಳುವಲ್ಲಿ ನಾವು ನಿಷ್ಕ್ರಿಯರಾಗ್ತಾ ಇದ್ದೇವೆ. ಆದ ಕಾರಣ ಕಲೆ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಾ ಇದ್ದೇವೆ. ಯಾವುದೇ ವಿದ್ಯೆ, ಯಾವುದೇ ಈಗ ಪೂರ್ವರಂಗದ ಇದು ಎಲ್ಲ ಇದ್ದಲ್ಲಿ ಉಂಟು. ಅದು ಇದಿರಿಗೆ ಕಾಣುವಂತ ಸಂದರ್ಭಗಳಿಲ್ಲ. ಹೌದು. ಇದನ್ನೀಗ ಉಳಿಸಿ ಬೆಳೆಸಬೇಕು ಅಂತಂದ್ರೆ ನಾವು ಏನೆಲ್ಲ ಮಾಡಬಹುದು? ಅದಕ್ಕೆ ಹಿರಿಯ ಭಾಗವತರು ಮತ್ತೆ ಯಜಮಾನರುಗಳು ಮತ್ತೆ ಇದಕ್ಕೆ ಮುಖಂಡರಾಗಿರುವ ಊರಿನ ಪ್ರಮುಖ ಗಣ್ಯ ವ್ಯಕ್ತಿಗಳು ಎಲ್ಲ ಸೇರಿ ಒಂದು ಇದು ಅಂತ ಮಾಡಬಹುದು. ಒಂದು ರೂಪುರೇಷೆ ಅಂತ. ಈಗ ಹಾಗೆ MGM ಕಾಲೇಜು ಉಡುಪಿಯಲ್ಲಿ ಎಲ್ಲ ಇದರ ಕ್ಯಾಸೆಟ್ಟುಗಳಾಗಿ CD ಆಗಿ ಉಂಟು ಎಷ್ಟೋ ಸಮಯದಿಂದ. ಅಂದ್ರೆ ನಾನು ಸಣ್ಣವನಾಗಿದ್ದಾಗಲೇ ಬಣ್ಣದ ಮಾಲಿಂಗಣ್ಣ, ಅವರ ಮೈರಾವಣ, ನನ್ನ ಹನುಮಂತ, ನೆಡ್ಲೆ ನರಸಿಂಹ ಭಟ್ರು ಕಾರಿನಲ್ಲಿ ಹೋಗುವಾಗ ಹೇಳಿಕೊಟ್ಟು ನೀನು ಮಾಡದ್ದು ಅಂತ ಹೇಳಿ ನನ್ನ ಬೆನ್ನು ತಟ್ಟಿ ಬರೀ ಪದ್ಯ ಹೇಳಿ ನನ್ನ ಸುರುವಿನ ಹನುಮಂತನ ಪರಂಪರೆಯ ಒಡ್ಡೋಲದ MGM ಕಾಲೇಜು ಉಡುಪಿಯಲ್ಲಿ ಆಗಿದೆ. ಅದು ಇವತ್ತಿಗೂ CD ಉಂಟು. ಹೌದು, ವಿಚಾರಿಸಿದ್ರೆ ಅಲ್ಲಿ ಸಿಗ್ತದೆ. ಅದು ಪೂರ್ವ ಇದು ಸಂಗೀತದ ಅತಿ ಉದ್ದ ಆಲಾಪನೆ ಮತ್ತೆ ಅತಿ ಉದ್ದ ಪದಗಳು ಇದು ಯಕ್ಷಗಾನ ನಾಟ್ಯಕ್ಕೆ ಎಷ್ಟು ಒಳ್ಳೆಯದು?
ಕೆಲವು ಸಂದರ್ಭದಲ್ಲಿ ಪೂರಕ, ಕೆಲವು ಸಂದರ್ಭದಲ್ಲಿ ಮಾರಕವಾಗಿ ಕಾಣಬಹುದು. ಅಂದರೆ ಒಂದು ಜೀವಂತ ಪಾತ್ರಧಾರಿ ಹಿಂದೆ ಇರುವಾಗ ಮುಂದಿನ ಪಾತ್ರಧಾರಿಗೆ ದೀರ್ಘವಾದಂತಹ ಸಂಗೀತ ಆಲಾಪನೆಯಿಂದ ಪದ್ಯಗಳನ್ನು ಕೊಟ್ಟಾಗ ಹಿಂದಿನ ಪಾತ್ರ ಸಾಯ್ತದೆ, ಅದಕ್ಕೆ ಕಳೆ ಇರುವುದಿಲ್ಲ. ಉದಾಹರಣೆಗೆ ಈಗ ಋತುಪರ್ಣನ ಪಾತ್ರ ಹಿಂದೆ ಇರುವಾಗ ಭಾವುಕ ಹೀಗೆ ಅಡುಗೆ ಇದೆಲ್ಲ ಮರದ ಪೊಟರೆಯಿಂದ ತೆಗೆದು ಅವನಿಗೆ ತಯಾರಿಸಿ ಕೊಟ್ಟ ಅಂತ ಹೇಳುವುದನ್ನು ಕೆಲವು ನಿಮಿಷಗಳವರೆಗೆ ದೀರ್ಘವಾಗಿ ಹೇಳುವುದನ್ನು ಕೇಳಿದ್ದೇನೆ ಹಿರಿಯ ಭಾಗವತರಲ್ಲಿ ಕೆಲವರು. ಆವಾಗ ಈ ಋತುಪರ್ಣ ಅವ ಹೊಟ್ಟೆಯ ಹಸಿವಿನಿಂದ ಬಳಲಿಕೆಯಿಂದ ಸಾಯಲಿಕ್ಕೆ ಸ್ವಲ್ಪವೇ ಇರುವುದು ಅಂತ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಾಗ ಬಾಹುಕನ ಪಾತ್ರಧಾರಿ ನಳ ಚಕ್ರವರ್ತಿ ಮೂಲತಃ, ಹಾಗೆ ಅಂತ ಆ ಪಾತ್ರಧಾರಿ ಮುಂದೆ ಇದ್ರೆ ತಪ್ಪಲ್ಲ, ಈಗ ಸಾಮಂತ ವರ್ಗದವನೇ. ಹಾಗೆಂತ ಸಾಂದರ್ಭಿಕವಾಗಿ ನಾವು ನೋಡಿದರೆ ಹಿಂದಿನ ಪಾತ್ರ ಹಿರಿ ಸ್ಥಾನದಲ್ಲಿ ಉಂಟು, ಬಾಹುಕ ಪ್ರಜೆಯ ಒಂದು ಸ್ಥಾನದಲ್ಲಿ ಇದ್ದಾನೆ. ಹಾಗಿರುವಾಗ ಅವ ಮುಂದೆ ಹೋಗಿ ಸಭೆಗೆ ತಿರುಗಿ ನಿಂತು ಹೀಗೆಲ್ಲ ಅಭಿನಯ ಅಲ್ಲಿ ಮಾರಕವಾಗಿ ಈ ದೀರ್ಘವಾದಂತಹ ಆಲಾಪನೆಗಳಿಂದ ಆ ಪಾತ್ರಗಳು ಹಾಗೆ ಕಾಣುತ್ತದೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಪೂರಕ ಎಲ್ಲಿ ಬರ್ತದೆ? ಯಾವುದು? ಅದೇ ಅತಿ ಉದ್ದ ಪದ್ಯಗಳು ಪೂರಕವಾಗಿ ಎಲ್ಲಿ ಪೂರಕವಾಗಿ ಈಗ ಶೃಂಗಾರ ರಸದಲ್ಲಿ ಅದು ಒಂದು 2-3 ಸಲ ಆವರ್ತವಾಗಿ ಹೇಳಿ ಸುದೀರ್ಘವಾಗಿ ಹೇಳಿದ್ರು ಶೃಂಗಾರ ಅಲ್ವಾ ಅದು? ಹೌದು ಹೌದು. ಒಂದನ್ನು ತೋರಿಸುವಂತ ದೃಶ್ಯದಲ್ಲಿ ಈಗ ವನದ ಸೌಂದರ್ಯ ಅಥವಾ ಒಂದು ರೂಪರಾಶಿ ಹೆಣ್ಣು ಅವನು ಗುರುತಿಸುವಲ್ಲಿ ಎಲ್ಲ ಅದು ಸುದೀರ್ಘವಾಗಿದ್ರೆ ಆಲಾಪನೆ ತಪ್ಪು ಅಂತ ಕಾಣುವುದಿಲ್ಲ. ಹೌದು. ಹಾಗೆಂತ ಒಬ್ಬ ಶಿವ ಸಮರಗಳು ಕೈ ಸೋತೇನಲ್ಲ ಅಂತ ಹೇಳುವಲ್ಲಿ ಇಲ್ಲಿ ಶಿವ ಅಂತ ದೀರ್ಘವಾಗಿ ಹೇಳಿದ್ರೆ ಇವನಿಗೂ ಕೂತಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಅಭಿನಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೌದೌದು. ಅಲ್ಲ, ಕೆಲವರು ಇದನ್ನು ಮೆಚ್ಚಿಕೊಳ್ಳುವವರು ಇದ್ದಾರೆ, ಇಲ್ಲ ಆದ ಕಾರಣ ಆ ಬಗ್ಗೆ ನಂದು ಆರೋಪಕ್ಕೆ ನಾನು ಅರ್ಹನಲ್ಲ. ಹಾಗೆಂತ ಕೆಲವು ಪಾತ್ರಗಳಿಗೆ ಇದು ಹೀಗೆ ಆದ್ರೆ ಒಳ್ಳೆಯದು ಅಂತ ಕಾಣ್ತದೆ. ಬ್ಯಾಂಡ್ ಸೆಟ್, ಆಮೇಲೆ ಸಿಡಿಮದ್ದು, ರಂಗಸ್ಥಳದ ಅತ್ಯಂತ ಜಾಸ್ತಿ ಅಲಂಕಾರ, ಇದೆಲ್ಲ ಆಡಂಬರಗಳು ಯಕ್ಷಗಾನಕ್ಕೆ ಬೇಕು ಅಂತ ಅನಿಸ್ತದೆ ನಿಮ್ಗೆ? ಬೇಕು ಅಂತ ಅತಿಯಾಗಿ ಬೇಡ. ಹಾಗೆಂತ ಕೆಲವು ಸಂದರ್ಭ, ಈಗ ಮಹಿಷಾಸುರ ಬರುವಾಗ ಬ್ಯಾಂಡ್ ಸೆಟ್ ಅದು ಕೆಲವರು ನಾನು ಸಣ್ಣಾಗಿರುವಾಗಲೇ ನೋಡಿದ್ದೆ, ಅದರಿಂದ ಮೊದಲಿತ್ತು ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯ 74-75ನೇ ಇಸವಿಯಿಂದ ಮತ್ತೆ ಆ ಸಮಯದಲ್ಲೇ ಶುರುವಾಗಿ ಆವಾಗ ಕಡಿಮೆ ಇತ್ತು, ಇಷ್ಟಿರ್ಲಿಲ್ಲ. ಮತ್ತೆ ಮತ್ತೆ ಆಟಗಳ ಮೌಲ್ಯ ಹೆಚ್ಚಾದ ಹಾಗೆ ಒಬ್ಬ ಆಡಿಸಿದಾಗ ಅವನಿಗೆ ಅಭಿಮಾನ ಪ್ರಶ್ನೆ ಆಗುತ್ತದೆ. ಮತ್ತೊಬ್ಬ ಅಲ್ಲಿ ಅಷ್ಟು ಖರ್ಚು ಮಾಡಿದ್ರು, ನಾನು ಸ್ವಲ್ಪ ನನ್ನ ಯೋಗ್ಯತೆಗೆ ಸರಿಯಾಗಿ ಮತ್ತೊಂದು ಭಕ್ತಿಯುತವಾದ ಮಾರ್ಗದಿಂದ ದೇವಿಗೆ ಕೊಟ್ಟಷ್ಟು ನಮಗೆ ಅನುಗ್ರಹ ಮಾಡ್ತಾರೆ ಎನ್ನುವ ಅಭಿಮಾನದಿಂದ ದೇವರ ಮೇಲಿನ ಶ್ರದ್ಧೆಯಿಂದ. ಮತ್ತೆ ಈ ಹೂವಿನ ಅಲಂಕಾರ ಎಲ್ಲ ತಪ್ಪಲ್ಲ ಅಂತ ಕಾಣುತ್ತದೆ ನನಗೆ. ಹೂವಿನ ಅಲಂಕಾರ ದೇವಿಗೆ ಸಂಬಂಧಪಟ್ಟು ಪೂಜೆಗೆ, ಅಂದ್ರೆ ಇದನ್ನು ಶ್ರದ್ಧೆ ಮತ್ತು ಭಕ್ತಿಯ ಒಂದು ದ್ಯೋತಕವಾಗಿ ನಾವು ತಗೊಳ್ಬೇಕು ಅಂತ ಆಗ್ತದೆ. ಕಟೀಲು ಮೇಳದ ಹರಿಕೆ ಆಟಗಳೇ ಭಕ್ತಿಯ ಪ್ರತೀಕವಾದ. ಹೌದು ಹೌದು. ಅವರ ಸಂಕಷ್ಟಗಳ ಪರಿಹಾರಕ್ಕಾಗಿ ಹೊರುವಂತದ್ದು. ಹೌದು. ಅದರಲ್ಲಿ ಅವರಿಗೆ ಬೆಳವಣಿಗೆ ಕಂಡಾಗ, ಸುಖ ನೆಮ್ಮದಿ ಕಂಡಾಗ ಪುನಃ ಆಡಿಸ್ತಾರೆ ಅವರು. ಈಗ 1 ವರ್ಷಕ್ಕೆ ಅಂತ ಆಟ ಆಡಿಸಿದವರು ಮತ್ತೆ ಕಾಯಂ ಆಗಿ ಆಡಿಸ್ತಾ ಬಂದವರು ಇದ್ದಾರೆ. ಹೌದಪ್ಪ, ಎಷ್ಟೋ ಕಡೆಯಲ್ಲಿ ಹಾಗೆ ಇದು ಬ್ಯಾಂಡ್ ಸೆಟ್ಟುಗಳೆಲ್ಲ ಅತಿಯಾಗಿ ಕರ್ಣಕರ್ಕಶ ಅದು. ಹೌದು. ಅಲ್ಲಿ ಹಿಮ್ಮೇಳವನ್ನು ಅರಿತು ಬ್ಯಾಂಡ್ ಸೆಟ್ಟು ಇದ್ರೆ, ಈಗ ಕೆಲವು ಕಡೆ ಬ್ಯಾಂಡ್ ಸೆಟ್ಟುಗಳು ಉಂಟು, ಅವರಿಗೆ ಚೆಂಡೆ ಮೊದಲೇ ನಿಲ್ಲುವಾಗ ಪದ್ಯ ನಿಲ್ಲುವಾಗ ನಿಲ್ತಾರೆ ಅಲ್ಲ, ಇದು ಚೆಂಡೆ ಇದು ಪ್ರಾರಂಭಿಸುವಾಗ ಅವರು ನಿಲ್ಲಿಸ್ತಾರೆ. ಸಮಯೋಚಿತ ಇದು ಗೊತ್ತಿರ್ತದೆ. ಗೊತ್ತಿಲ್ಲದವರು ಅಲ್ಲಿ ಪದ್ಯ ಶುರುವಾಗ ಇಲ್ಲಿ ವಾದ್ಯ ನಿಲ್ಲುವುದಿಲ್ಲ. ಅಂಥದ್ದೆಲ್ಲ ಅಪಭ್ರಂಶವಾಗಿ ಕಾಣ್ತದೆ ರಂಗಕ್ಕೆ ಪೂರಕವಾಗಿ ಸೌಮ್ಯ ರೀತಿಯಲ್ಲಿ ಅದೆಲ್ಲ ಇದ್ರೆ ತಪ್ಪಲ್ಲ. ಸರಿ ಸರಿ. ಹರಕೆ ಬಯಲಾಟಗಳಿಂದ ಯಕ್ಷಗಾನದ ಅಭಿವೃದ್ಧಿ ಸಾಧ್ಯ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಯಕ್ಷಗಾನ ಅಭಿವೃದ್ಧಿ ಸಾಧ್ಯ ಉಂಟು. ಅದರ ಜೊತೆಯಲ್ಲಿ ಕಲೆಗೆ ಅಪಚಾರ ಆಗದ ಹಾಗೆ ಯಕ್ಷಗಾನ ಬೆಳೆಯುತ್ತಾ ಹೋದ್ರೆ ಇದಾಗುವುದಿಲ್ಲ. ಹಾಗೆ ಅಂದ್ರೆ ಅಭಿವೃದ್ಧಿಗೆ ಇದು ಪೂರಕ ಹರಕೆ ಬಯಲಾಟಗಳು. ಹೌದೌದು. ಒಂದನೇ ಅದು ಭಕ್ತಿಯಿಂದ ಆಡಿಸುವಂಥದ್ದಲ್ಲ. ಈಗ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗುಂಟು ಆ ರೀತಿಯಲ್ಲಿ, ಈಗ ಒಂದು ಕಡೆಯಲ್ಲಿ ಆದ ಆಟದ ಹಾಗೆ ಮತ್ತೊಂದು ಕಡೆಯಲ್ಲಿ ಆಟ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಸಂಗ, ಅದೇ ಬೆಳಕಿನ ವ್ಯವಸ್ಥೆ ಇದ್ರು ಹೌದು,
ಆ ದಿವಸದ ಆಹಾರ ವ್ಯತ್ಯಾಸವೋ ಅಥವಾ ಅವ ಆಡಿಸುವ ಆಡಂಬರಕ್ಕಾಗಿ ಮಾಡುವ, ಆದರೆ ಅಲ್ಲಿ ಆಟ ನಿನ್ನೆಯಾಗಿ ಇವತ್ತು ಕಾಣುವುದಿಲ್ಲ. ಹೌದು ಹೌದು. ಒಂದನೇ ಆಟ ಆಡಿಸುವವನ ಮನಸ್ಸು, ಅಲ್ಲಿಯ ಪರಿಸರ ಇದಕ್ಕೆ ಕಾರಣವಾಗಿ ಹಾಗೆ ಮುಂದುವರಿಯುತ್ತದೆ. ಇತ್ತೀಚೆಗೆ ಭರವಸೆ ಕಲಾವಿದರುಗಳು ಯಕ್ಷಗಾನ ರಂಗದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತದ? ಇಲ್ಲ ಇಲ್ಲ, ಆ ರೀತಿ ರೂಪುಗೊಳ್ಳದೆ ಇರ್ಲಿಕ್ಕೆ ಏನು ಕಾರಣ ಇರಬಹುದು ಅಂತ ನಿಮ್ಗೆ ಅನಿಸ್ತದೆ? ಅದಕ್ಕೆ ಒಂದು ಪರಿಸರದ ಪ್ರಭಾವ. ಯಾವ ರೀತಿ? ಯಾವ ರೀತಿ ಅಂದ್ರೆ, ಒಂದು ಹಿರಿಯರಿಂದ ನಡ್ಕೊಂಡು ಬಂದಂತಹ ಪದ್ಧತಿಯನ್ನು ಕಾಣದೇ ಇರುವುದು, ಕೇಳದೇ ಇರುವುದು ಒಂದು. ಆದ್ರಿಂದ ನಾನು ಮಾಡಿದ್ದೆ ಸರಿ ಅಂತ ಹೋಗುವ ದಾರಿ ಒಂದು. ಮತ್ತೆ ಒಬ್ಬ ಪಾತ್ರಧಾರಿ ಒಂದು ಪಾತ್ರವನ್ನು ಬಾಯಿಪಾಠ ಕಲಿತ ಹೇಗೋ ಒಂದು ರಂಗದಲ್ಲಿ ತೋರಿಸಿದ ಕೂಡಲೇ ಅದನ್ನು 4 ಜನ ಮೆಚ್ಚಿದ್ರು ಹೊಗಳಿದ್ರು, ಅಲ್ಲಿಗೆ ಅವನಿಗೆ ಮನಸ್ಸಿನಲ್ಲಿ ನಾನು ತಲುಪಿದೆ ಅಂತ ಆಗ್ತದೆ. ಹಾಗೆ ಅಹಂಕಾರ ಬೇಕು, ಅಹಂಭಾವ ಇರಬಾರದು. ಹಾಗಿದ್ರೆ ಅದು ಅವನನ್ನು ಕೊಲ್ತದೆ. ಈ ರಂಗದಲ್ಲಿ ಅವನ ಪ್ರತಿಭೆ ಅಷ್ಟಕ್ಕೆ ನಿಲ್ತದೆ, ಸೀಮಿತ ಆಗ್ತದೆ. ಹೌದು, ಒಂದು ಪ್ರಸಂಗದಲ್ಲಿ ಒಂದು ಪಾತ್ರವನ್ನೇ ಮಾಡುದವ. ಈಗ ಸೂರಿಗೂ ಮೇರಿ ಗೋವಿಂದ ಭಟ್ರಾಗೆ ಎಲ್ಲಾ ಪಾತ್ರಗಳನ್ನು ಮಾಡಿಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು. ಹಾಗೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಹೀಗೆಲ್ಲ. ಅಂದ್ರೆ ಇದು ಪರಿಸರ ಮಾತ್ರ ಕಾರಣ, ಬೇರೆ ಕಾರಣಗಳು? ಅದೇ ಗುರು ಹಿರಿಯರ ಪಾತ್ರ ಇದನ್ನು ಕಾಣದೇ ಇದ್ದದವರು ಒಂದು. ಮತ್ತೊಂದು, ಈಗಿನ ಪರಿಸರ ಹಾಗುಂಟಲ್ಲ, ಈಗ ಯಕ್ಷಗಾನ ಈಗ ಮೊದಲಿನ ಹಾಗೆ ಯಕ್ಷಗಾನದ ನಡೆ ಇಲ್ಲಲ್ಲ. ಈಗ ಮತ್ತೆ ಮುಂದುವರಿದಾಗೆ ಜನರಲ್ಲಿ ಮನೋ ಅಭಿಪ್ರಾಯಗಳು ವ್ಯತ್ಯಾಸ ಆಗ್ತಾ ಇರ್ತದೆ. ಅದರಿಂದಾಗಿ ಮತ್ತೆ ಕಲಿಯುವುದಕ್ಕೆ ಅವಕಾಶಗಳು ಇಲ್ಲ ಈಗ. ಹೌದು, ಕಡಿಮೆ ಇದೆ. ಹೌದು, ಕಡಿಮೆ ಇದೆ. ಅಂದ್ರೆ ಒಂದು ಅಂತ ಕೇಂದ್ರಗಳು ಇರುವುದು ಕಡಿಮೆ. ಇದ್ರೆ ಹೋಗಿ ಶ್ರದ್ಧೆಯಿಂದ ಕಲಿಯುವಂತ ವ್ಯಕ್ತಿಗಳು ಕೂಡ ಇಲ್ಲ. ಹೌದು. ಮತ್ತೆ ಹೇಳಿ ಕೇಳಿ ಈಗ ಮೊದಲೆಲ್ಲ ನಮಗೆ ರಂಗಸ್ಥಳದ ಹಿಂದಿನೂ ಕುಳಿತ ಆಟ ನೋಡುವಂತ ಸಂದರ್ಭಗಳೆಲ್ಲ ಇತ್ತು. ಹೌದು, ಈಗ ಅದೆಲ್ಲ ಇಲ್ಲ. ಬಂದಾಗೆ ಪ್ಯಾಂಟ್ ಅಂಗಿ ಕಳಿಸಿದ ವೇಷಕ್ಕೆ ಕೂತ ಅವನ ವೇಷ ಆದ ಕೂಡಲೇ ವಾಹನ ಇರ್ತದೆ, ತಕೊಂಡು ಹೋದ. ನಾಳೆ ಬಂದು ನಾಳಿನ ಪಾತ್ರವನ್ನು ಇದು ಮಾಡಿದ ಅಂದ್ರೆ ಅದರಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅದೇ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನು ಆ ರಾತ್ರಿ ನೋಡಿದ್ರೆ ಸ್ವಲ್ಪ ನಾಳೆಗೆ ಆ ಪಾತ್ರ ತನಗೆ ಸಿಕ್ಕಿದಾಗ ಯಾವ ರೀತಿಯಲ್ಲಿ ಮಾಡಬಹುದು ಎನ್ನುವುದು ಅವನ ಮನೋಕಲ್ಪನೆಗೆ ಸರಿಯಾಗಿ ಮಾಡಿಕೊಂಡು ಹೋಗಬಹುದು. ಹಾಗೆ ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ನಿಲುವೆಂತದ್ದು? ಅಂದ್ರೆ ಕಾಲಮಿತಿ ಯಕ್ಷಗಾನದ ಇದರ ಸಾಧಕ ಬಾಧಕಗಳೇನು? ಕಾಲಮಿತಿ ಬೇಕು ಅಂತ ಹಲವರ ಅಭಿಪ್ರಾಯ ಉಂಟು. ಈಗ ಕಾಲಮಿತಿ ಯಕ್ಷಗಾನ ಎಷ್ಟೋ ಗಣ್ಯ ವ್ಯಕ್ತಿಗಳೆಲ್ಲ ಅದನ್ನು ಆದರೆ ಒಳ್ಳೇದು ಅಂತ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಈಗ ಬಯಲಾಟ ಮೇಳಗಳು ಹರಕೆ ಆಟಗಳಾಗಿ ಆಗ್ತಾ ಬಂದ. ಹೌದು, ಪರಿವರ್ತಿತ ಈಗ ಆಗ್ಲಿಲ್ಲ. ಅದು ಹಾಗೆ ಉಂಟು. 8-8:30 ಶುರುವಾಗಿ ಬೆಳಿಗ್ಗೆವರೆಗೆ ಮಂಗಳಾಗೋದು. ಆ ಸೌಂದರ್ಯ ಈ 3 ಗಂಟೆ ಆಟದಲ್ಲಿ ಸಿಗ್ಲಿಕ್ಕಿಲ್ಲ ಅಂತ. ಈಗ ಬಯಲಾಟ ಕಟ್ಟಿಲು ಮೇಳದಂತ ಆಟಗಳು 3 ಗಂಟೆಗೆ ತಲುಪಿದರೆ ಅಥವಾ 5 ಗಂಟೆಯ ಒಳಗೆ ತಲುಪಿದರೆ ಯಕ್ಷಗಾನದ ಕಲಾ ಆಸ್ವಾದನೆ ಮೊದಲಿನ ಹಾಗೆ ಸಿಗ್ಲಿಕ್ಕಿಲ್ಲ ಇದರಲ್ಲಿ. ಈಗ ಬೇಗ ಮುಗೀತದೆ ಅಂತ. ಈಗ ಟಿವಿ ಮಾಧ್ಯಮ ಇದೆಲ್ಲ ಉಂಟಲ್ಲ, ಇದರಲ್ಲಿ ಬೇಕಾದ ಹಾಗೆ ಕಡಿಮೆ ಸಮಯದಲ್ಲಿ ಅಧಿಕವಾದ್ದನ್ನು ನೋಡಿ ಕಂಡುಕೊಳ್ಳುವಂತ ನನ್ನ ಪ್ರಶ್ನೆ ಅದೇ. ಕಾಲಮಿತಿ ಯಕ್ಷಗಾನಕ್ಕೆ ಬಂದಾಗ ನೀವು 3 ಗಂಟೆಯಲ್ಲಿ ಸಿನಿಮಾ ಮಾಧ್ಯಮದಷ್ಟು ಅಥವಾ ಈ ಟಿವಿ ಮಾಧ್ಯಮದಷ್ಟು ಅದ್ಭುತವಾಗಿ ಯಕ್ಷಗಾನದಲ್ಲಿ ಪ್ರದರ್ಶನ ಕೊಡ್ಲಿಕ್ಕೆ ಸಾಧ್ಯ ಉಂಟಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಆಗ ಏನಾಗ್ತದೆ, ಅದ್ಭುತ ಪ್ರದರ್ಶನ ಇಲ್ಲದೆ ಇರುವಾಗ ಇಲ್ಲಿ 3 ಗಂಟೆ ವ್ಯಯಿಸುವ ಬದಲು ಟಾಕೀಸಿಗೆ ಹೋಗ್ತಾರೆ. ಹೌದು, ಅಂದ್ರೆ ಪಿಕ್ಚರ್ಗಳು ಸಿನಿಮಾ ಮಾಧ್ಯಮಗಳಲ್ಲಿ ಅದು ನಾಟಕೀಯವಾಗಿ ಮೊದಲೇ ಸೆಟ್ ಆಗಿರ್ತದೆ. ಇಷ್ಟು ಸಮಯಕ್ಕೆ ಮುಗಿಯುವಂತ ಇದು ಅದು ಎಷ್ಟು ಅಂತ ಅಷ್ಟಕ್ಕೆ ಅದು ಸೀಮಿತವಾಗಿ ಅವರು ತಯಾರಿಸಲ್ಪಟ್ಟದ್ದು. ಯಕ್ಷಗಾನ ಕಲೆಯ ಯಕ್ಷಗಾನ ಪ್ರಸಂಗಗಳು ಹಾಗಲ್ಲ. ಈಗ ಮೊದಲಿನ ಕವಿಗಳು ಈಗ ಕೆಲವು ಈಗ ವಾರ್ತಿಕ ಷಡ್ಪದಿ, ಭಾಮಿನಿ ಅಂತ ಇದ್ದಾಗೆ, ಶಾರ್ದೂಲ ವಿಕ್ರೀಡಿತ ಇಂಥ ಪ್ರಸಂಗದ ನಡೆಗಳು ಒಂದೊಂದಾಗಿ ಹೆಜ್ಜೆ ಮುಂದೆ ಹೋಗುವಂತ ಸನ್ನಿವೇಶಗಳಿಗೆ ಪದ್ಯ ರಚಿಸಿರ್ತಾರೆ. ಅದನ್ನು ಈಗ ಅದೆಲ್ಲ ಬೇಡ, ಅದು ತಡ ಆಗ್ತದೆ ಅಂತ ಆ ಪದ್ಯಗಳನ್ನು ಬಿಟ್ಟು ಹೋಗುತ್ತಾರೆ. ಹೌದು, ಯಕ್ಷಗಾನದಲ್ಲಿ ಎಷ್ಟು ಬೇಕು, ಈಗ 10 ಪದ್ಯ ಇದ್ರೆ ಅದು 2 ಪದ್ಯ 3 ಪದ್ಯ ಮತ್ತೆ ಮತ್ತೊಂದು ಕಾರ್ಯಕ್ರಮ ಒಪ್ಪಿಕೊಂಡಿರ್ತಾರೆ. ಅವರಿಗೆ ಹೋಗ್ಲಿಕ್ಕೂ ತಡ ಆಗುತ್ತದೆ ಒಂದು. ಇದರಿಂದಾಗಿ ಕಾಲಮಿತಿಗೆ ಸಪೋರ್ಟ್ ಹೆಚ್ಚಾಯಿತು ಅಂತ. ಈಗ 2-3 ಕಡೆ ಕಾರ್ಯಕ್ರಮಗಳಿಗೆ ಹೋಗುತ್ತಾ
ಇಲ್ಲಿ ಬೇಗ ಮುಗಿಸಬೇಕಲ್ಲ, ಇಲ್ಲಿ ಬೆಳಿಗ್ಗೆವರೆಗೆ ಕೂತ್ರೆ ಅದೆರಡು ಕಾರ್ಯಕ್ರಮ ತಪ್ಪುತ್ತದೆ. ಒಂದು ಇಂಥ ಇದು ಇರ್ತದೆ ಕೆಲವು. ಹಾಗೆ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಯಾರ್ದು? ಕಲಾವಿದರದ್ದ ಅಥವಾ ಆಟದ ಯಜಮಾನರುಗಳದ್ದ, ವ್ಯವಸ್ಥಾಪಕರುಗಳದ್ದ, ಅಥವಾ ನೋಡುವ ಪ್ರೇಕ್ಷಕರದ್ದ? ಅವರದ್ದು ಇವರದ್ದು ಎಲ್ಲರದ್ದು ಉಂಟು, ಎಲ್ಲರದ್ದು. ಈಗ ಕೇವಲ ಕಲಾವಿದ ಒಬ್ಬ ರಂಗದಲ್ಲಿ ಹೋಗಿ ಕುಣಿದ್ರೆ ಅದನ್ನು ನೋಡ್ಲಿಕ್ಕೆ ಪ್ರೇಕ್ಷಕರು ಇಲ್ಲದೇ ಇದ್ರೆ ಅವರಿಗೆ ಉತ್ಸಾಹ ಬರಲಿಕ್ಕಿಲ್ಲ ಒಂದು. ಮತ್ತೆ ಒಂದು ಎಲ್ಲರದ್ದು ಅದಕ್ಕೆ ಬೇಕು ಇದು ಅಂತ ಸಹಕಾರ ಅಂತ. ಕೇವಲ ಒಬ್ಬರಿಂದ ಇಬ್ಬರಿಂದ ವರ್ಗದಿಂದ ಆಗುವಂತದ್ದಲ್ಲ, ಎಲ್ಲರೂ ಒಟ್ಟಾಗಿ ಇದ್ರೆ ಆಗ್ಬೋದು ಅಂತ. ಹಾಗೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಒಟ್ಟು ನೀವೊಂದು 50 ವರ್ಷ ರಂಗದಲ್ಲಿ ಇದ್ದೀರಿ. ಈ 50 ವರ್ಷದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವೆಲ್ಲ ಪ್ರಾಕಾರಗಳಲ್ಲಿ ಬದಲಾವಣೆಗಳು ಬಂದಿದೆ? ಅಂದ್ರೆ ಈ ನಾಟ್ಯದಲ್ಲಿ ಆಗಿರ್ಬೋದು, ಬಣ್ಣಗಾರಿಕೆಯಲ್ಲಿ ಆಗಿರ್ಬೋದು, ವೇಷಭೂಷಣಗಳಲ್ಲಿ ಆಗಿರ್ಬೋದು, ಯಾವ ರೀತಿಯ ಬದಲಾವಣೆಗಳನ್ನು ನೀವು ನೋಡ್ತಾ ಬಂದಿದ್ದೀರಿ? ಮೊದಲಿಗೂ ಈಗ ತುಂಬಾ ವ್ಯತ್ಯಾಸ. ಅಂದ್ರೆ ಈಗಿನ ಬೆಳಕಿನ ವ್ಯವಸ್ಥೆಗಳು ಇದು. ಮೊದಲು ಗ್ಯಾಸ್ ಲೈಟ್ ಅಂತ ಇತ್ತು, ನಾನು ಬರುವಾಗ ಗ್ಯಾಸ್ ಲೈಟಿನ ವ್ಯವಸ್ಥೆ ಇತ್ತು ಆಟಕ್ಕೆ. ಒಂದು ಎರಡು ಕಡೆಯಲ್ಲಿ ಮತ್ತೆ ಎಲೆಕ್ಟ್ರಿಷಿಯನ್ ಇದ್ದ, ವಿದ್ಯುತ್ ಶಕ್ತಿಯ ಇದು ಮತ್ತೆ ಹೆಚ್ಚಾಗುತ್ತಾ ಬಂದದ್ದು. ಹೆಚ್ಚಿನ ಕಡೆಯಲ್ಲಿ ಈ ಗ್ಯಾಸ್ ಲೈಟಿನ ವ್ಯವಸ್ಥೆ ಇತ್ತು. ಚೌಕಿಗೂ ಗ್ಯಾಸ್ ಲೈಟ್ 2, 4, 6 ಗ್ಯಾಸ್ ಲೈಟ್ ಇತ್ತು, ಒಟ್ಟು 6, 7 ಹಾಗೆ. ಚೌಕಿಯು ಈ ಮಡಲಿನ ತಟ್ಟಿಯಿಂದ ಸೈಡು ಇದು ಮಾಡಿ ಚೌಕಿ ಮಾಡ್ತಾ ಇದ್ರು. ಮತ್ತೆ ಮತ್ತೆ ಅದು ಬೆಳೆದ ಹಾಗೆ ಹೊರಗಿಂದ ಬಟ್ಟೆ, ಮೇಲಿಂದ ಇದು ಮುಚ್ಚಿಗೆ ಟಾಪುಗಳೆಲ್ಲ ಬಂತು. ಹಾಗೆ ಚೌಕಿಯ ಇದು ಮತ್ತೆ ರಂಗಸ್ಥಳದ ಇದು. ಹಾಗೆ ಮೊದಲು 4 ಕಂಬಗಳನ್ನು ಹಾಕಿ ಅಲ್ಲೇ ರಂಗಸ್ಥಳ ತಯಾರು ಮಾಡಿದ್ವಿ. ಮಾವಿನ ಸೊಪ್ಪು ಕಟ್ಟಿ ತಯಾರಾದ ಇದು ಉಂಟು. ಮತ್ತೆ ಒಂದೊಂದು ವರ್ಗದವರಿಗೆ ತಿರುಗು ರಂಗಮಂಟಪ, ಮತ್ತೆ ಹೀಗೆ ಇಲ್ಲಿ ಬಜ್ಪೆಯಲ್ಲಿ ಮರದ ಇದು ರಂಗಮಂಟಪ ಸ್ಟೇಜುಗಳು ಶುರುವಾದವು. ಮತ್ತೆ ಒಂದೊಂದೇ ಹಾಗೆ ಇದಾಗುತ್ತಾ ಬಂತು. ಈ ವೇಷದಲ್ಲಿ, ನಾಟ್ಯದಲ್ಲೆಲ್ಲ ಯಾವ ರೀತಿಯ ಬದಲಾವಣೆಗಳು ಬಂತು? ಅಂದ್ರೆ ಮೊದಲು ಹಿರಿಯ ಕಲಾವಿದರುಗಳಿದ್ರು, ಅವರ ಲೆಕ್ಕಾಚಾರದ ನಡೆಗಳು ಎಲ್ಲ ಇದಿತ್ತು. 1ನೇ ಕಾಲ, 2ನೇ ಕಾಲ ಕಾಲೋಚಿತವಾಗಿ ಆ ಕಲಾವಿದರ ಕಸುಬುಗಳು ರಂಗದಲ್ಲಿ ಕಾಣ್ತಾ ಇತ್ತು. ಈಗ ಹೋಲಿಸಿದ್ರೆ ಅದಕ್ಕೂ ತುಂಬಾ ವ್ಯತ್ಯಾಸಗಳು ಕಾಣುತ್ತದೆ. ಅದಕ್ಕೆ ಯಾರು ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಗವತರ ಕಲಾವಿದರ ಯಾರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರವರಲ್ಲಿ ಒಬ್ಬೊಬ್ಬರಲ್ಲಿ ಇದ್ದ ಕೊರತೆಗಳಿಂದಾಗಿ ಅದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಕೊರತೆಗಳು ಒಟ್ಟು ಯಕ್ಷಗಾನದಲ್ಲಿ ಈ ರೀತಿ ಬದಲಾವಣೆಗೆ ಕಾರಣ. ಮತ್ತೆ ಕೆಲವರು ತುಂಬಾ ಬುದ್ಧಿವಂತರಿಂದ ಅವರು ಕಾರಣ ಇರ್ತಾರೆ. ತುಂಬಾ ಬುದ್ಧಿವಂತರು ಅಂತ ಅವರು ಅಂದುಕೊಂಡಿರೋದು. ಹೌದೌದು ಅಲ್ವಾ? ಹಾಗೆ ಭರತನಾಟ್ಯ ಮತ್ತೆ ಈ ಬಡಗುತಿಟ್ಟಿನ ಅಥವಾ ಇನ್ಯಾವುದಾದ್ರು ಬೇರೆ ಕಲೆಯ ಕುಣಿತದ ಶೈಲಿಗಳು ನಮ್ಮ ತೆಂಕುತಿಟ್ಟು ಯಕ್ಷಗಾನದ ನಾಟ್ಯಕ್ಕೆ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದೆ? ಅಂದ್ರೆ ಹಿರಿಯ ಕಲಾವಿದರಲ್ಲಿ ಈಗ ಇರಲಿಲ್ಲ ಹಾಗೆಂತ. ಈಗ ಗೋವಿಂದ ಭಟ್ ಇಂಥವರಲ್ಲೆಲ್ಲ ಭರತನಾಟ್ಯ, ಕೆಲವು ನೃತ್ಯದ ಹೆಜ್ಜೆಗಾರಿಕೆಗಳು ಉಂಟಂತೆ. ಉಂಟು, ಹೌದು. ಗೊತ್ತಾಗುದಿಲ್ಲ ಅಷ್ಟೇ. ಹೌದು, ಅದನ್ನ ಇದಕ್ಕೆ ಪೂರಕವಾಗಿ ಸೇರಿಸಿಕೊಂಡಿದ್ದಾರೆ. ಹೌದು. ಮತ್ತೆ ಬಡಗು, ತೆಂಕು ಅಂತ ಮೊದಲು ಉತ್ತರಾದಿ. ಮತ್ತೆ ಈ 3 ವಿಭಾಗಗಳಲ್ಲಿ ಉತ್ತರ ಕನ್ನಡದವರು ಹಾಗೆ ಇದ್ದಾರೆ ಸಾಮಾನ್ಯ. ಬಡಗಿನವರು ಬಡಗು ತೆಂಕಿನಲ್ಲಿ ಈಗ ಬಡಗಿನ ನಡೆಗಳು ತೆಂಕಿನಲ್ಲಿ ಉಂಟು. ಹೌದು ಹೌದು. ಈಗ ಒಂದು ಪದ್ಯಕ್ಕೆ ಒಂದು ಬಿಡ್ತಿಗೆ ಒಂದು ಮುಕ್ತಾಯ ಅಂತ ತೆಂಕಿನಲ್ಲಿ. ಹೌದು ಹೌದು. ಮಧ್ಯದಲ್ಲಿ 2-3 ಬಿಡ್ತಿಗೆಗಳು ಈಗ ಉಂಟು. ಕೆಲವು ವರ್ಷಗಳಿಂದ 2-3 ಆವರ್ತಗಳು ಉಂಟು. ಇಲ್ಲದ್ರೆ ಒಂದು ಪದ್ಯಕ್ಕೆ ಒಂದೇ ಬಿಡ್ತಿಗೆ, ಒಂದೇ ಮುಕ್ತಾಯ ಹಾಗಿತ್ತು. ಹಾಗೆ ವ್ಯತ್ಯಾಸಗಳು ಆಗುತ್ತಾ ಉಂಟು ಅಂತ. ಹಾಗೆ ಅದು ಹೇಗೆ ನಮ್ಮ ತೆಂಗುತಿಟ್ಟು ಯಕ್ಷಗಾನಕ್ಕೆ ಬೇಕು ಅಂತ ಅನಿಸ್ತದೆ ಅಥವಾ ಅದು ಬೇಕಾಗಿಲ್ಲ, ನಮ್ಮಲ್ಲೇ ಸಮೃದ್ಧವಾಗಿ ಉಂಟು, ಅದನ್ನು ಬಳಸ್ಕೊಳ್ಬಹುದಲ್ಲ ಅಂತ? ಸಮೃದ್ಧವಾಗಿ ಉಂಟು, ಅದನ್ನು ಬಳಸಿಕೊಳ್ಳುವ ದಾರಿ ಕಾಣದೇ ಇದ್ದಾಗ ಇದುವೇ ಸತ್ಯ ಅಂತ ಮುಂದೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದೇ, ಅದನ್ನು ಬಳಸಿಕೊಳ್ಳುವ ದಾರಿ ಕಾಣದೇ ಇರುವುದಂದ್ರೆ ಎಂತದ್ದು? ಯಾಕೆ ಕಾಣ್ತಾ ಇಲ್ಲ? ಕಾಣದೆ ಒಂದನೇ ಅವರಿಗೆ ಗೊತ್ತಿರುವುದಿಲ್ಲ ಒಂದು. ಮತ್ತೊಂದು ಹೊಸತನ ಬೇಕು ಅಂತ. ಹೊಸತನ ಬೇಕು, ಹೌದು. ಹಾಗೆ ಅಂತ
ಹಳೆತನವನ್ನಕ್ಕೆ ಕೊರತೆ ಆಗದಾಗೆ ಹೊಸತನ್ನು ಅಳವಡಿಸಿಕೊಂಡ್ರೆ ತಪ್ಪಲ್ಲ. ಈಗ ಶೃಂಗಾರ ರಸಕ್ಕೆ 2-3 ಆವರ್ತಗಳು ಕುಣಿದ್ರೆ ತಪ್ಪಲ್ಲ. ಈಗ ತ್ರೈಲೋಕ ಸುಂದರಿಯ, ಮೋಹಿನಿಯ ಇಂಥ ಪಾತ್ರಗಳೆಲ್ಲ ಅಭಿನಯ ಹೆಚ್ಚಿರುವಂತಹ ಸ್ತ್ರೀ ಪಾತ್ರಗಳು. ಹಾಗೆಂತ ಚಿತ್ರಾಂಗದೆ, ಸುಭದ್ರೆ, ಚಂದ್ರಮತಿ, ದಮಯಂತಿ ಇಂಥ ಪಾತ್ರಗಳಿಗೆ 3-4 ಸಲ ಅಭಿನಯ ಕೊಟ್ಟರೆ ಹೇಗಾದೀತು? ಹೌದು ಹೌದು ಅಲ್ವಾ? ಆ ಪಾತ್ರೋಚಿತವಾಗಿ ಅಭಿನಯಕ್ಕೆ ಆಸ್ಪದವಾಗಿ ಎಷ್ಟು ಇದು ಕೊಟ್ಟರು. ತೆಂಕು ಬಡಗಿನಲ್ಲಿಯೂ, ಈಗ ಬಡಗಿನಲ್ಲಿಯೂ ಅವರ ಒಂದು ದಾರಿ ಅಂತ ಇಟ್ಟುಕೊಂಡಿದ್ದಾರೆ ಅವರು. ಹೌದು ಹೌದು ಹೌದು. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿಯೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ಸಫಲವಾಗಿದೆ. ಇನ್ನು ಮುಂದಕ್ಕೆ ಬೆಳೆಯಬೇಕು ಅಂತಾದ್ರೆ ನಾವು ಏನು ಮಾಡಬೇಕು, ಅಥವಾ ಯಾವ್ದಾದ್ರು ಮಾರ್ಪಾಟು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತದ? ನೀವೊಬ್ರು ಕಲಾವಿದರಾಗಿ ನಿಮ್ಮ ಅನಿಸಿಕೆ ಏನು? ಅಂದ್ರೆ ಇನ್ನೂ ಸಾಧ್ಯ ಇಲ್ಲ ಅದು. ಅಲ್ಲ, ಈಗ ಒಂದೊಂದು ಮುಖದಿಂದ ಒಬ್ಬೊಬ್ರು ಅಭಿವೃದ್ಧಿಗೆ ಅಂತ ಹೊರಡ್ತಾ ಇದ್ದಾರೆ. ಆದರೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಅದು. ಯಾಕೆಂತಂದ್ರೆ ಪುನಃ ಮೊದಲಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ಆ ಒಂದು ನಿರ್ಣಯಕ್ಕೆ ಬರುವುದೇ ಈಗ ದೊಡ್ಡ ಕಷ್ಟ. ಹೌದೌದು ಹೌದು. ಆದ ಕಾರಣ ಈಗ ಬಣ್ಣದ ವೇಷಗಳಲ್ಲಿ ಚಂದ್ರಗಿರಿ ಅಂಬಣ್ಣಂದು ಒಂದು ರೀತಿಯ ಬಣ್ಣ, ಹೌದು, ಬಣ್ಣದ ಮಾಲಿಂಗಣ್ಣಂದು ಒಂದು ರೀತಿಯ ಬಣ್ಣ, ಕುಂಜಿರಾಮ ಮಣಿಯಾಣಿಗಳು ಒಂದು ರೀತಿ. ಹೌದು. ಈ 3 ರೀತಿಯ ಬಣ್ಣಗಾರಿಕೆಯನ್ನೇ ನಾವು ನೋಡಿದ್ರು. ಆ ಬಣ್ಣದ ಬುಟ್ಟಿಯ ಬಣ್ಣ. ಹೌದು. ಈ 4 ರೀತಿಯ ಬಣ್ಣಗಳಲ್ಲಿ 4 ರೂಪಗಳು ಕಾಣೋದಿಲ್ವ ನಮಗೆ? ಹೌದು ಹೌದು, ಖಂಡಿತ. ಇದರಲ್ಲಿ ನೀವು ಪರಂಪರೆ ಅಂತ ಯಾವುದನ್ನು, ಅದನ್ನೇ ನಾನು ಆಗ ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ದು. ಈಗ ಪರಂಪರೆ ಅಂತ ನಾವು ಹೇಳುದು ಅಂತಂದ್ರೆ ನಾವು ಕಾಲಘಟ್ಟ ನಿರ್ಣಯ ಬೇಕಲ್ಲ, ವ್ಯಕ್ತಿ ನಿರ್ಣಯ ಬೇಕು, ಕಾಲಘಟ್ಟ ನಿರ್ಣಯ ಬೇಕು. ಈಗ ನೋಡಿ, ಅಗರಿಯವರನ್ನು ನಾವು ಅಲ್ಲಿಂದ ಪರಂಪರೆಯಿಂದ ತಗೊಂಡ್ರೆ ಅದಕ್ಕಿಂತ ಮುಂಚಿನದ್ದು ಬಲಿಪುರು ಅಲ್ಲ, ಈಗ ಅಜ್ಜ ಬಲಿಪರದ್ದು ನಾವು ಪರಂಪರೆಯಿಂದ ತಗೊಂಡ್ರೆ ಅದಕ್ಕಿಂತ ಮುಂಚಿನದ್ದು ಅಲ್ಲ. ಆದ ಕಾರಣ ನಾವು ಕಾಲೋಚಿತವಾಗಿ ಯಾವುದುಂಟು ಅದನ್ನು ಎಷ್ಟು ನಮಗೆ ಅಳವಡಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಅಂದ್ರೆ ಯಕ್ಷಗಾನವಾಗಿ ನಾವು ಅಳವಡಿಸಿಕೊಂಡು ಹೋಗಬಹುದು. ವಿಕಾರಗಳಿಲ್ಲದೆ ಅಳವಡಿಸಿಕೊಂಡು ಹೋದ್ರೆ ಯಾವುದನ್ನು ಪಾರಂಪರಿಕವಾಗಿ ತೋರಿಸಬಹುದು ಅಂತ. ಹಾಗೆ ಅಂದ್ರೆ ಈಗ ಈ ಮಾರ್ಪಾಟುಗಳನ್ನು ಮಾಡಬೇಕು ಅಂತ ಅಂದ್ರೆ ಅದು ಸಾಧ್ಯ ಆಗಬಹುದು ಅಂತ ಮಾಡ್ತಾರೆ, ಆದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದೇ ಅದಕ್ಕೆ ಕಾರಣ ಏನು? ಒಂದು ನೀವು ಇದು ಹೇಳಿದ್ರಿ 4 ರೂಪದಲ್ಲಿ ಉಂಟು. ಹೌದು. ಈಗ ಹಗಲು ರಾತ್ರಿ ಇದ್ದ ಹಾಗೆ, ಹೌದು, ಈ ಯಕ್ಷಗಾನದಲ್ಲಿ ತೆಂಕು ಬಡಗು ಇದ್ದ ಹಾಗೆ, ಈ ವೇಷಧಾರಿಗಳಲ್ಲಿಯೂ 1-2 ರೂಪಗಳೇ ಅಲ್ಲ, 2 ರೂಪದಲ್ಲಿದ್ದದನ್ನು ಒಂದು ಇದು ಮಾಡಿಕೊಳ್ಳಬಹುದು. ಇದಾಗಲ್ಲ, ಇದು 4 ಮುಖಗಳಾಗಿ ಕಾಣುತ್ತದೆ. ಆಗ ಅದನ್ನು ಒಂದು ಮಾಡುವುದು ಬಹಳ ಕಷ್ಟ. ಹೌದು. ಚೌಕಿಯಲ್ಲಿಯ ವಾತಾವರಣದಲ್ಲಿ, ಯಕ್ಷಗಾನದ ಚೌಕಿ ಬಣ್ಣದ ಮನೆ, ಅಲ್ಲಿಯ ವಾತಾವರಣದಲ್ಲಿ ಹಿಂದೆ ಇರುವುದಕ್ಕೂ ಈಗಕ್ಕೂ ಏನಾದ್ರೂ ವ್ಯತ್ಯಾಸ ಉಂಟಾ? ಅಥವಾ ಹಿಂದಿನ ಅಂದ್ರೆ ಎಲ್ಲ ವಿಚಾರಗಳಲ್ಲಿ ಚೌಕಿಯ ವಾತಾವರಣ ಅಂತಂದ್ರೆ ಎಲ್ಲ ಸಮಷ್ಟಿ ಸಮಗ್ರದಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ಮೊದಲಿನ ಶಿಸ್ತು ಈಗ ಇಲ್ಲ. ಶಿಸ್ತು ಅಂದ್ರೆ ಹಿರಿಯ ಕಲಾವಿದರಿಗೆ ಮರ್ಯಾದೆ, ಹಿರಿಯ ಕಲಾವಿದರಿಂದ ಅದು ಕೊಟ್ಟು ತೆಕ್ಕೊಳ್ಳುವಂತದ್ದಲ್ಲ. ಹಾಗೆ ಅದನ್ನು ಕಾಣುವ ನೈತಿಕತೆ ಸಣ್ಣವರಿಗೆ ಇರುವುದಿಲ್ಲ. ಅದು ಹಾಗಲ್ಲಪ್ಪ ಹೀಗೆ ಅಂತ ಹೇಳಿದ್ರೆ ಕೇಳುವ ಸಹನೆ ಇರುವುದಿಲ್ಲ. ಮತ್ತೆ ಮೊದಲೆಲ್ಲ ನಾವು ಸಣ್ಣಾಗಿರುವಾಗ ಹಿರಿಯ ಕಲಾವಿದರ ಮುಂದೆ ಸುಳಿಲಿಕ್ಕೆ ಭಯ ಆಗ್ತಾ ಇತ್ತು. ಈಗ ಆ ಭಯ ಭೀತಿ ಇಲ್ಲ. ಒಬ್ಬ ಕಟ್ಟಿದ ಕಿರೀಟವೇ ಮತ್ತೊಬ್ಬನಿಗಾಗಬೇಕು, ಎದುರು ವೇಷದ ಕಿರೀಟವೇ ಮತ್ತೊಬ್ಬನಿಗೆ, ಇಲ್ಲದಿದ್ರೆ ಅವ ಕಾಣೋದಿಲ್ಲ ಅಂತ ಅವನ ಅನಿಸಿಕೆ. ಅವ ಇದನ್ನು ಕಟ್ಟಿ ಎಷ್ಟು ಕಾಣುತ್ತಾನೆ ಅಂತ ಪ್ರೇಕ್ಷಕರಿಗೆ ಬಿಟ್ಟದ್ದು. ಹಾಗಿರುವುದು ಈಗ ಆಟದಲ್ಲಿ ನಡೀತಾ ಇದೆ. ಅವನ ಸ್ಥಾನಮಾನಕ್ಕೆ ಸರಿಯಾಗಿ ಒಂದು ಡ್ರೆಸ್ಸುಗಳು ಇದೆಲ್ಲ ಮೇಳದಲ್ಲಿ ಸಿಕ್ಕಿದ್ರೆ ಅದನ್ನು ಅವನೇ ಕಟ್ಟುದಲ್ಲ, ಅದು ಮತ್ತೊಬ್ಬರು ಕಟ್ಟಬೇಕು. ಅದು ಅವನವನ ಎದೆಗಾರಿಕೆಯಿಂದ ಮೇಳದಲ್ಲಿ ನಡೀತದೆ ಅಂತದ್ದೆಲ್ಲ. ಹೌದೌದು. ಅಂದ್ರೆ ಚೌಕಿಯಲ್ಲಿ ಇದ್ದಂತ ರಾಜಕೀಯಗಳು ಕೂಡ ಮುಂಚಿಗೂ ಈಗಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದೇ ರೀತಿ ಅದರ ಮುಖಗಳು ಬೇರೆ ಅಂತ ಅಷ್ಟೇ, ಮುಖಗಳು ಬೇರೆ ಅಷ್ಟೇ. ಅಂದ್ರೆ ಅದು ತನ್ನ ಒಂದು ಇದನ್ನು ಪಲ್ಲಟಗೊಳಿಸಿದೆ. ಹೌದೌದು. ಅವರವರ ತಾಕತ್ತಿದೆ ಹೀಗೆ ಸರಿಯಾಗಿ ಅವ ಹೇಳಿದ್ದು ನಡೀತದೆ ಅಂತ ಇದ್ರೆ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಒಬ್ಬ ಮಾತಾಡದೆ ಕೂತ್ರೆ ಅವನಿಗೇನು ಗೊತ್ತಿಲ್ಲ ಅಂತ ಆಗಿರುವ ಪರಿಸ್ಥಿತಿ ಉಂಟು. ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಚೌಕಿಯ ವಾತಾವರಣದಲ್ಲಿ ಅಂತ ಏನು ಬದಲಾವಣೆ ಆಗ್ಲಿಲ್ಲ ಮುಂಚೆಗೂ ಈಗಳು? ಅಂದ್ರೆ ಶಿಸ್ತುಗಳಲ್ಲಿ ಬದಲಾವಣೆ ಉಂಟು ಅಂತ. ಶಿಸ್ತಿನಲ್ಲಿ ಈಗ ಪೆಟ್ಟಿಗೆ ಇಟ್ಟ ಸಾಲಿನಲ್ಲಿಯೋ ದೇವರ ಪೂಜೆ ನಡೆಯುವ ಇದರಲ್ಲಿ ಅಲ್ಲ ಹೇಳಿದ್ ನಾನು.
ಸಾಂಪ್ರದಾಯಿಕ ಶಿಸ್ತು ಉಂಟಲ್ಲ ಮೊದಲಿಗೆ, ಅದೇ ಗುರು ಶಿಷ್ಯ ಪರಂಪರೆ ಅನ್ನೋದೆಲ್ಲ ಇಲ್ಲ ಈಗ, ಅದೆಲ್ಲ ಇಲ್ಲ. ಅವರವರ ಇದು ಇದ್ದ ಹಾಗೆ ಕಂಡುಕೊಳ್ಳುವುದವ ಹಾಗೆ. ಉಳಿದಂಥ ದಿಗ್ಪತಿಗಳು ಸುಮನಸರು ಮನೋಮುಖ್ಯರು ಸೃಷ್ಟಿಕರ್ತನಾಂತ ವಿಧಾತ ಸರ್ವರು ಏಕಚಿತ್ತದಿಂದ ಕುಮರಾಕೃತಿಯಿಂದ ಇದ್ದಂಥ ನನ್ನನ್ನು ಪ್ರಾರ್ಥನೆಯ ಮೂಲಕವಾಗಿ ಶಾಂತ ಸ್ವರೂಪಿಯನ್ನಾಗಿಸಿದ್ದೀರಿ. ಹಾಗೆಂದು ನಿಮ್ಮ ಇಚ್ಛೆಯಂತೆ ಪ್ರಪಂಚದಲ್ಲಿ ನಾನು ಕಂಡುಕೊಳ್ಳಬೇಕಿದ್ರೆ ನನ್ನದು ಒಂದು ಧ್ಯೇಯ ಅಂತ ಇದೆ, ಹೇಳಬಹುದಲ್ಲ? ಕಾಳಿನಿ ವೆಲ್ಲದಾಯ ತಿಳಗಿದರೆ ಕಾಳಿನಿ ವೆಲ್ಲದಾಯ ನಿಮ್ಮ ಧ್ಯೇಯವನ್ನು ಪಾಲಿಸಬೇಕಿದ್ರೆ ನನ್ನದು ಒಂದು ಕೇಳಿಕೆ ಇದೆ. ನನ್ನ ಜನ್ಮ ಯಾರಿಂದ ಆಯಿತು? ಈ ಪ್ರಪಂಚ ಎನ್ನುವುದರಲ್ಲಿ ನಾನು ಹೇಗೆ ಕಂಡುಕೊಂಡೆ? ಕಾರಣನಾದಂಥ ಅಪ್ಪ ಯಾರು? ಈ ಹುಟ್ಟಿ ಸಾಮ್ರಾಜ್ಯ ಲಕ್ಷ್ಮೀ ನಿವಾಸ ಇರುವಂತಹ ಸ್ಥಳ ಫಲವಂತ ಅಂತ ಕೇಳಿದ್ದೆ. ಹೊರಟು ಬಂದ ವಿಚಾರ ಒಂದು ದಿನ ವಿಭವದಿ
ಬಲಭದ್ರ ವಿಭವದಿ ಮಂದು ಬಿಟ್ಟರ ಯಾರಿ ಕುಳಿತಿರೆ ಬಂದು ಬಿಟ್ಟರ ಯಾರಿ ಕುಳಿತಿರೆ ಬಂದು ವೇದ ಜನುಡಿಸಿ ನಾರದ ಬಂದು ನಿಲವು ಪುರುಷಾಯತ್ತವಾದ ಸಾಧನೆಯಿಂದ ಪ್ರಪಂಚ ಮುಖದಲ್ಲಿ ದೊಡ್ಡ ಸಾಧವರಿಗೆ ಇಂತಹ ಉನ್ನತ ಸ್ಥಾನವನ್ನು ಲಭ್ಯವಾಗುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ತಮ್ಮನಾಥ ಕೃಷ್ಣ ಹಾಗೂ ಅವನ ಅಗ್ರಭವನಾದಂತಹ ಬಲರಾಮನಾದ ನಾನೇ ಸಾಕ್ಷೀಭೂತನಾಗಿದ್ದೇನೆ. ಕೃತ ಯುಗದಲ್ಲಿ ಭಾರ್ಗವರಾಮನಾದರೆ ತ್ರೇತಾಯುಗದಲ್ಲಿ ಕೋದಂಡರಾಮ, ಈ ದ್ವಾಪರದಲ್ಲಿ ಬೆಟ್ಟೆತ್ತಿ ತೋರಿಸುವುದೇ ಬಲರಾಮನು. ಸ್ವಕೀಯವಾದ ಸಾಮರ್ಥ್ಯದಿಂದಲೇ ಕಾಳಿಂಗ ಮರ್ದನ ಕೃಷ್ಣನಾದರೆ ಕಾಳಿಂದಿ ನದಿವರ್ಧನ ಈ ಬಲಭದ್ರ, ಜಗಜಟ್ಟಿಯಿಂದೇ ಖ್ಯಾತಿಯನ್ನು ಪಡೆದಂತಹ ಜರಾಸಂಧ ಅವನನ್ನು ಮುಗಿಸುತ್ತೇನೆ ಎಂದು ಮುಂದಾದರೆ ಸಹೋದರನಾದಂತಹ ಕೃಷ್ಣ ಸಹಕಾರಕ್ಕೆ ತಡೆದ ಕಾರಣ ಪಾಂಡವರಲ್ಲಿ ಮಧ್ಯಮನಾದಂತಹ ಭೀಮನಿಗೆ ಒಂದು ಅವಕಾಶ ಉಂಟಾಗಿ ಹೋಯಿತು. ಯಾವುದೇ ರೀತಿಯಿಂದಲೂ ಶ್ರೀಮತ್ ವಿಭೂತಿ ಮತ್ತು ಗಾಂಭೀರ್ಯವಕ್ಕೆ ಇರುವಂತೆ ದೈವೀದತ್ತವಾಗಿಯೂ ಹಿರಿಯರಿಂದ ಬಳುವಳಿಯಾಗಿಯೂ ಸ್ವಯಾರ್ಜಿತವಾಗಿಯೂ ಸೌಭಾಗ್ಯವಂತರಾಗಿ ಹೇಗೆ ಬೆಳೆದಾಡುವುದಕ್ಕೆ ಸಾಧ್ಯ ಆಗುತ್ತದೆ? ನಮ್ಮ ವಂಶಜನೆಯ ಸಾಕ್ಷೀಭೂತರಾಗಿದ್ದಾರೆ. ಒಂದು ಕಾಲದಲ್ಲಿ ಶಾಪಗ್ರಸ್ತರಾದವರು ನಮ್ಮವರು. ಆ ಯಯಾತಿ ಮಹಾರಾಜನಿದ್ದಂತಹ ಶಾಪದ ಪರಿಮಾರ್ಜನೆ ಆದದ್ದೇ ತಮ್ಮನಾದಂಥ ಕೃಷ್ಣ ಹಾಗೂ ನನ್ನ ಹುಟ್ಟಾದ ಮತ್ತೆ ನಮ್ಮ ಹಿರಿಯರಿಂದ ಕೇಳಿದಂತಹ ವಿಚಾರ. ಅಂತೂ ಮಲ್ಲಿಗೆಯ ಜೊತೆಯಲ್ಲಿ ಬಳ್ಳಿಗೂ ಬೆಲೆ ಬಂತಲ್ಲ ಎನ್ನುವಂತಹ ಸಮಾಧಾನ ನನಗಾಗಿದೆ. ಬಲಭದ್ರ ನಮ್ಮದೇ ಭದ್ರತೆಯ ಬುನಾದಿ ಏನು? ಇದಕ್ಕೆ ಸಾಕ್ಷಿ ದ್ವಾರಕೆಯ ನಿರ್ಮಾಣ. ಒಂದು ಕಾಲದಲ್ಲಿ ಏನೂ ಇಲ್ಲದವರಿಗೆ ಯಾದವರಿಗೂ ಲೋಕದಲ್ಲಿ ಸ್ಥಾನ ಇದೆ, ಮಾನ ಇದೆ, ಮರ್ಯಾದೆ ಇದೆ ಎನ್ನುವುದನ್ನು ಸೂಚ್ಯವಾಗಿ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವರೇ ನಾವಿದ್ದರೂ ಅತಿಶಯವಲ್ಲ. ಗುರು ಸಾತ್ವೀಕರಿಂದ 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಜೀರ್ಣಿಸಿಕೊಂಡ ತಮ್ಮನಾದ ಕೃಷ್ಣನಿಗೆ ನಾನು ಅಣ್ಣನಾಗಿ ಹುಟ್ಟಿದ್ದೇನಲ್ಲ, ನನ್ನ ಜನ್ಮ ಸಾರ್ಥಕ ಎಂಬಂತಹ ಸದ್ಭಾವನೆ ನನಗೆ ಎಂದಿನಂತೆ ಇಂದು ಶುಭ ದಿನ ವಿಸ್ತರವನ್ನು ಅಲಂಕರಿಸಿಕೊಂಡಿದ್ದೇನೆ. ನೀನು ಜಾಣಬಹುದು. ಹೌದು, ಸಂಗನದಲ್ಲಿ ಎಷ್ಟು ಸುತ್ರಾಣ ಎನ್ನುವುದು ನಮಗೆ ತಿಳಿಯದಂತೆ, ರಣಹೇಡಿಗಳಂತೆ, ನಪುಂಸಕರಂತೆ ನೀನು ಕೈಗೊಂಡಂತಹ ಕಾರ್ಯದಿಂದ ಲೋಕಮುಖಕ್ಕೆ ಪರಿಪಾಠವಾಗಿ ತೋರಿಸಿದೆ ರಾಮ. ಇನ ವಂಶ ದರಸುಗಳೊಳಗೆ ಹುಟ್ಟಿದವರೆಲ್ಲ ನಿನ್ನಿನ್ನು ಮೊದಲಾಗಿ ಮೇಲಿದ್ರು ಎಲ್ಲರನ್ನು ನಿನ್ನ ಯೋಗ್ಯತೆಯಿಂದ ಕೆಳಗೆ ಹಾಕಿಸಿದೆಯಲ್ಲ ರಾಮ. ನಿನ್ನ ಕುಲದವರಿಗೆ ನಾನು 2 ಬಗೆದವನಲ್ಲ. ಲೋಕದಲ್ಲಿ ಯಾವುದು ಯಾರಿಗೆ ಅಪೇಕ್ಷೆಯೋ ಅದಕ್ಕೆ ವಿರುದ್ಧವಾಗಿ ನನ್ನ ಮೇಲೆ ಶರಪ್ರಯೋಗವನ್ನೇ ಮಾಡಿದೆ. ನೀನೇ ದಶರಥನೆಂಬ ದ್ರೌಪದಿಯ ಸುಳ್ಳು ಸಾಮ್ರಾಜ್ಯಕ್ಕೆ ತಲ್ಲದೆ ಕಾಲಕ್ಕೆ ನಡೆದೊಂದು ಸತಿಯ ಹೋಗಾಡಿದಂತೆ ಬಲನು. ಸತಿಯ ಸಂರಕ್ಷಣೆ ಎನ್ನುವುದು ಗಂಡನಿಗೆ ಮದುವೆ ಆಗುವಾಗಲೇ ಇರ್ತದಂತೆ. ಆದರೆ ನೀನು ಹಾಗಲ್ಲ, ಸತಿಯನ್ನೇ ಹೋಗಾಡಿದೆ. ಅಂದ್ರೆ ನೀನು ಕಳಿಸಿದ್ದೋ ಬಿಟ್ಟದ್ದೋ ಏನೋ ಅಂತ ಗೊತ್ತಿಲ್ಲ.
ಅಂತೂ ಆಕೆಯನ್ನು ರಕ್ಷಿಸುವುದಕ್ಕೆ ಅಸಮರ್ಥನಾಗಿ ವಸ್ತು ಸ್ಥಿತಿಯಲ್ಲಿ ಆಕೆಯ ಅನ್ವೇಷಣೆಗಾಗಿ ಈ ರೂಪದಿಂದ ಇತ್ತ ಬಂದಿದ್ದೆ ಎನ್ನುವುದು ಸ್ಪಷ್ಟ. ಏನು ಮಾಡೋಣ? ನಿನ್ನ ಆಕೃತಿಗೂ ಮಾಡಿದಂತಹ ಕರ್ತವ್ಯಕ್ಕೂ ಒಂದಕ್ಕೊಂದು ವಿರುದ್ಧತೆ ಕಾಣ್ತಾ ಇದೆ. ನೋಡಿದರೆ ಮೈಯಲ್ಲಿ ಕೌಪೀನ, ಆಮೇಲೆ ಜಟೆ, ನಿನ್ನ ವೇಷಕ್ಕೂ ನೀನು ಧರಿಸಿದಂತಹ ಗೋದಂಡಕ್ಕೂ ಅಜಗಜದ ಅಂತರವನ್ನೇ ತೋರಿಸ್ತಾ ಇದ್ದೆ ಪ್ರಪಂಚದಲ್ಲಿ. ಸಮುದ್ರವನ್ನು ದಾಟುವುದಕ್ಕೆ ಅಂಬಿಗನ ಸಹಾಯ ಬೇಕು. ಆದರೆ ಹರಿಗೋಲ ಹೊತ್ತುಗಳ ರಾವಣ ನೀನು ತಿಳಿಯದಂತೆ ನಿನ್ನ ಸತಿಯನ್ನು ಅಪಹರಿಸಿದ್ದಕ್ಕೆ ಹೇಡಿಯಾದಂತಹ ಸುಗ್ರೀವನ ಸಖ್ಯವನ್ನು ನೀನು ಮಾಡಬೇಕಿತ್ತು ರಾಮ. ಒಂದು ವಿಷಯಕ್ಕೆ ಒಬ್ಬ ಮರ್ಕಟನನ್ನು ನನ್ನ ಬಳಿಗೆ ಅಟ್ಟಿದ್ದರೆ ಸಾಕಿತ್ತು. ನನ್ನ ಬಾಳವನ್ನೇ ಕಳುಹಿ ಇಡೀ ಲಂಕೆಯನ್ನೇ ಸುತ್ತಿ ತಂದು ನಿನ್ನ ಕಾಲ ಸರಿಹಕ್ಕೆ ಇಡುವಂತಹ ಸಾಮರ್ಥ್ಯ ನನಗಿತ್ತು. ಯಾಕಂದ್ರೆ ಒಂದು ಕಾಲದಲ್ಲಿ ನನ್ನ ಬಾಲದಿಂದಲೇ ಅವನನ್ನು ಬಂಧಿಸಿ ಅಂಗದನ ತೊಟ್ಟಿಲಿಗೆ ಆಟಕ್ಕೆ ಕಟ್ಟಿದವ ನಾನು. ಹಾಗಿರುವಾಗ ನೀನು ಹಾಗೆ ಮಾಡಲಿಲ್ಲ ರಾಮ. ಗಂಡನಿಲ್ಲದ ಹೆಗ್ಗಳಂತೆ ಓಡಿಕೊಂಡು ಮನೆಯಲ್ಲಿ ನಿಂತೆ ಕಂಡವರ ಮಾತಿಗಾಗಿ ಸುಗ್ರೀವನ ಮಾತೆ ಸತ್ಯ ಅಂತ ಏಕಮುಖದ ತೀರ್ಮಾನದಿಂದ ಬಂಡಾಟವನ್ನೇ ಮಾಡಿದೆ. ಇದನ್ನೆಲ್ಲ ಗ್ರಹಿಸಿದಾಗ ಲೇಸೋಯಿತು ರಾಮ. ಅಗಸ್ಯರು ಕೊಟ್ಟಂತಹ ದಂಡವನ್ನು ಧರ್ಮ ದೀಕ್ಷಾಬದ್ಧರಾಗಿ ನೀನು ಕೈಗೊಳ್ಳುವಂತೆ ಸಾಮರ್ಥ್ಯವಂತರಾಗಿ ನಡೆದಾಡ್ತಾ ಇದ್ದವರ ಕೇವಲ ಕ್ಷಣ ಮಾತ್ರದಿಂದ ಸಂವರಿಸಿ ನಿನ್ನ ಹಣೆಯ ಬೆವರನ್ನೇ ಒರೆಸಿಕೊಂಡೆ ಅಂತೆ. ಅಂಥ ಲೋಕದಲ್ಲಿ ವಿರೋಧಿಗಳಿಗೆ ಶಿವಪ್ರಾಯನಾಗಿರುವಂತಹ ನೀನು ಇಲ್ಲಿ ಮಾಡಿದ್ದು ಪ್ರಸಂಗಕ್ಕೆ ಹೊಂದುತ್ತದೋ ರಾಮ? ಲೇಸಾಯಿತಯ್ಯ ರಾಮ. ನೀನು ಕೈಗೊಂಡಂತಹ ಈ ಸ್ಥಿತಿಯನ್ನು ನೋಡಿದರೆ ಆಶೆ ಭಾಷೆ ಎನ್ನುವುದು ಜೀವಾತ್ಮನಾದವನಿಗೆ ಎಷ್ಟುಂಟೋ ಅದರಲ್ಲಿ ನಾನು ಸಾರ್ಥಕತೆಯನ್ನೇ ಹೊಂದಿದ್ದೇನೆ ಎನ್ನುವಂತಹ ಸಂತೃಪ್ತಿ ನನಗಾಗುತ್ತಾ ಇದೆ. ಕೊನೆಗೆ ನೀನು ಕೊಲ್ಲಂತೆ ಇಂಥ ಬೇಸರ ಅಲ್ಲ. ಆದ್ರೆ ನನ್ನನ್ನು ಈ ರೀತಿಯಿಂದ ಖಂಡಿಸಬೇಕಿದ್ರೆ ನಾನು ಏನು ಅನ್ಯಾಯ ಮಾಡಿದ್ದೇನೆ ರಾಮ? ಅದು ಹೇಳು. ಮಗನಾಗಿ ನೀನುಗೈದ ಕಾರ್ಯ ಏನು? ಅದರ ಬಗ್ಗೆ ಒಂದಿಷ್ಟಾದ್ರೂ ಆಲೋಚಿಸುವುದು ಬೇಡವೇ? ಯಾವುದು? ಇಂದು ನನ್ನನ್ನು ನೀನು ಏಕೆ ಜರೆಯುತ್ತಿ? ಧರೆಯ ಧರ್ಮಾದಿಗಳ ಶಿಕ್ಷೆ ರಕ್ಷಣಮ್ಮಯ ಬಿರುದು, ಅದನ್ನೇ ಪಾಲಿಸಿಕೊಂಡವ ನಾನು. ನೀನು ಮಾಡಿದ ಹೀನ ಕೃತ್ಯಕ್ಕೆ ನಿನ್ನನ್ನು ದಂಡಿಸದೆ ಉಪಾಯವೇ ಇರುವಲ್ಲ. ನಾನೇನು ಮಾಡಿದ್ದೇನೆ ರಾಮ? ನ್ಯಾಯವೇ. ಯಾವುದು?
ಕ್ಷೇತ್ರಕ್ಕೆ ಚಕ್ರವರ್ತಿ ಮನೆತನದ ರಘುವರನಾದ ನಾನು ಬಂದಿದ್ದೇನೆ ಎಂಬ ವದಂತಿ ನಿನಗೆ ಮುಟ್ಟುವಂತಹ ಸ್ಥಿತಿ ನಿರ್ಮಾಣ ಮಾಡಿದ್ದರೂ ಕೂಡ ಚಕ್ರವರ್ತಿ ಮನೆತನಕ್ಕೆ ಕೊಡಬಹುದಾದ ಮರ್ಯಾದೆ ಏನುಂಟು ಅದನ್ನು ಸದ್ಯಕ್ಕೆ ನೀನು ಮರೆತು ವ್ಯವಹರಿಸಿದ್ದಿ ಎನ್ನುವುದು ಕಾಳಗದ ಕಣಕ್ಕೆ ಬಂದಂತಹ ಸ್ಥಿತಿಯಲ್ಲಿ ಅರ್ಥ ಮಾಡಿಕೊಂಡೆ. ನೆಲದ ಮೇಲೆ ಬಿದ್ದಾತನನ್ನು ಒತ್ತುಕೊಳ್ಳುವುದು ಮಲ್ಲಯುದ್ಧದ ಧರ್ಮವೇ ಅಲ್ಲ. ಬಿದ್ದವನ ಕೊರಳು ಇಸುಕಿ ಸಾಯಿಸುವ ಹಂತದಲ್ಲಿ ನಿನ್ನನ್ನು ನಾನು ದಂಡಿಸಲೇಬೇಕಾದ ಅನಿವಾರ್ಯತೆ ನನಗೆ ನಿರ್ಮಾಣವಾಯಿತು. ಮಾತ್ರವಲ್ಲ, ಇದು ತೆರೆಯ ಮರೆಯಲ್ಲಿ ನಿಂತೆ ನಾನು. ಮರೆಯಲ್ಲಿ ನಿಂತದ್ದಲ್ಲ, ನಿನ್ನ ಮರವೆಯನ್ನು ಮತ್ತೊಮ್ಮೆ ನೆನಪಿಸುವುದಕ್ಕೆ ಮಾಡಿದ ಕಾಯಕವಿದು. ನನ್ನ ಮೌಢ್ಯತೆಯೋ ಇದು? ಸತ್ಯ. ಕಾಯ ಖಂಡನ ಮಾಡಿ ಆತ ತಾಯಿ ದ್ರೋಹಿಯೊಬ್ಬನನ್ನು ಪ್ರಶ್ನಿಸಬೇಕು ಎನ್ನುವುದು ನಿರ್ಧಾರ. ಆ ನಿರ್ಧಾರದಿಂದಲೇ ಈ ಸ್ಥಿತಿಯನ್ನು ಮಾಡಿದೆ. ನಾನಂಥ ಪಾಪದ ಕಾರ್ಯ ಏನು ಮಾಡಿದ್ದೇನೆ? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು. ಅಣ್ಣನ ಹೆಂಡತಿಯನ್ನು ಆಳಬಹುದು, ಅಣ್ಣನನ್ನು ಜೀವೋತ್ಸವವಾಗಿ. ಮಾನವ ಸಂಪ್ರದಾಯದಲ್ಲಿ ಉಂಟಲ್ಲ, ಅದನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ. ನಾನು ಸಾಯಲಿಲ್ವಲ್ಲ? ನೀನು ಇದ್ದರೂ ನೀನು ಸತ್ಯ ಅಂತವನಿಗೆ ಗೊತ್ತಿದ್ದದ್ದು. ಯಾವುದಕ್ಕೂ ಇಷ್ಟು ವರ್ಷ ಅಂತ ಅವಧಿ ಇದೆಯಲ್ಲ. ಖಂಡಿತ ಅದನ್ನು ಮೀರಲಿಲ್ಲವಲ್ಲ. ಜಾಂಬವ ಮುಖ್ಯರೆಲ್ಲರ ಅಮ್ಮೋಣದಂತೆ ನೀನು ಗುಹೆಯಿಂದ ಹೊರಗೆ ಬಾರದೇ ಇದ್ದುದನ್ನು ಕಂಡಂತಹ ಸುಗ್ರೀವ ತಿಳಿಸಿದ ಕಾಲದಲ್ಲಿ ರಾಜ್ಯ ಅರಾಜಕವಾಗಬಾರದು ಎನ್ನುವ ಕಾರಣಕ್ಕಾಗಿ ಪೀಠವೇರಿದವ ಅವ. ವಾನರರ ಸಂಸ್ಕೃತಿ ಪ್ರಕಾರ ತಮ್ಮನ ಹೆಂಡತಿ ಸತ್ತರೆ ಅಣ್ಣನಾದ, ತಮ್ಮ ಸತ್ತರೆ ತಮ್ಮನ ಹೆಂಡತಿಯನ್ನು ಅಣ್ಣನಾದವ ಮಗಳಂತೆ ಕಾಣಬೇಕು. ಅದೇ ಅಣ್ಣ ಸತ್ತರೆ ಅಣ್ಣನ ಹೆಂಡತಿ ತಮ್ಮನನ್ನು ಬೇಕಿದ್ದರೆ ಪತಿಯಾಗಿ ಪರಿಗ್ರಹಿಸಬಹುದು ಅಂತ ಉಂಟಂತೆ. ನಾನು ಬದುಕಿ ಸತ್ತೆ, ಇವ ಇದ್ದು ಸತ್ತ. ಆದರೂ ಒಬ್ಬ ರಾಜನೀತಿ ಬದುಕಿದ, ಆದರೂ ಒಬ್ಬ ಇಂದ್ರನ ಮಗನಾಗಿ ನೀನು ಯೋಚಿಸುವುದು ಬೇಡವೇ? ಬಂದಂತಹ ನೀನು ತಮ್ಮನನ್ನು ಪ್ರಶ್ನಿಸಿದೆಯಾ? ಜಾಂಬವ, ಸುಷೇನ, ನಳ, ನೀಲ ಮುಖ್ಯರ ಮುಂಭಾಗದಲ್ಲಿ ಸಮಕ್ಷದಲ್ಲಿ ಪ್ರಶ್ನೆ ಮಾಡಿದೆಯಾ? ತಾಯಿಯನ್ನು ಒಟ್ಟಿಗೆ ಇರಿಸಿಕೊಂಡವನನ್ನು ವಿಚಾರಿಸಬೇಕು ರಾಮ. ತಾಯಿಯ ಸ್ಥಾನ ಎನ್ನುವುದು ಮಾನವರಾದ ನಮಗೆ ಇರುವುದಲ್ವೇ, ವಾನರರಿಗೆ ಇಲ್ಲವಲ್ಲ. ನಮಗೆ ಇಲ್ವ ಅಮ್ಮ ಅಂತ? ನಿಮಗೆ ಅಮ್ಮ ಇರ್ತಾಳೆ, ಅಣ್ಣನ ಹೆಂಡತಿ ಅಮ್ಮ ಅಲ್ವಲ್ಲ? ನನಗೆ ಅಪ್ಪನೂ ಅಮ್ಮನೂ ಒಬ್ಬನೇ. ಹೌದಪ್ಪ. ಹಾಗೆ ಅದೇ ಸಂಪ್ರದಾಯ ಅಂತ ನೀನು ಹೇಳ್ತೀಯೋ? ಖಂಡಿತ ಹಾಗಲ್ಲ. ವಾನರರ ಸಂಸ್ಕೃತಿ ಏನುಂಟು ಅದನ್ನು ಆಧರಿಸಿ ವ್ಯವಹರಿಸ್ತಾ ಇದ್ದೇನೆ. ನಾನು ಬಂದದ್ದು ಗೊತ್ತಾಗಲಿಲ್ಲ, ಪ್ರಶ್ನೆ ನೀನು ಮಾಡಲಿಲ್ಲ. ಅನ್ಯಾಯವಾಗಿ ತಮ್ಮನನ್ನು ದಂಡಿಸಿದೆ, ತಮ್ಮನ ಹೆಂಡತಿಯನ್ನು ಇಟ್ಟುಕೊಂಡೇ ನೀನು. ಮಾತ್ರವಲ್ಲ, ರಾವಣನಂತಹ ದುಷ್ಟರಲ್ಲಿ ಸಂಗತ್ಯವನ್ನು ಬೆಳೆಸಿದೆ. ರಾಮ, ಎಲ್ಲ ಸೂರ್ಯ ರಶ್ಮಿ ಇರುವ ತನಕ ನಿಮಗೆ ಅಧಿಕಾರ ಇರಬಹುದು. ಸುಗ್ರೀವನಲ್ಲಿಗೆ ಹೋದೆ, ಅಲ್ಲಿಗೆ ನನ್ನನ್ನು ಬರಿಸಿಕೊಳ್ಳಬಹುದಿತ್ತಲ್ಲ. ನೀನು ಕರೆದಿದ್ರೆ ನಾನು ಬರ್ತಾ ಇದ್ದೆ, ನೀನು ಕರೆಯಲಿಲ್ಲ ಅನ್ನುವಾಗ ಹಾಗಿದ್ರೆ ಒಮ್ಮೆ ನೋಡುವ ಅಂತ ನನಗಾಯಿತು. ನಾವು ಕರೆಯುವುದಕ್ಕೆ ಏನುಂಟು ವಾಲಿ, ನೀನಾಗಿ ಬರಿಸಬೇಕಾಗಿತ್ತು ನನ್ನನ್ನು. ಸುಗ್ರೀವನು ನಮ್ಮನ್ನು ಭರಿಸಿದ್ದೆ. ಸೂರ್ಯವಂಶದ ಯಾವನೇ ಒಬ್ಬ ಅರಸನಾದರೂ ಅವನನ್ನು ದೇವಲೋಕದವರು ಕೂಡ ಅವರಲ್ಲಿಗೆ ಸ್ವಾಗತಿಸಿದ್ದೇ ಹೆಚ್ಚು. ಆ ನೆಲೆಯಿಂದ ಸ್ವಾಗತಿಸುವ ಹೊಣೆಗಾರಿಕೆ ಇಲ್ಲದೆ ನೀನು ತುಚ್ಛ ಭಾವದಿಂದ ವ್ಯವಹರಿಸಿದ್ದೇ ಇದಕ್ಕೆ ಕಾರಣವಾಗಿದೆ. ನೀನು ಶಾಪಗ್ರಸ್ತರಲ್ಲಿಗೆ ಹೋದಿ, ನಿನ್ನನ್ನು ಹೇಗೆ ಸ್ವಾಗತಿಸುವುದು? ಎಲ್ಲಿ? ಸುಗ್ರೀವನಲ್ಲಿಗೆ. ನೀನು ಶಾಪಗ್ರಸ್ತ ಅಲ್ವೇ? ಹೇಗೆ? ಆ ಜಾಗಕ್ಕೆ ಯಾಕೆ ಬರಲಿಲ್ಲ ನೀನು? ನನಗೆ ಬೇಡ ಅಂತ ಬರಲಿಲ್ಲ. ಆ ಶಾಪ ಇತ್ತು ಮತ್ತಂಗರತ್ತು, ಆದ್ದರಿಂದ ಶಾಪಗ್ರಸ್ತ ನೀನು ಹೌದಲ್ಲ. ಆ ನೆಲೆಯಿಂದ ನಿನ್ನಲ್ಲಿಗೆ ಬರುವುದಕ್ಕಾಗುವುದಿಲ್ಲ. ಹಾಗಿದ್ರೆ ಎರಡು ಒಂದೇ ಅಂತಾಯಿ. ಈ ನೆಲೆಯಿಂದಲೂ ನಿಮ್ಮನ್ನು ಒಂದಾಗಿಸುವ ಯತ್ನ ಉಂಟು. ನೀನು ಯೋಚಿಸಬಹುದು ನಿನ್ನನ್ನು ನಿಗ್ರಹಿಸುವುದಕ್ಕಾಗಿ ಮಾತ್ರ ರಾಮ ಬಂದಿದ್ದಾನೆ. ಖಂಡಿತ ಅಲ್ಲ. ಹಿಂದನ ವಾಲಿ ಸುಗ್ರೀವರಾಗಿ ನೀವು ಬದುಕುತ್ತೀರಿ ಅಂತಾದ್ರೆ ಬಿಟ್ಟಿರುವ ಬಾಣವನ್ನು ನೀನು ಗ್ರಹಿಸಿರಬಹುದು. ನಾನು ನನ್ನ ಕೈಯಾರೆ ಬಲವತಿಕೆಯಿಂದ ಹಿಡಿದುಕೊಂಡಿದ್ದೇನೆ. ನಿನ್ನನ್ನು ದಂಡಿಸುವುದಷ್ಟೇ ಉದ್ದೇಶದಿಂದ ನಾನು ಎಚ್ಚರಿಸಿದ್ದು. ನೀನು ಬಿಟ್ಟರೂ ಆ ಬಾಣವಳ ಸರಿಯಲಾರದು. ಖಂಡಿತ ಇದು ರಾಮನಿ ರೂಪ. ನೀನು ಹಿಂದಿನವನಂತೆ ಧರ್ಮಾತ್ಮನಾಗಿ ಬದುಕುತ್ತಿಂತಾದ್ರೆ ಹಿಂದೆ ಕರೆವೆ ಬಾಣವನ್ನು ನೋಯದಂತೆ. ನೀನು ಮಾತ್ರ ಭಾಷೆ ಕೊಡಬೇಕು. ಇಂದ್ರ ಜಾತನಾಗಿ ಸುಗ್ರೀವನಿಗೆ ಅಣ್ಣನಾಗಿ ಒಟ್ಟಿಗೆ ರಾಮ ಲಕ್ಷ್ಮಣರಂತೆ ಬದುಕು ಸಾಗಿಸ್ತೀನಿ ಅಂತಾದ್ರೆ ನಿನಗೆ ಬದುಕು ಕೊಡುತ್ತೇನೆ ವಾಲಿ, ಬದುಕು ಕೊಡುತ್ತೇನೆ. ಅವಕಾಶ ಕೊಡುವಿಯೋ? ಖಂಡಿತ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶೇನೋ ಎನ್ನುವಂತೆ ಈ ಗೊಂದಲಮಯವಾದ ಬದುಕು ಯಾಕೆ ದೇವರೇ? ಅಮೃತ ತುಲ್ಯವಾದಂತಹ ನಿನ್ನ ಅಕ್ಷರ ಪ್ರಯೋಗದಿಂದಲೇ ನನ್ನಲ್ಲಿದ್ದಂತ ಮೌಖ್ಯತೆ ದೂರವಾಗಿ ಏನೋ ಸೂರ್ಯನ ಬೆಳಕು ಒಳಗಿಂದ ಹೊರಗೆ ಬರ್ತಾ ಇದೆ. ನನಗೆ ಬೇಕು ಬೇಕು ಎಂದದ್ದೆಲ್ಲ ಈಗ ಸಾಕು ಸಾಕು ಅಂತ ಅನ್ನಿಸಲ್ಪಡ್ತಾ ಇದೆ. ಇದು ನನ್ನ ಇಚ್ಛೆ ಅಲ್ಲ, ಸಾತ್ವಿಕ ಗುಣೋಪೇತನ ಅಂತ ನಿನ್ನ ಸಂಕಲ್ಪದ ಪ್ರಭಾವ ಎನ್ನುವುದು ನೆನಪಾಗುತ್ತಾ ಇದೆ. ಶರದಿ ಮಥನ ಕೊಟ್ಟ ಮಾತು
ನಿನ್ನದಾಗಿ ನನ್ನಲ್ಲಿ ಉಂಟಲ್ವ ರಾಮ. ತಮ್ಮನಾದ ಸುಗ್ರೀವನಲ್ಲಿ ಒಂದು ಮಾತು ಹೇಳ್ತೇನೆ. ಇತ್ತ ಬಾ ತಮ್ಮ ಸುಗ್ರೀವ, ಮುಂದಕ್ಕೆ ಕಿಷ್ಕಿಂಧೆಯ ಪಾರುಪತ್ಯವಲ ಪಾಲಿಸಯ್ಯ. ಏನೋ ನಾನು ತಿಳಿದು ತಪ್ಪು ಮಾಡಿದೆ ಅಂತ ನೀನು ಭಾವಿಸಬೇಡ. ಏನೋ ನನ್ನಲ್ಲಿ ಮೌಢ್ಯತೆಯ ಕವಿದ ಪ್ರಭಾವದಿಂದ ನಿನ್ನನ್ನು ತಮ್ಮನನ್ನು ಕಾಣುವ ಹಾಗೆ ಕಾಣಲಿಲ್ವಪ್ಪ. ಇನ್ನ ಅಣ್ಣನಾಗಿ ಬದುಕುವ ಯೋಗ ನನಗಿಲ್ಲ. ಹಾಗೆ ಅಂತ ನನಗೊಬ್ಬ ತಮ್ಮ ಇದ್ದಿಂದ ನೀನು ಪ್ರಪಂಚಕ್ಕೆ ತೋರಿಸಿಕೊಟ್ರೆ ಅದುವೇ ತೃಪ್ತಿಯ ಜೀವನದಲ್ಲಿ ಉದ್ಯೋಗದಿಂದ ಮಾಡಿದಂತಹ ಎಲ್ಲ ತತ್ವಗಳನ್ನು ಬಂಧಿಸಿ ನನ್ನನ್ನು ಅನುಗ್ರಹಿಸಬೇಕು. ಸಂತೋಷ ರಾಮ. ಭರತ ಶತ್ರುಗಳಂತೆ ಬದುಕುವುದಕ್ಕೆ ದಾರಿ ಮಾಡಿಕೊಡ್ತೀನಿ ಅಂತ ಹೇಳಿ ನಿನ್ನಲ್ಲೇ ಒಂದು ನಿವೇದನೆ. ನನ್ನ ತಮ್ಮನಾದಂತಹ ಸುಗ್ರೀವ ಮತ್ತು ಮಗನಾದಂತಹ ಅಂಗದ ಅವರನ್ನ ಅವರ ಹಾಗೆ ನೀನು ನೋಡಿಕೊಳ್ಬೇಕು. ಜೊತೆಯಲ್ಲಿ ಸಹಧರ್ಮಿಣಿ ಇದ್ದಾರೆ. ಕಾಯೇನ ವಾಚ ಮನಸ ತ್ರಿಕರಣ ಭಾವದಿಂದ ನನ್ನನ್ನೇ ನಂಬಿ ಬದುಕುವುದಕ್ಕೆ ಮುಂದಾದವಳು. ನಾನಿಲ್ಲದೆ ಇದ್ರೆ ಬೆಂಕಿಗೆ ಹಾಕ್ತಾಳೋ ಏನೋ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬಾರದು ದೇವರೇ. ಸರಿ, ನಿನ್ನಲ್ಲಿ ಕೊನೆಯದಾಗಿ ಪ್ರಾರ್ಥನೆ. ಪ್ರಪಂಚದಲ್ಲಿ ಯಾವುದು ಬೇಕು ಯಾವುದು ಬೇಡ ಎನ್ನುವುದನ್ನು ಒದಗಿಸುವುದಕ್ಕೆ ಸಮರ್ಥ ನೀನೇ ಅಂತೆ. ಇಚ್ಛಾ ಕ್ರಿಯಾ ಜ್ಞಾನ ಸಂಯುಕ್ತನಾಗಿ ಮೇದಿನಿ ನಿರ್ಮಾಣ ಮಾಡಿದೆ. ಮತ್ಸ್ಯ ಕೂರ್ಮ ವರಾಹ ಮೊದಲಾದ ಒಂದೊಂದು ಅವತಾರದ ಪ್ರಭಾವದಿಂದ ಇಳೆಯಲ್ಲಿ ಧರ್ಮವನ್ನು ಸತ್ಯವನ್ನು ಶಾಂತಿಯನ್ನು ಪುನರುತ್ಥಾನಗೊಳಿಸಿದೆ. ನಿನ್ನನ್ನು ಕಂಡ ಮೇಲೆ ಇನ್ನು ಪ್ರಪಂಚದಲ್ಲಿ ಬದುಕಬೇಕು ಅಂತ ಇಲ್ಲ. ಆದರೆ ನಾನೊಬ್ಬ ಇದ್ದೆ, ಇಂದ್ರನ ಮಗನಾಗಿ ಕೊನೆಗೆ ನನಗೆ ಶರಣಾದೆ ಎನ್ನುವುದು ಲೋಕಕ್ಕೆ ತಿಳಿಬೇಡುವ ದೇವರೇ. ಬೇಕಾದ್ದನ್ನು ಒದಗಿಸಬೇಕು ಅಂತ ಕೇಳಿಕೆ. ಅಂತೂ ಮೋಕ್ಷದಿಚ್ಛೆ ಅಷ್ಟೇ. ಸಾಕೇತದ ಭಾಗ್ಯ ದೇವತೆ ರಂಗನಾಥ ಸ್ವಾಮಿಯನ್ನು ಧ್ಯಾನಿಸಿ ಇದರ ಬಾಣವನ್ನು ಹಿಂದೆ ನಿನ್ನ ಕಿರಿಯ ಪಿತನ
ಕದಂಬ ಕಾಂತಾರಲ್ಲಿ ತಂದ ಕನ್ನಿಕೆಯಿಂದ ವಿಧ ಕಷ್ಟ ನಷ್ಟವನ್ನ ಅನುಭವಿಸ್ತಾ ಯಾಕೆ ಹೇಗೆ ಚೆಲುವೆಯವರವಳು ರನ್ನದ ಉಯ್ಯಾಲೆಯಲ್ಲಿ ತೂಗುತ್ತಾ ಪಾಡುತ್ತಾ ಇದ್ದಾಳೆ ಮಂದ ವರ್ತಮಾನ ಚಂಡಮುಂಡರಂತ ಹೇಳಿದೆ. ಮದುವೆಯಾಗುವ ಇರಾದೆಯಿಂದಾಗಿ ಸಂಧಾನಕ್ಕೆ ಸಚಿವ ಸುಗ್ರೀವನ್ನೊಟ್ಟಿದೆ. ಪರಿಣಾಮ ಹುಡುಗಿ ಏನಾಗ್ಬೇಕಂತ ವಾಸದೊಳಗೈದರ್ಪಗುಣ ಕೈದವನ್ನು ಹಿಡಿದ ಕಾಳಗವನ್ನು ಮಾಡಿ ವಿಜಯದವರ ಕೊರಳಿಗೆ ತಾವೇನು ಮಾಡಿದ್ರು? 3 ಲೋಕದ ವಿವಾದದಲ್ಲಿ ಕಣ್ಣು ಮುಂಭಾಗದಲ್ಲಿ ಪಟ ಹುಡುಗಿಯ ಬಡ ಎಂಬುದಾಗಿ ಹಾರಾಡ್ತಾ ಇದ್ದಾಳಲ್ಲ, ಅವಳ ಮತವನ್ನ ಗೆಲ್ಲಬೇಕಾಗಿ ಇಳಿಸಿ ಬಂದನೆ ಯಾರು ಸಂದೇಶವನ್ನು ಕೊಟ್ಟಂತ ಚಂಡಮುಂಡರು ನೋಟಿದೆ. ಕರೆ ತೊಂದರೆ ಗಂಡುಗಳಿಗಳ ಶಿರವನ್ನು ದಿಂಡ ನೀರುವರು ಈಗ ಕಾವೇರಿ ಕಾಡಿನಲ್ಲಿ ಕಾದು ಕುಳಿತಿದ್ದಾಳೆ. ನನಗೆ ಬೇಕಾಗಿ ಅದಕ್ಕೆ ನೇರವಾಗಿ ಹೋಗು, ಎಳೆದುಕೊಂಡು ಬಾ. ಮದುವೆ ಕ್ಷಣ ಆಗ್ಲೇ ವರ್ತಮಾನ ಕಾಲದಲ್ಲಿ ತಮ್ಮ ಘನತೆಗೆ ಚ್ಯುತಿಯಿಲ್ಲ ಪ್ರಭು. ವಿಧಾತನ ಅನುಗ್ರಹ ಕರುಣ ಕಾರುಣ್ಯ ತನ್ಮೂಲಕವಾಗಿ ಶುಂಭನೇಕದೇವ ವಿಶ್ವವಿಖ್ಯಾತಿಯನ್ನು ಹೊಂದಿದಂತಹ ಭಾಗ್ಯಶಾಲಿಗಳು ತಾವು. ಉದ್ಯೋಗದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಪೌಢಮಾರ್ತಿಕಗಳಂತ ಗ್ರಹಿಸದೆ ಯಾಕೆ ಈ ದುಡುಕಿನ ನಿರ್ಧಾರಕ್ಕೆ ಇಳಿದರೂ ಗೊತ್ತಿಲ್ಲ ಪ್ರಭು. ಕದಂಬ ಕಾಂತಾರದಲ್ಲಿ ಅಪೂರ್ವ ಲಾವಣ್ಯವತಿಯೊಬ್ಬಳು ಬಂದು ಕನಕದುಯ್ಯಾಲೆಯನ್ನು ಸೃಷ್ಟಿಸಿ ಅದರಲ್ಲಿ ಕುಳಿತು ಸಂಗೀತವನ್ನು ಹಾಡುವ ಮೂಲಕವಾಗಿ ಪ್ರಬುದ್ಧರಾದ ಚಂಡಮುಂಡರ ಮನಸ್ಸನ್ನೇ ತನ್ನತ್ತ ಸೆಳೆದಿದ್ದಾಳೆ ಎನ್ನುವಾಗ ಅವಳು ಹೆಣ್ಣಾಗಿರಬಹುದೇ? ಹೌದೇ ಆದರೆ ಆಕೆಯ ಕುಲಗೋತ್ರ ಪಾತ್ರಗಳೇನು 80 ಲಕ್ಷವನ್ನು ಹಡಿಸದೆ ಬುದ್ಧಿಜೀವಿಗಳಂತಹ ತಾವು ಏನು ಕೊನೆ ಮದುವೆಗೆ ನಿರ್ಧಾರ ಮಾಡಿದರು ಪ್ರಭು? ಯಾಕೆ ಇಳಿ ವಯಸ್ಸಿನಲ್ಲಿ ಮದುವೆ ಹುಚ್ಚು? ಕುಲಗೋತ್ರ ಈ ಸಮಯದಲ್ಲಿ ನಮಗೆ ಅನಗತ್ಯವೇ? ತರುಣಿಯನ್ನು ಬಯಸಿದರೆ ಯಾವ ಕೆಡುಕು ಆದಿಮಾಗೆ
ಭ್ರಮಿಸಿದ್ರೆ ತಾವು ಹೌದು. ತಮ್ಮಂಥವರೇ ಮನ್ಮಥನಾಶನಾಘಾತಕ್ಕೆ ತುತ್ತಾದ್ರೆ ನಮ್ಮಂಥವರ ಪಾಡೇನಾದೀತು ಪ್ರಭು? ಕಷ್ಟವಾದೀತು ನಿಮಗೆ. ಆಕೆ ಕಾಣುವುದಕ್ಕೆ ಮಾತ್ರ ಹೆಣ್ಣು, ಬಾಹ್ಯ ದೃಷ್ಟಿಯನ್ನೇ ನೋಡುವುದಲ್ಲ. ಅಂತರ್ಯದಲ್ಲಿ ವಿವೇಚಿಸಿದರೆ ತರುಣಿ ಎಲ್ಲವಳ ಆದಿಮಾಯಿ, ದೈತ್ಯ ಬಲವ ಸಂಹರಿಸುತ್ತ ತ್ರಿಜಗವ ಪರೇ ಅನಾದಿ ಶಕ್ತಿ ಅವಳಿದ್ದಾಳು. ಅಂತ ಪ್ರಣವ ಬೀಜಾಕ್ಷರಿ ಒಂದು ಕಾಲದಲ್ಲಿ ಪ್ರಳಯದ ಹೊತ್ತಿನಲ್ಲಿ ಪುನಃ ಸೃಷ್ಟಿಯಾಗಬೇಕು ಅಂತ ಸಂಕಲ್ಪಿಸಿದ್ರಂತೆ. ಮೂರು ಮೂರ್ತಿಗಳ ಆವಿರ್ಭವ ತನ್ನಿಂದ ತಾನಾಗಿ ಆಗಲಿ ಎಂದು ತನ್ನ ಸಂಕಲ್ಪ ಶಕ್ತಿಯನ್ನೇ ಪ್ರಕಟಪಡಿಸಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರ ಉತ್ಪತ್ತಿ ಆಯಿತಂತೆ. ಹೊತ್ತು ಗೊತ್ತರಿಯದೆ ತುಂಬಿದ ಜಲರಾಶಿಯ ಮೇಲೆ ತತ್ತರಿಸುತ್ತಾ ಇದ್ದಾಗ ಓಂಕಾರ ಒಂದು ಹೊರ ಹೊಮ್ಮಿದಾಗ ಅದರಿಂದಲೇ ಹೆಣ್ಣಾಗಿ ವ್ಯಕ್ತವಾಯಿತಂತೆ ಆ ಮೂಲ ಶಕ್ತಿ. ಹೆದರಬೇಡಿ ಮಕ್ಕಳೇ, ನಿಮಗಿಂತ ಅಧಿಕಾರ ಇದೆ, ಇಂಥ ಸ್ಥಾನ ಇದೆ, ಉಳಿಯುವುದಕ್ಕೆ ಇಂಥ ಲೋಕ ಇದೆ. ನಿಮ್ಮ ಕರ್ತವ್ಯದಲ್ಲಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ ಇಂಥ ಭಯಬುದ್ಧಿ ಹೋಗ್ತಿದಳಂತೆ. ಕಷ್ಟ ಕಾಲದಲ್ಲಿ ನಾವೇನು ಮಾಡಬೇಕಪ್ಪ ಅಂತ ಕೇಳಿದಾಗ ಎಲ್ಲಿಯಾದರೂ ನಿಮ್ಮ ಕರ್ತವ್ಯಕ್ಕೆ ಧಕ್ಕೆ ಉಂಟಾಗುವಂತೆ, ಎಲ್ಲಿಯಾದರೂ ದುಷ್ಟ ಶಕ್ತಿಗಳು ಅಧಿಕವಾಗಿ ಹೋದ್ರೆ, ಭೂಭಾರ ಹೆಚ್ಚಿದ್ರೆ ಆ ಕಾಲದಲ್ಲಿ ನಿಮ್ಮ ಇಷ್ಟಾರ್ಥದಾಯಕಿಯಾದಂತಹ ನಾನು ಮೈಗೊಂಡು ನಿಮ್ಮ ಕಷ್ಟವನ್ನು ದೂರ ಮಾಡ್ತೇನೆ ಅಂತ ಈಗ ಹುಟ್ಟಿದ್ದ ಆ ಶಕ್ತಿಯೇ ತಮ್ಮಿಂದಲೂ ತಮ್ಮ ಅಧಿಕಾರದಿಂದಲೂ ಲೋಕಲೋಕವೇ ತತ್ತರಿಸ್ತಾ ಇದೆ ಭೀತಿಯಿಂದ. ಇಂದ್ರಾದಿ ಸುರಗಳೆಲ್ಲ ಒಟ್ಟಾಗಿ ಮೂರು ಮೂರ್ತಿಗಳನ್ನು ಹಿಂದಿಟ್ಟುಕೊಂಡು ಮಣಿದ್ವೀಪವನ್ನೇ ಸೇರಿ ಮಹಾ ತಾಯಿಯನ್ನೇ ಧ್ಯಾನಿಸಿದಾಗ ಈ ಹಿಂದೆ ಖಳ ಮಹಿಷಾದಿ ಶಕ್ತಿಗಳನ್ನು ನಿರ್ಮೂಲ ಮಾಡಿದ ಅಷ್ಟವು ಭುಜಂಗಿಯಾದ ಮಹಿಷಸ್ಯವರ್ತಿನಿಯಾದ ಸಿಂಹ ವಾಹಿನಿಯಾದಂತಹ ಮಹಾತಾಯಿ ಕೌಶಿಕಿ ಎನ್ನುವಂತಹ ಹೆಸರನ್ನಿಟ್ಟುಕೊಂಡು ಕದಂಬ ಕಾಂತಾರದಲ್ಲಿ ಹೆಣ್ಣಾಗಿ ಅವತರಣ ಶಕ್ತಿಯಾಗಿ ಕಂಡುಕೊಂಡಿದ್ದಾಳೆ ಪ್ರಭು. ಸಾಮಾನ್ಯರ ಹೆಣ್ಣೊಬ್ಬಳಿಗೆ ಭೀತಿಯುಕ್ತವಾದಂತಹ ಅರಣ್ಯ ಅಲ್ವೇ ಕದಂಬ ಕಾಂತಾರ. ಹೋದವರು ನಮ್ಮಂಥವರೇ ಜೀವಂತ ಬರುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅರಣ್ಯ ಪ್ರದೇಶದಲ್ಲಿ ಬಾಲೆಯೊಬ್ಬಳು ನಿರ್ಭೀತಿಯಿಂದ ಚಿನ್ನದ ಉಯ್ಯಾಲೆಯನ್ನೇ ಕಟ್ಟಿ ಸರ್ವಾಭರಣ ಭೂಷಿತೆಯಾಗಿ ಕಂಗೊಳಿಸುವ ಮೂಲಕ ಬ್ರಹ್ಮಚಾರಿಗಳಾದ ಚಂಡಮುಂಡರ ಮನಸ್ಸನ್ನೇ ತನ್ನಡೆಗೆ ಆಕರ್ಷಿಸಿದ್ದಾಳೆ ಎನ್ನುವಾಗ ಅವಳು ಹುಟ್ಟಿಗೆ ಬದುಕಿಗೆ ಸಾವಿಗೆ ತಾನೇ ಕಾರಣೀಕರ್ತಳು ಎನ್ನುವುದನ್ನು ಸೂಚ್ಯವಾಗಿ ಕನಕದ ಉಯ್ಯಾಲೆಯನ್ನು ಸೃಷ್ಟಿಸಿ ತೋರಿಸಿದ್ದಾಳೆ. ಆ ಉಯ್ಯಾಲೆಯ ತುದಿ ಬುಂಡ ವಯೋವೃದ್ಧನೋ ಜಾನವೃದ್ಧನೋ ಅಂತ ಸುಗ್ರೀವ ನೋಡಿದಾಗ ತುದಿ ಬುಡವೇ ಸಿಗಲಿಲ್ಲವಂತೆ ನಿರಾಧಾರಯುಕ್ತತೆಯಿಂದ ತೂಗುತ್ತಾ ಇರುವಂತಹ ಚಿನ್ನದ ಉಯ್ಯಾಲೆಯಲ್ಲಿ ಅಷ್ಟು ಭಾರದ ಹೆಣ್ಣೊಬ್ಬಳು ಕುಳಿತು ಕೊಡಬೇಕಿದ್ರೆ ಅದು ಸಾಧ್ಯವೇ ಪ್ರಭು? ನಿರಾಧಾರೆಯಾಗಿ ಇರಬೇಕಿದ್ರೆ ಆಕೆಯ ಆಧಾರ ಎನ್ನುವುದನ್ನು ತೋರಿಸಿಕೊಟ್ಟ ಹಾಗಾಗ್ಲಿಲ್ವೇ? ಅದಕ್ಕಾಗಿ ಕೈ ಮುಗಿದು ವಿನೀತನಾಗುವುದಿಷ್ಟೇ. ಏನು ಶುಭವರಿತು ಕಾರ್ಯೋನ್ಮುಖರಾದ್ರೆ ನಿಮ್ಮ ಮೂಲಕ ನಮ್ಮ ಬದುಕಾಗುತ್ತದೆ. ಯಾಕೆ ಹಠ ಹೇಳಿ ಶಕ್ತಿ ರೋಪಿಣಿ ಎಂಬುದಾಗಿ ಯಾವ ಆಧಾರ ನಿಮಿತ್ತವಾಗಿ ಇಲ್ಲಿ ಆಡಿದೆ? ಸುಗ್ರೀವ ಸಾಲದೆ ಕಳಿಸ್ತೇನಲ್ಲ. ಏನಾಗಿದೆ ಅವರಿಗೆ? ಅಲ್ಪನೆ ಕೇಳ
ಇಚ್ಛಾಕ್ರಿಯ ಜ್ಞಾನ ಸಂಯುಕ್ತೆ ಬೆಂಕಿಯಲ್ಲಿ ವೇದ, ಗಾಳಿಯಲ್ಲಿ ತೇಲದ, ನೀರಿನಲ್ಲಿ ನೆನೆದ ಅನಿಷ್ಠಾಂತರ ಚೈತನ್ಯವೇ ನಾನು ಎನ್ನುವುದಕ್ಕೆ ವಯೋವೃದ್ಧನು ಸುಗ್ರೀವನವಾದಂತಹ ಸುಗ್ರೀವನನ್ನು ಕೇವಲ ಕಿರುನಗೆಯಿಂದಲೇ ಕೊಂದು ಈತ ನಳಿದರೆ ಎನ್ನ ವಾರ್ತೆಯ ಧುಂಡ ಶುಂಭಾಸುರಗೆ ಪೇಳುವ ಹೌದಾ? ನೂತನವಾಗಿ ಅಸುಕಟ್ಟೆ ಬಿಸಿಳುತ್ತ ಕೇಳಿದ ವಿಚಾರ. ಹೆಣ್ಣೊಬ್ಬಳಿಗೆ ಗಂಡಸನ್ನು ಕೊಲ್ಲುವುದಕ್ಕೆ ಬಹಳ ಸುಲಭ. ಹೌದಾ? ಹಾಗೆಂದು ಬದುಕಿದಾಗ ಬದುಕಿನಲ್ಲಿ ಪರಿವರ್ತನೆಗೊಳಿಸಬೇಕಿದ್ರೆ ಆಕೆಯೇ ಮೂಲ ಚೈತನ್ಯ ಅಂತ ಬೇರೆ ಹೇಳಬೇಕು. ಆ ವಿಚಾರ ಬಿಡುವ. ಕೊಡುವನಲ್ಲದ ಮಲ್ಲಿನ ಧೂಮ್ರಾಕ್ಷ, ಅವನಲ್ಲಿ ಅವಸರ ಬಿಟ್ಟರೆ ಮತ್ತೇನು ಇತ್ತು. ಅಂಥ ಪ್ರಬುದ್ಧ ಮಹಾವಿಕ್ರಮಿ ಧೂಮ್ರಾಕ್ಷನನ್ನು ಕೇವಲ ಹುಂಕಾರದಿಂದಲೇ ಕೊಂದು ಭಸ್ಮೀಕೃತಗೊಳಿಸಿದ್ದಲ್ಲದೆ ನಮ್ಮವರಿಗೆ ಭಸ್ಮದ ರಾಶಿಯನ್ನು ತೋರಿಸಿ ಇದಿರಾಗಿ ಹೆಣ್ಣಾಗಿದ್ದಂಥ ಆಕೆ ಪರಿವರ್ತನೆಗೊಂಡು ಹೆಮ್ಮಾರಿಯಾಗಿ ಧೂಮಾವತಿಯಾಗಿ ವ್ಯಕ್ತಗೊಂಡಿದ್ದಾಳಂತೆ. ಆಮೇಲೆ ಕಳಿಸಿದಂತಹ ಚಂಡಮುಂಡರು ಭಗಜರಿಂದ ತ್ರಿಜಗದಲ್ಲಿ ಮರಣ ಇಲ್ಲ ಎನ್ನುವಂತಹ ಧನ್ಯತಾ ಜೀವಿಗಳಲ್ವೇ ಅವರ ಬ್ರಹ್ಮಚರ್ಯ ಎಲ್ಲಿ ನಾಶವಾಯಿತು, ಮನೋವೇಗ ಎಲ್ಲಿ ಸಡಿಲವಾಯಿತು, ಗದಾದಂಡ ಯಾಕೆ ಆ ಹೆಣ್ಣಿನ ಕೈವಶವಾಯಿತು. ಮಾರಿಯೇ ಮಾರಿಯಾಗಿ ಭದ್ರಕಾಳಿ ರೂಪವನ್ನಾತು ಒಂದೇ ಹೊತ್ತಿಯಲ್ಲಿ ನೂತನವಾದಂತಹ ಚೆಂಡಾಟವನ್ನು ನಮ್ಮವರಿಗೆ ತೋರಿಸಿದ್ದಾಳಂತೆ. ಪ್ರಭು, ನಾನು ಕೇಳಿಕೊಳ್ಳುವುದಿಷ್ಟೇ. ಬೀಜ ಎಲ್ಲವನ್ನು ಹೇಳಿದೆಯಲ್ಲ, ಇನ್ನು ಮುಂದೆ ನಾನು ಏನು ಮಾಡಬೇಕು ಅದನ್ನು ಹೇಳುವೆಯಾ? ಅದು ಬಾಕಿ ಉಂಟಷ್ಟೇ. ಹೌದಾ? ಹೇಳಬಹುದಲ್ಲ? ನಿನಗೆ ನಾಚಿಕೆ ಆದಡದಕ್ಕೆ ಮಾಡಿದ್ದೇನಲ್ಲ, ಏನು ಮಾಡುವೆ? ಈ ಕಾರ್ಯವನ್ನು ಆಮೇಲೆ ಜಗದ ಮಾತೆಯ ಕಂಡು ಪೊಡಮಟ್ಟು ಬಗೆ ಬಳಿಕ ಇದರಿಂದ ನಿಮಗೆ ನಿನಗೆ ಜಗದ ಗೀತೆ ಯಾರಿಗಳಿವು ಇದು ನೀತಿ, ಇದೇ ನೀತಿ ಎನುತ ನಯನವಾರಿಯೊಳಂದು ಮಾತುಳನ ಪಾದ ತೊಳೆದ ಎನ್ನ ಮಾತೊಂದ ಒಂದ ಕೇಳು ಕೇಳು ಏನು ಕಂದ? ಬೀಜ, ಪ್ರಭು, ನೀನು ಅನ್ಯನೇ ಮಗು. ನನಗೆ ಸೋದರಳಿಯನು ನೀನಿರುತ್ತೀಯ. ಸತ್ಯ. ಇಲ್ಲಿವರೆಗೆ ವೀರ ಯೋಧನಾಗಿ ಮೆರೆದವು, ನಿಜ. ಧಾರಾಕಾರವಾಗಿ ಅಕ್ಷಿಯಿಂದ ಜಲವನ್ನು ಸುರಿಸುತ್ತೀಯ. ಸಹಜ. ನನಗೆ ಜಲಬಾರದು ಎಂಬುದಾಗಿ ಪಾದವನ್ನು ತೊಳೆದು ತೀರ್ಥವಾಗಿ ಸೇವಿಸ್ತಾ ಇದೆಯಲ್ಲ. ಹೌದು ಕಂದ ಪ್ರಭು, ಈ ಪ್ರಕರಣದಲ್ಲಿ ನಾನು ಎಡವಿದ್ದೇನೆ. ಮುಚ್ಚಿಡಬೇಕೆ? ಹಾಗಿದ್ದರೆ ಸರಿಯಾದಂತಹ ಪಥವನ್ನು ಕಂಡುಕೊಂಡೆ. ನೀನು ಹೇಳಿದರೆ ಉತ್ತರಿಸ್ತೇನೆ, ಹೇಳು ನೋಡುವ. ಪ್ರಭು, ಏನು? ಅರಸನಿಗೆ ಅಮಾತ್ಯನಾಗಿ ಕರ್ತವ್ಯ ದೃಷ್ಟಿ, ಸೋದರ ಮಾವನಿಗೆ ಅಳಿಯನಾಗಿ ಕರ್ಮವಂತ ಅದುವೇ ಅಂಟಿ ಅಧಿಕಗೊಂಡಾಗ ಅಂತರ್ಯದಲ್ಲಿ ಸೂಕ್ತವಾದಂತಹ ನೋವು ಜಾಗೃತ ರೂಪದಲ್ಲಿ ಕಣ್ಣೀರ ಉಪಾದಿಯಲ್ಲಿ ತಮ್ಮ ಪಾದಯುಗ್ಮಗಳನ್ನು ತೊಳೆಯಿತು ಪ್ರಭು. ಅದನ್ನೇ ಶುದ್ಧ ಜಲವೆಂದೋ ಶುದ್ಧ ತೀರ್ಥವೆಂದೋ ಭಾವಿಸಿ ಸ್ವೀಕರಿಸಿ ಪ್ರೋಕ್ಷಿಸಿಕೊಂಡೆ. ಇನ್ನೋಳು ಬೇಡ ಪ್ರಭು, ನಿಮಗೆ ನಾಚಿಕೆ ಆಗಬಹುದು. ಸಾಕ್ಷ್ಯದಲ್ಲಿ ಹೆಣ್ಣಾಗಿ ಕಂಡುಕೊಂಡಂತಹ ಆಕೆಗೆ ಕೈ ಮುಗಿದರೆ ಕಾಲು ಹಿಡಿದರೆ ಇದು ಅಪ್ರಬುದ್ಧತೆ. ವಿರೋಧಿಗಳು ಕೈ ತಟ್ಟಿ ನಗಾಡಿಯಾರುವುದು ಹಗೆಗಳಿರುವುದೇ ಅದಕ್ಕಲ್ವೇ ನಗಾಡುವುದಕ್ಕೆ. ನೀವು ಯಾಕೆ ಯೋಚಿಸಬೇಕು? ಜಗದ ಮಾತೆಯನ್ನು ಕಾಣುವುದಕ್ಕೆ ನೀವೇ ಹೋಗಬೇಕು ಅಂತ ಅಲ್ಲ, ನನಗೆ ನಿಯಮಿಸಿ ಆಜ್ಞೆ. ಕೊಂಬಟ್ಟಲಿನಲ್ಲಿ ದುರವೀಳಿ ಅಲ್ಲ, ಸುಮಫಲಗಳನ್ನು ಕೊಂಡು ಹೋಗ್ತೇನೆ. ಮಹಾತಾಯಿಗೆ ಪೊಡಮಟ್ಟು ಬಹೆ ಬಳಿಕ
ನಾನು ಜೀವಂತವಾಗಿ ಬಂದ್ರೆ ನಿಮಗೆ ಇದರಿಂದ ಜಗದಲ್ಲಿ ಕೀರ್ತಿ. ನಂಬಿದ ಧನುಜರಿಗುಳಿವು ಇಷ್ಟಾಗಬೇಕಿದ್ರೆ ಇದು ಅಪರಾಧ ಅಂತ ನಾವು ಮುನ್ನಡೆಯುವುದಲ್ಲ, ಪ್ರಮಾದ ಅಂತ ಮಹಾತಾಯಿಯ ಕೈ ಹಿಡಿಯುವುದಲ್ಲ. ಆ ದುರ್ಬುದ್ಧಿ ಬಿಟ್ಟು ಕಾಲ ಯಾರ ಮುಂಭಾಗದಲ್ಲಿ ಇದನ್ನು ಆಡುವೆ? ಭ್ರಮೆ ತಪ್ಪಿ ಹೋಯ್ತೇನೋ ನನಗೆ? ನೀನು ಅಳಿಯ, ನಾನು ಮಾವ. ನೆನಪುಂಟಲ್ಲ ನನಗೆ? ಎಲ್ಲ ವಿಚಾರವಾಗಿ ಕೆಲವನ್ನೆಲ್ಲ ಬಂಧಿಸಿದೆಯಲ್ಲ, ಪೂರ್ತಿಯಾಗಿ ನೀನು ತಿಳಿದಿಲ್ಲ. ಹೇಳಿದ್ದಲ್ಲ, ನೆನಪು ಮಾಡಿದ್ದಲ್ಲ. ಅದ್ಭುತವಾದಂತಹ ಶಕ್ತಿ ಎಲ್ಲಿ ಹುದುಗಿದೆ, ಎಲ್ಲಿ ಅಡಗಿದೆ ನನಗೆ ಗೊತ್ತಾ? ಗುರುಗಳ ಉಪದೇಶ ಮಾಡಲಿಲ್ವ ನನಗೆ? ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮ ಎಲ್ಲದಲ್ಲಿ ವ್ಯಾಪಿಸಿಕೊಂಡಿರುವುದು. ಯಾವ ಆಕಾರವಿಲ್ಲ, ನಿರಾಕಾರ. ಆಕಾರ ಇದ್ದದಕ್ಕೆ ನಾಶ ಉಂಟು, ಆಕಾರ ಇಲ್ಲ. ವ್ಯಾಪಿಸುವುದು ಹೇಗೆ? ಎಲ್ಲ ಕೇಳುವುದು ನಾನು ಕಡಪವಾದಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಮಹಾಕಾರ್ಯ ರಂಗಕ್ಕೆ ಧುಮುಕಿದವ ನಾನು. ಶೀಘ್ರವಾಗಿ ಆಗಬೇಕೆಂಬುದಾಗಿ. ಎಲ್ಲ ನಿನ್ನ ಈ ಬಣ್ಣನೆ ಮಾತು ಹೇಗಾಯ್ತು ಗೊತ್ತಾ? ಪೂರ್ವದಲ್ಲಿ ಬೇರೆ ಬಲ್ಲವರಿಗೆ ಅದೇ ಮರದ ಎಲೆಯನ್ನು ಒಬ್ಬ ತೋರಿಸಿದ. ಯಾವನ ಆ ಎಲೆ ತೋರಿಸಿದ ಮತ್ತ ಕಾಜಿನ ಗೋಡೆ ಚಿತ್ರದಲ್ಲಿ ಯಾವ ಶಂಕೆಯು ಯಾವ ಹಂಬಲವು ನಿನಗೆ ಬೇಡ, ಎಲ್ಲವನ್ನು ನೋಡಿಕೊಳ್ತೇನೆ ನಾನು. ಮತ್ತೆ ನಾನು ನಿನ್ನನ್ನು ಮರೆಸಿದ್ದೆ ಯಾಕೆ? ವೀರ ಪುಂಗವನಾಗಿ ಇಲ್ಲಿವರೆಗೆ ಬೆಳೆದವ ನಿನ್ನ ವೀರತನ ಒಮ್ಮೆ ಪ್ರದರ್ಶನವಾಗಲಿ ಎಂಬುದಾಗಿ. ಈಗೆಲ್ಲ ಅರ್ಥವಾಯ್ತು. ಈಗ ವೀರತನ ಹುದುಗಿ ಹೋಗಿದೆ. ಹಾಗಿದ್ರೆ ಈಗ ಆದ್ದೇನು? ಚಂಡನಾಗಿ ಚಂಡ ಇನ್ನು ಹೋಗುವುದೇ? ಹೋದ ಹಾಗೆ ಬರುವುದಿಲ್ಲ. ಎಲ್ಲಿಗೆ ಹೋಗುವುದು? ತೋರಿಸಿಕೊಡ್ತೇನೆ. ಸರ್ವನಾಳತಿ ವಸ್ತುವಿದ್ದರೆ ಪಾದಧೂಳಿಯನ್ನು ಶಿರಕಾರಿಸಿದೆ. ಆರೇನ ಮಾಡುವರು ಅರಿತಲೇ ಇರಬಹುದು. ಇಲ್ಲಪ್ಪ, ಅವನಿಗೆ ವಿಧಿವೆನ್ನ ಬಿಡದು ಅಂತಿದ್ದಾರೆ. ಅವರಿಗೆ ಹೇಳುವುದಕ್ಕೆ ನಾವೆಷ್ಟು? ಅದಕ್ಕಾಗಿ ಅಂತರಂಗದ ಭಕ್ತಿ, ಶಕ್ತಿ, ಮನೆತನದ ಮರ್ಯಾದೆ, ಯುಕ್ತಿಯೂ ಇದೆ. ಅದಲ್ಲದಿದ್ರೆ ಇದು ಅಂತ ಮತ್ತೆ ಸಾಯುಕ್ತವಾದ ರಥದ ಸಿದ್ಧತೆ
ಕೊನೆಯದ್ದು ಮೊದಲು ಮಾಡಿಕೊಳ್ಳುವುದು. ಹಾ ನನಗೆ ಮದುವೆ ಆಗಲಿಲ್ಲ, ಮಕ್ಕಳಿಲ್ಲ. ಇಲ್ಲ 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 ಹಾಗೆ ಅಂತ ಪುಣ್ಯಕ್ಷೇತ್ರ ಹಾ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಹಾ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಗೊತ್ತಿಲ್ಲಪ್ಪ ಭವಿಷ್ಯತಿ ಅಲ್ವೇ? ನಿಜ. ಅಲ್ಲಿ ಹೋಗಿ ನಾವು ಹೀಗೆ ಅಂತ ಆಗಬಾರ್ದು. ಹಾ ಹಾ ಹೋಗುವಾಗಲೇ ಇದ್ದದ್ದನ್ನು ತೊಳ್ಕೊಳ್ಬೇಕು. ಹಾ ಅದಕ್ಕಾಗಿಯೇ ಭಕ್ತಿಯುತವಂತಹ ಮಾರ್ಗ. ಹಾ ಹೊನ್ನ ಪಲ್ಲಕ್ಕಿ ಇದೆ, ಹೊಲಿದು ಬರುವುದಿಲ್ಲ ಅದಕ್ಕಾಯ್ತು. ತಾಯಿಯನ್ನು ಹೊತ್ತು ಮೆರವಣಿಗೆಯಲ್ಲಿ ವೈಭವದಿಂದ ಬರ್ತೇನೆ. ಹಾ ಇಲ್ಲದಿದ್ರೆ ಮಗನ ಹೆಣ ತರಲಿಕ್ಕೆ ಆಯ್ತದ್ದು. ಸದಾಶಿವೇ ಆಡಿದನು ತನ್ನೊಳಗೆ ಇವರನು ಇವಳನು ತಿಳಿಯದೆ ಇನಿತಾಯ್ತೆ ಶಿವನೇ ಜೀವನೇ ಅರಕ್ಷಣ ದಿಗ್ಮೂಢನಾದೆ. ನ ಭೂತೋ ನ ಭವಿಷ್ಯತೆ ಅನ್ನುವಂತಹ ಸ್ಥಿತಿ. ಯಾಕೆ ಹೀಗೆ ಅಂತ ಭೀತಿಯುಕ್ತವಾದಂಥ ಅರಣ್ಯದಲ್ಲಿ ಹುಡುಕುತ್ತಾ ಬಂದೆ. ದೇವಲೋಕದ ನಂದನ ವನಕ್ಕಿಂತ ಮಿಗಿಲಾದ 8 ಮಡಿ ಮಿಗಿಲಾಗಿ ಗೋಚರಿಸ್ತಾ ಇದೆ. ಇಲ್ಲಿ ಇವತ್ತಿದ್ದದ್ದು ನಾಳೆ ಇಲ್ಲ ಅಂತ ನಾವು ಕಂಡದ್ದು. ಹಾಗಲ್ಲ ಅಯ್ಯ. ಈಗ ಹಿಂದೆ ಇದ್ದದ್ದು ಮುಂದೆ ಇದ್ದದ್ದು ಅದಕ್ಕಿಂತಲೂ ವಿಶೇಷತೆಯಾದ್ದೇ ಇದು ಇರುವುದನ್ನು ತೋರ್ಪಡಿಸುವುದಕ್ಕೆ ಮಹಾತಾಯಿಯ ಈ ಥರದ ಸಂಕಲ್ಪವನ್ನು ಮಾಡಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿ ಏನು ವಸ್ತುಸ್ಥಿತಿ. ಜನ್ಮತಃ ಶತ್ರುಸ್ಥಾನದಲ್ಲಿರುವ ಆನೆ ಸಿಂಹವೋ, ಹಾವು ಮುಂಗುಸಿಯೋ, ಹುಲಿ ಹಸುವೋ ಒಂದಕ್ಕೊಂದು ಎಷ್ಟು ಮಿತ್ರತ್ವದಿಂದ ಗೆಳೆತನದಿಂದ ಆಟವಾಡ್ತಾ ಇವೆ. ಇದನ್ನೆಲ್ಲ ಕಂಡಾಗ ಅಗೋಚರೆ ಗೋಚರೆಯಾದದ್ದೇ ಸಾಕ್ಷಿ ಅಂತ ಕಾಣ್ತಾ ಇದೆ. ತಿರುಕೋಟಿ ಪ್ರಭೆ ಕಣ್ಣು ಕುಕ್ಕುವುದನ್ನು ನಾನೇ ಒರೆಸಿಕೊಂಡೆ. ಬಂದು ನೋಡಿದಾಗ ನಾನು ಎಡವಿ ಬಿದ್ದ ನೆನಪೇ ನನಗಿಲ್ಲ. ಕೌಚಿ ಬಿದ್ದು ಎದ್ದು ನೋಡ್ತೇನೆ, ಪಾದದಲ್ಲಿ ಬ್ರಹ್ಮ ತೇಜಸ್ಸು, ಹಿಮ್ಮಡಿಯಲ್ಲಿ ಅಂಗಾರಕ, ಮೊಣ ಕಾಲಿನಲ್ಲಿ ವರುಣ, ಕಟಿಯಲ್ಲಿ ಇಂದ್ರ, ನಾಭಿಯಲ್ಲಿ ಬುಧ, ಭುಜದ್ವಯಗಳಲ್ಲಿ ಹರಿಹರನಾದರೆ ಕರ್ಣದ್ವಯಗಳಲ್ಲಿ ನಿರತಿ ಹೋಗುವ ವಾಯು, ಮೂಗಿನ ತುದಿಯಲ್ಲಿ ಕುಬೇರನಾದರೆ 2 ಹುಪ್ಪುಗಳಲ್ಲಿ ಯಮ ಹಾಗೂ ಮೃತ್ಯುದೇವತೆ. ಯಾರನ್ನ ಕಾಯ್ತಾ ಇದ್ದಿ ಬರದೆ ಅಂತ ಕೇಳಿದ ಹಾಗಾಗ್ತಾ ಇದೆ. ಸೂರ್ಯ ಚಂದ್ರ ಅಗ್ನಿಗಳೇ 3 ಕಣ್ಣುಗಳಲ್ಲಿ ನೆಲೆಯಾಗುವ ಮೂಲಕವಾಗಿ ಸುರ ಮುನಿ ಜನಾರಾಧ್ಯ ಎನ್ನುವುದನ್ನು ತೋರ್ಪಡಿಸ್ತಾ ಇದ್ದಾನೆ. ಗಾಢ ಗರ್ವದ ಭಂಗಿಯಲ್ಲಿ ಕುಳಿತಿದ್ದರಿಂದಲೇ ಸದಾಶಿವ ಎನ್ನುವುದನ್ನು ತೋರ್ಪಡಿಸಿದರೆ ಅಂತರಂಗದಲ್ಲಿ ಮತ್ತಿಬ್ಬರಿಗೂ ಮಡದಿಯಾಗಿ ಕಂಡುಕೊಂಡವಳು ಅಂತ ಹೇಳಿದ ಹಾಗಾಗ್ತಾ ಇದೆ. ಮಹಾಲಕ್ಷ್ಮಿ ಇವಳಂತೆ. ಎಂದು ಸದಾಶಿವೇ ಆದರೆ ಅಂದು ಶಾರದಾದೇವಿಯಾಗಿ ಕಂಡುಕೊಂಡವಳು ಇವಳೇ ಅಂತೆ. ಹಾಗಿದ್ದರೆ ಮಕ್ಕಳಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ನಾಳೆ ಮಗಳಾಗಿ ಕಾಣುತ್ತಾಳೋ ಏನೋ ಅಂತ ಅಭೂತಪೂರ್ವ ಶಕ್ತಿಯಿಂದ ಇಂದು ಪ್ರಭುವಿನ ಮನದಾಸೆಯ ಮೂಲಕ ನಾನು ಕಂಡೆನಲ್ಲ ಎನ್ನುವಂತಹ ತೃಪ್ತಿ ನನಗಾಗುತ್ತಾ ಇದೆ. ನಾನೊಬ್ಬನೇ ಧನ್ಯನಾದ್ರೆ ಸಾಕೆ. ನಮ್ಮ ಪ್ರಭು ಯಾಕೆ ಕಳಿಸಿದ್ದನನ್ನು ಮಾಡಲೇನ ಜಡ ಪ್ರಭುವಿನ ಕೂಡೆ ಜುಂಬನ ಕೋಡೆ ಬಂಡಿಗೆ ಕೇಳು ಇವಳೆಂಬತ್ತ ಆದರೂ ನುಡಿಸಿದಬೆ ಕಂಬು ತಂದರೆ ನೀನೆ ನಮ್ಮಯ ತುಂಬ ಜಯ 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 ಜಗದ್ಧಾತ್ರಿ ವಿಧಾತ್ರಿ
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕೆ ಭೂವ್ಯೋಮ ಗಾತ್ರದ ಖನಕುದಿಯಾಳಿಂದಲೇ ನಮ್ಮನ್ನೆಲ್ಲ ಮಕ್ಕಳ ಉಪಾಧಿಯಲ್ಲಿ ಕಂಡು ಜಗತ್ತನ್ನೇ ತೊಟ್ಟಿಲೋಪಾದಿಯಲ್ಲಿ ಮಾಡಿ ಸಲಹುವ ಮಹಾತಾಯಿ ಅಂತ ತೋರ್ಪಡಿಸಿದ ಹಾಗೆ ಕಾಣ್ತಾ ಇದೆ ತಾಯಿ. ಪ್ರಣತಾನಾಂ ಪ್ರಸೀದತ್ವ ದೇವಿ ವಿಶ್ವಾರ್ಥಿ ಹಾರಿಣಿ ತ್ರೈಲೋಕ್ಯಂ ವಾಸಿನಾವಿದ್ಯೆ ಲೋಕಾನಾಂ ವರದಾಭವ ಎನ್ನುವ ಜೊತೆಯಲ್ಲಿ ಅನ್ಯತಾ ಶರಣಂ ನಾಸ್ತಿ ತ್ವಯೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭವೇನ ರಕ್ಷರಕ್ಷ ಪರಮೇಶ್ವರಿ ಎಂದು ನಿನ್ನನ್ನೇ ಮತ್ತೊಮ್ಮೆ ಕಾಲಿಗೆ ಎರಗುತ್ತಾ ಇದ್ದೇನೆ ದೂರದಿಂದ. ಹತ್ತಿರ ಬರುವ ಅರ್ಹತೆ ನನಗಿಲ್ಲ ತಾಯಿ, ನಾನು ನಾನಾಗಿ ಬಂದದ್ದಲ್ಲ. ಆಡಲಿನ್ನೇನ ಕಟ ಪ್ರಭುವಿನ ಕೂಡೆ ಭಾಷೆಯ ನುಡಿದು ಬಂದಿಯೇ ಇದ್ದದ್ದಲ್ಲಿ ಮುಗಿಸಿದ್ದೇನೆ ತಾಯಿ. ಇನ್ನು ನಿನಗೆ ಸಮರ್ಪಿಸುವುದೇನುಂಟು ಅದು ಮಾತ್ರ ಇದೆ. ಆದ ಕಾರಣ ನಾನು ನಾನಾಗಿ ಬಂದದ್ದಲ್ಲ, ನೀನೇ ಬರೆಸಿಕೊಂಡದ್ದು ಎನ್ನುವಂತಹ ಸಂಶಯ ತಾಯಿ. ಇಲ್ಲವಾದ್ರೆ ನಿನಗೆ ಇಲ್ಲಿಗೆ ಬರಬೇಕಿತ್ತು. ಕಾಣದ ಶಕ್ತಿಯ ಅರ್ಥ ನೀನು ಕಾಣದ ಕಡೆಯಿಂದಲೇ ಕಾಣುವವರನ್ನು ಹತ್ತಿರಕ್ಕೆ ಎಳಸಿ ತರಿದು ಮುಗಿಸುವಂತಹ ಚೈತನ್ಯ ಯುಕ್ತಿ. ಆದ್ರೆ ಯಾಕೆ ಹೀಗೆ ಮಾಡಿದೆ ಅಂತ ನಮ್ಮಲ್ಲೇ ಯೋಚಿಸಿದ್ರಿ. ಯೋನಿ ಸಂಜಾಪನಿಗೂ ಹಾನಿ ಇಲ್ಲದ ಧನ್ಯತೆ ಪ್ರಭು ಶುಂಭದಾನವನಿಗಿದೆ. ವಿಧಿ ಇತ್ತ ವರದ ಬಲಮೆ ಅಲ್ವೇ? ಮಗ ಕೊಟ್ಟದ್ದನ್ನು ತಾಯಿ ಹಾಳು ಮಾಡಬಾರದು ಎನ್ನುವಂತಹ ಇರಾದೆಯಿಂದ ಮಗನ ಅಧಿಕಾರ ಕ್ಷೇತ್ರ ಅಂತ ಹುಚ್ಚು ಭಾವನೆಯಿಂದ ನಂಬಿದ ಶೋಣಿತಾಪುರದ ಕದಂಬ ಕಾಂತಾರಕ್ಕೆ ನೀನು ತಂದೆಯ ತಾಯಿ. ಊರಿನಲ್ಲೇ ಮಗನನ್ನು ಮುಗಿಸಬೇಕು ಎನ್ನುವಂತಹ ಇರಾದೆ ದೇವತೆಗಳಲ್ಲಿ ಒಂದು ದೃಷ್ಟಿಯನ್ನು ಬೀರಿ ಮತ್ತೊಂದು ದೃಷ್ಟಿಯಲ್ಲಿ ದಾನವರನ್ನು ಕಂಡು ಇಂಥ ತಾರತಮ್ಯತೆಯಿಂದ ಮುಗಿಸಬೇಕು ಎನ್ನುವಂತಹ ಇಚ್ಛೆ ಯಾಕೆ ತಾಯಿ ನಿನಗೆ? ಮಕ್ಕಳಲ್ಲಿ ಭೇದವೇ ನಿನಗೆ? ಸುರರಲ್ಲಿ ಹೆಚ್ಚೇನು, ನಮ್ಮಲ್ಲಿ ಕೆಚ್ಚೇನು ಕುಂದೇನು ತಾಯಿ? ಹಾಗಿದ್ರೆ ಇಂಥವರಲ್ಲಿ ಇಷ್ಟು ಸಮಯ ಇದು ಇರಲಿ ಎನ್ನುವಂತಹ ಸಂಕಲ್ಪ ನಿನ್ನದಾದ್ರೆ ಅದನ್ನು ಮುಗಿಸುವುದಕ್ಕೆ ದಾರಿ ಮತ್ತೊಂದು ಇದು ಇರಬೇಕು. ಕೇಳುವ ಅರ್ಹತೆ ನಮಗಿಲ್ಲ ತಾಯಿ. ಅರಸ ರಾಜ್ಞೆಯಂತೆ ಅಮಾತ್ಯನಾಗಿ ಬಂದಿದ್ದೇನೆ. ಸೋದರ ಮಾವನಿಗಳೇನಾಗಿ ಕರ್ತವ್ಯ ಧೋರಣೆಯಿಂದಲೇ ಮುಂದುವರಿಯದೇ ಇದ್ರೆ ತಿಂದ ಮಾಂಸವೋ ಕುಡಿದ ರಕ್ತವೋ ಅದು ವಿಷ ಪ್ರಾಶನವಾಗಿ ಅಜೀರ್ಣವಾದೀತು. ಅದಕ್ಕಾಗಿಯೇ ವಿನೀತನಾಗುತ್ತಾ ಇದ್ದೇನೆ. ಕಂಬು ಕಂದರೆ ನೀನೆ ನಮ್ಮಯ ಶುಂಭ ಬಯಸಲು ಬರದೆ ಧುರವನೆ ಹಂಬಲಿಸಿ ದಾನವರ ಕೊಂದಿಯ ಅಂಬುಜಾಕ್ಷಿ ಅಂತ ಗೊತ್ತಿದೆ ತಾಯಿ. 3 ಲೋಕಾಧೀಶನಾಗಿಯೋ ಧೀರ ಶುಂಭನ ವರಿಸಿದಡೆ ನಿನಗಾಹ ಕೊರತೆ ಬಲಿಕೊಂಡು ನಿನ್ನೊಡೆ ಆಲಸ್ಯವನ್ನು ಪರಿಹರಿಸಿಕೊಳ್ಳುವುದಕ್ಕೆ ದೇಹವನ್ನು ಮೇಲುದಿ ಮಹೇಶ್ವರಿ ಗೋಮಾನಿ ಚಾಮುಂಡಿ ವೈಷ್ಣವಿ ವಹರಾಯಿ ಎನ್ನುವಂತಹ ಸಪ್ತ ಮಾತಿಗಳು ಸಪ್ತ ಮಾತುಗಳಲ್ಲಿ ಹೋರಾಡ್ತಾ ಇದ್ದೆ. ಇಂದ್ರಾಡಿಯ ವಜ್ರಾಘಾತ ಹಣೆ
ಅಮುಕಿ ತಡ್ಕೊಂಡೆ. ಯಾಕೆ? ಗಾಯ ಆಗಿದೆ, ನೋವಾಗಿದೆ ಅಂತಲ್ಲ, ಮತ್ತೆ ವಿಧಿತ್ತವರದ ಬಲವೇ ಹೇಗೆ? ಒಂದು ಬಿಂದು ಶೋಡಿತ ದರಿದ್ರನ್ನು ಸೋಕಿದ್ರೆ ನಿನ್ನಂತೆ ಕೋಟಿ ಕೋಟಿ ಸಖ್ಯ ರಕ್ತ ಬೀಜಾಸುರ ಉತ್ಪತ್ತಿ. ನೋಡಿದ್ಯಾ? ಬಿಂದು ಚೆಲ್ಲಿ ರಥವನ್ನಾರಿ ಕೆರಳಿದ ಕೇಸರಿಯಾಗಿ ಹೊರಡಬೇಕಿದ್ರೆ ಏನಾಪತ್ತು ಬಂದಿದ್ರೆ ತಿಳಿಯದ ಮೋದ
ಕಿರಾತ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಮಾವರದಲ್ಲಿ ಹೆಣ್ಣಬ್ಬಳ ಚಿನ್ನದ ಉಯ್ಯಾಲು ತೂಗುವಂತ ದೃಶ್ಯವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯಲ್ಲಿ ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿಯಲ್ಲಿ ಬೇಕೇನು ಆಶೆಯಲ್ಲಿ ಬಟ್ಟವನಾಗಿದೆ. ಸಂಧಾನಕ್ಕಾಗಿ ಸುಗ್ಗಿಯನ್ನು ಕಳಿಸಿಕೊಟ್ಟಿದ್ದೇನೆ. ಸಂಧಾನ ವಿಫಲವಾಗಿ ಹೋಯ್ತು. ಸಂಗ್ರಾಮವೇ ಸರಿ ಎಂದು ಪಣವನ್ನು ನಡೆಸಿದರು. ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದ್ದೇನೆ. ಏನು ಮಾಡಿದ? ಓಂಕಾರದಿಂದ ಧೂಮ್ರಾಕ್ಷರ ಗಂಡುಗಳಂತ ಚಂಡಮುಂಡರನ್ನು ಕಳಿಸಿಕೊಟ್ಟಿದ್ದೇನೆ. ಚಂಡಮುಂಡರನ್ನು ಚಂಡಿಕೆಯಾಗಿ ಭೂಮಿಯ ಮೇಲೆ ಈಗ ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಹೊರಟಿದ್ದೆ. ಏನದು ವರ್ತಮಾನ ಕಾಲದಲ್ಲಿ ತಮ್ಮ ಘನತೆಗೆ ಚ್ಯುತಿ ಇಲ್ಲ. ವಿಧಾತನಿದ್ದವರ ಬಲ ನಿಜ, ಕರುಣ ಕಾರುಣ್ಯ ಸತ್ಯ ಆತ್ಮಸ್ಥಿರತೆ ತಮ್ಮ ಮೂಲಕ ಸೃಷ್ಟಿ ಮೂರರಲ್ಲಿ ಶ್ರೇಷ್ಠ ಪುರುಷ ಶುಂಭದಾದ ವಯಕ್ಕೋ ದೇವೋ ಎನ್ನುವ ವಿಶ್ವವಿಖ್ಯಾತಿಯನ್ನು ಹೊಂದಿಯಂತ ಭಾಗ್ಯಶಾಲಿಗಳು ತಾವು. ಉದ್ವೇಗದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಪಾರಮಾರ್ಥಿಗಳತ್ತ ಗ್ರಹಿಸದೆ ಈ ಇಳಿ ವಯಸ್ಸಿನಲ್ಲಿ ಯಾಕಿಷ್ಟು ಇಳಿದು ಹೋದರೂ ಗೊತ್ತಿಲ್ಲ. ಏನಾಯ್ತು? ತಮಗೇನು ಮದುವೆ ಆಗಲಿಲ್ವೇ? ಆಗಿದೆ. ಕೊನೆ ಕಾಣಬೇಕು ಎನ್ನುವಂತಹ ಸಂಕಲ್ಪ ಇದೆಯೋ? ಇಲ್ಲವಾದ್ರೆ ಕದಂಬ ಕಾಂತಾರದಲ್ಲಿ ಇರುವವಳು ಹೆಣ್ಣು ಎನ್ನುವಂತ ಭ್ರಮೆಯಿಂದ ಮಣ್ಣೊತ್ತನ ಶಲಾಘಾತಕ್ಕೆ ತುತ್ತಾಗಿ ವರವನಿತೆಯನ್ನು ಬಯಸುವವರಂತೆ ಆಕೆಯನ್ನು ಗ್ರಹಿಸಿದ್ದೀರಲ್ಲ, ಸರಿಯೋ ಪ್ರಭು? ಏನು ನೀನು ಆಕೆ ಬಗ್ಗೆ ಹೇಳದ? ಎಷ್ಟಾದ್ರೂ ಬರೇ ತರುಣಿ ಅಲ್ಲವಳು. ಯಾರು ದೈತ್ಯವನ್ನೇ ಸಂಹರಿಸಿ ತ್ರಿದರ್ಶನಿಗೆ ಕೊಟ್ಟ ಭಯವಚನಕ್ಕನುಗುಣವಾಗಿ
ಈ ಜಗಗಳನ್ನು ಕಾಯಬೇಕು ಎನ್ನುವಂತ ಸಂಕಲ್ಪಾರೂಢವಾದ ಪ್ರಣವ ಬೀಜಾಕ್ಷರ ಯಾವುದಿದೆಯೋ ಅಂತರ್ಯದಲ್ಲಿ ಮೂರ್ತಿಗಳಿಗೆ ತಾಯಿಯಾಗಿ ಬಹಿರಂಗದಲ್ಲಿ ಮಡದಿಯರಾಗಿ ಇನ್ನು ಭವಿಷ್ಯತ್ತಿನಲ್ಲಿ ಮಗಳಾಗುವ ಸೂಚನೆ ಕಾಣ್ತಾ ಇದೆ ಪ್ರಭು. ಅಂತಹ ಮಹಾಶಕ್ತಿಯ ಇಂದು ದುಷ್ಟಹನನು ಶಿಷ್ಟ ಜನರ ಉದ್ಧಾರಕ್ಕಾಗಿ ಕೌಶಿಖೆ ಇರುವಂತಹ ಹೆಸರನ್ನಿಟ್ಟುಕೊಂಡು ಭೂಮಿಗೆ ಅವತರಣ ಶಕ್ತಿಯಾಗಿ ಇಳಿದು ಬಂದಿದ್ದಾಳೆ. ಬೆಂಕಿಯಲ್ಲಿ ಬೇಯ್ದ, ಗಾಳಿಯಲ್ಲಿ ತೇಲದ, ನೀರಿನಲ್ಲಿ ನೆನೆದ ಅನಿಷ್ಠಾತ್ರ ಚೈತನ್ಯವೇ ತಾನು. ಮೂರಕ್ಕೂ ಸಂಬಂಧ ಅಂತ ಭೂಮಿಯೊಬ್ಬನ ಕರಕಲು ಉಯ್ಯಾಲೆ ಒಂದು ಸಾಕ್ಷಿಯಾದರೆ, ಕಡು ಮೂರ್ಖರಾಗಿದ್ದ ಸುಗ್ರೀವನನ್ನು ಕೊಂದು ಬದುಕಿಸಿ ಇದಕ್ಕೂ ನಾನೇ ಕಾರಣ ಅಂತ ದೇವಿ ದಾಸರಾಗಿ ಪರಿವರ್ತನೆಗೊಳಿಸುವ ಮೂಲಕವಾಗಿ ತೋರಿಸಿದ್ದಾಳೆ. ಶುಭವರಿತು ಕಾರ್ಯೋನ್ಮುಖರಾದರೆ ನಾವು ಇದ್ದ ಹಾಗಾಗುತ್ತದೆ. ನೋಡಲಿ ಧೂಮ್ರಲೋಚರನ್ನು ಕಲಿಸಿಕೊಟ್ಟಿದ್ದೇನೆ. ಅಲ್ಲಿ ನೋಡಿ, ಎಲ್ಲಿದ್ದಾನೆ ಅಲ್ಪನೇ ಧೂಮ್ರಲೋಚರನು. ಕೇವಲ ಹುಂಕಾರದಿಂದ ಸುಟ್ಟು ಹೋಗಿ ಭಸ್ಮದ ರಾಶಿಯಾಗಿ ನಮ್ಮವರಿಗೆ ಕಂಡದ್ದಲ್ಲದೆ ಹೆಣ್ಣೆ ಹೆಮ್ಮಾರಿಯಾಗಿ ಧೂಮಾವತಿಯಾಗಿ ಕಂಗೊಳಿಸಿದ್ದಾಳಂತೆ. ಭೋಗಜರಿಂದ ತ್ರಿಜಗದಲ್ಲಿ ಮಾಡೋದಿಲ್ಲೋ ಇರುವಂತಹ ಧನ್ಯತಾ ಜೀವಿಗಳಾದ ಚಂಡಮುಂಡರ ಬ್ರಹ್ಮಚರ್ಯ ಜಯವಾಗಿ ಮನೋವೇಗ ಸಡಿಲವಾಗಿ ಗದಾದಂಡವೇ ಮಹಾತಾಯಿಯ ಕೈವಶವಾದಾಗ ಭದ್ರಕಾಳಿ ರೂಪವನ್ನಾಗ್ತಳಂತೆ. ಒಂದೇ ಕ್ಷಣಕ್ಕೆ ಇಬ್ಬರ ಮಾಡಿ ನೂತನವಾದಂತಹ ಚಂಡಾಟವನ್ನೇ ತೋರಿಸಿದ್ದಾಳೆಂದ್ರೆ ಇದು ನಂಬಿದವರನ್ನು ಹೆಣ್ಣಿಗಾಗಿ ಬಲಿ ಕೊಡುವ ದುರ್ಬುದ್ಧಿ ಅಲ್ವೋ ಪ್ರಭು? ಏನಾಯ್ತು? ಪರಿಹಾರ ಇದೆ, ಹೇಳಬಹುದೇ? ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಕೊನೆಯದ್ದು ಬಿಡು ಮನದ ಮೂರ್ಖತೆಯ, ಹೇಳು ಪ್ರಭು. ಬಿಡು ಮನದ ಮೂರ್ಖತೆಯ, ಕೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪದ ಮರುತ ಪಡೆದವರ ಕಾರುಣ್ಯದಲ್ಲಿ ಧಾತ್ರಿಯಲಿ ಜನದ ಪೀಠದ ಮನದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವನೆನು ತಲಿ ನುಡಿಯ ನೀತಿಯ ಕೇಳಿ ಗರ್ಜಿಸುತ್ತೆಂದ ಶುಭಾಖ್ಯ ಸೆರೆಗೊಂಡು ಬೇಡಿಕೊಳ್ಳುತ್ತಾ ಇದ್ದೆ. ಯಾವುದನ್ನು? ತಿಳಿದವರು ಮಾಡುವುದು ಹೀಗ. ಏನು? ತಾವು ಲೋಕಕ್ಕೆ ಆದರ್ಶರು. ಈ ಕೋಮಗನೇ ಮುಟ್ಟು ಬೇಡ, ಅದು ಸುಡುತ್ತದೆ ಅಂತ ಎಷ್ಟು ಸಲ ನನ್ನನ್ನು ತಡೆದಿದ್ದೀರಿ. ಬೆಂಕಿಯ ಉಂಡೆಯ ಬಳಿಗೆ ಹೋದಾಗ ಸುಂಟರ ಗಾಳಿಗೆ ತನು ಹುಟ್ಟಿದವೇನು? ಹೊರಟು ನಿಂತ ನನ್ನನ್ನು ಹೀಗೆ ಮಾಡಬಾರದು ಮಗ, ನಿನ್ನು ಗಾಳಿಗೆ ಹಾರಿ ನೆನಪುಂಟಲ್ಲ ನಿನಗೆ? ಹಾಗೆ ಹರಿಯುವ ನೀರಿನ ಸೆಳೆತಕ್ಕೆ ಮಕ್ಕಳಾಟಿಕೆಯಿಂದ ನಾನೊಮ್ಮೆ ಈಜುವ ಅಂತ ಹೊರಟೆ. ಬೇಡ ಮಗನೇ, ಹೇಳಿದುಂಟು ನಾನು. ಧರ್ಮಕ್ಕೆ ವಿರುದ್ಧ. ಹೀಗಾದ್ರೆ ನೀನು ಪುನಃ ಬರುವುದಿಲ್ಲ, ನನಗೆ ನೋಡುವ ಯೋಗ ಇಲ್ಲ ಅಂತ ನಾನು ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಹಾಗಿದ್ರೆ ಹಿರಿಯರಲ್ಲಿದ್ದಂತ ಅಭಿಮಾನ, ಗೌರವ, ಅಮಾತ್ಯನಾಗಿ ಅರಸನಲ್ಲಿ, ಅಳಿಯನಾಗಿ ಮಾವನಲ್ಲಿ ನನಗೆ ಇರಬೇಕಾದ್ದಲ್ವೇ?
ಇಲ್ಲದಿದ್ರೆ ತಿಂದದ್ದು ಕುಡಿದದ್ದು ವಿಷ ಆಗುವುದಿಲ್ಲ. ಆಗ್ತದೆ. ಅದಕ್ಕಾಗಿ ನಾನು ಕೊನೆಯ ಪ್ರಾರ್ಥನೆ ಇಷ್ಟೇ. ಏನನ್ನು? ಬಿಡಿ ಮನದ ಮೂರ್ಖತೆಯ ಯಾವುದನ್ನು? ತ್ರೈಜಗದೊಳತಿ ಚರಣಕ್ಕೆ ಭಕ್ತಿಯಿಂದಲೇ ಗೊಡ ಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳಬೇಕು ಎನ್ನುವಂತ ಆಶೆ ಇದ್ರೆ ಮದುವೆ ಆಗುವ ಹುಚ್ಚ ಬಿಡಿತು. ಇನ್ನೊಮ್ಮೆ ತುಟ್ಟಿ ಬೆಚ್ಚಿದ್ರೆ ಜಾಗ್ರತೆ. ಈಗ ಕೊಯ್ದು ಬಿಡ್ತೇನೆ ನಿನ್ನ ನಾಲಿಗೆ. ಅಧಿಕ ಪ್ರಸಂಗಿ ಮುಚ್ಚು ಜಾಗ್ರತೆ. ಬೇಡ, ಇಷ್ಟರವರೆಗೆ ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ನಾನು ಹೆಚ್ಚಿಗೆ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಏನು ಸಲುಗೆ ನಿನಗೆ? ಸಲುಗೆ ಮೊನ್ನೆ ಹುಟ್ಟಿದವ ನಿನ್ನ ನೀತಿ ಮಾತ್ರ ನನಗೆ ಅಗತ್ಯವಿಲ್ಲ. ಆ ಬಡ ಹುಡುಗಿ ಕಾಡಿನಲ್ಲಿದ್ದಂತ ಆಕೆಯನ್ನು ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ, ಆಕೆ ಬಗ್ಗೆ ನಾನೇನು ತಿಳಿದು ಎಲ್ಲಾ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚಿಸುವುದಿಲ್ಲ. ಪ್ರಪಂಚದಲ್ಲಿ ಗಂಡುಗಲಿಯಾಗಿ ಹುಟ್ಟಿದವ ನಾನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆಯುತ್ತೇನೆ, ಗಂಡುಗಲಿಯಾಗಿ ಸಾಯಿದ್ದೇನೆ. ಛಲವನ್ನು ಯಾವತ್ತು ಬಿಡುವ ನಾನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ 3 ಲೋಕಾಧೀಶನಾಗಿರುವಂತ ಶುಂಭ ಹೆದ್ದಾರಿ ಸುಮ್ಮನೆ ಬಾಯಿಸಿಕೊಂಡೆ. ನಿನ್ನ ಮಾತಿನ ಅರ್ಥ ಏನೆಂಬುದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಳಿಸಿಕೊಟ್ಟಂತ ವೀರರು ಎಲ್ಲರೂ ಅಳೆದು ಹೋಗಿದ್ದಾರೆ. ಅವರಾಗಿ ಸಾಯ್ತೇನೆ ಅಂತ ಭಯಲ್ಲ ನಿನಗೆ? ಕುಟುಂಬ ಸತ್ತವರು ಯಾರು? ನಿನ್ನ ಮಾವಂದಿರು. ನಿಮಗೆ ದಶ, ಯಾರು? ನನಗೆ 3 ದಿವಸ. ಮಾತಾಡಿದ್ರೆ ಈಗ ಕೊಯ್ದು ಬಿಡ್ತೀನಿ ನಾಳೆ. ನಿನ್ನಲ್ಲಿ ಹೇಳುದ ಅಂತ ಭಯ ನಿನ್ನಲ್ಲಿ ಉಂಟೆ ಅಂತಾದ್ರೆ ಒಂದು ಕೆಲಸ ಮಾಡು. ನೀನು ಯಾವುದು? ಕೈಗೆ ಬಲೆಯನ್ನು ತೊಡು, ಸೀರೆಯನ್ನು ನಡು, ನಿಮಗೆಷ್ಟುಂಟಂತೆ? ನಿಮ್ಮ ರಕ್ತ ಗೊತ್ತುಂಟು ನನಗೆ. ಹಚ್ಚಿ ಹುಟ್ಟಿದವ ನನಗೆ ಬಿಡುವುದಿಲ್ಲ. ಇದು ಚಟ ಅಲ್ಲ, ಹಠ. ಅರಸನಿಗಾಗಿ ಸರ್ವ ಸಮರ್ಪಣಾ ಭಾವದಿಂದ ಆ ವನಜಾಂಬಕಿಯಲ್ಲಿಗೆ ಹೋಗ್ತೇನೆ. ಮರ್ಯಾದೆಯಿಂದ ಬರಬೇಕು ಅಂತ ಕೇಳಿಕೊಳ್ತೇನೆ. ಒಂದು ವೇಳೆ ಕೆಳಗೆ ಇದ್ರೆ ಜುಟ್ಟಿಗೆ ಕೈ ಹಾಕುವುದೇ. ಕೊನೆಗಾದ್ರೂ ಬರ್ತೀರಲ್ಲ. ಹೋಗಿ ಜಯಶೀಲನಾಗಿ ಅಸ್ತು ಎಂದು ಬಾದಧೂಳಿಯನ್ನು ಶಿರ ಕಾಣಿಸಿದೆ. ಅಂತ ಸಾಕ್ಷಿಯಾಗಿ ಹೊನ್ನಪಲ್ಲಕ್ಕಿ ಬಹಿರ್ ಸಾಕ್ಷಿಯಾಗಿ
ಕೋಟಿ ದೈತ್ಯರ ಸಿದ್ಧತೆಯ ಮಣಿರಥಾರೂಢನಾಗಿದ್ದೇನೆ. 32 ಯುಕ್ತವಾದಂತಹ ಸಿದ್ಧತೆಯಿಂದ ಅವರೇನು ಮಾಡುವರು ಅವರಿಂದಲೇನಹುದು. ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡಲು ಹೊಂದಿದ್ದಾರೆ. ಇಲ್ಲವಾದ್ರೆ ಮುದಿಯನಿಗೆ ಈ ಹುಟ್ಟು ಇಳಿ ವಯಸ್ಸಿನಲ್ಲಿ ಮದುವೆ ಆಗುವ ಭ್ರಮೆ ಅಂದ್ರೆ ತನ್ನ ಅಂತ್ಯವನ್ನು ತಾನೇ ಕಂಡುಕೊಳ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಆದ್ರೆ ನಮ್ಮದೊಂದು ಕರ್ತವ್ಯ ಅಂತ ಉಂಟಲ್ಲ, ಕರ್ಮ ಮಾಡು ಮಗನೇ, ಫಲಾಫಲಕ್ಕೆ ನಾನಿದ್ದೇನೆ ಅಂತ. ಹಾಗಿದ್ರೆ ನೋಡು, ಆಗದ ಹೋಗುವುದೇ. ಏನದ್ಭುತ! ನ ಭೂತ ನ ಭವಿಷ್ಯತೆ ಇರುವಂತಹ ಸ್ಥಿತಿಗತಿ. ಅಂಧಕಾರಯುಕ್ತವಾದಂಥಾರಣ್ಯ ಇಳಕೋಡಿ ಪ್ರಭಾಯುಕ್ತವಾಗಿದೆ. ದೇವಲೋಕದ ನಂದನವನ ಇನ್ನಿಲ್ಲ. ಅದಕ್ಕಿಂತ 8 ಮಡಿಯ ಯೋಗ್ಯತೆಯಿಂದ ಈ ಕದಂಬ ಕಾಂತಾರ ಲಭ್ಯವಾಗುತ್ತಾ ಇದೆ. ನೋಡಬಾರ್ದೆ ಹಾಗೆತನ ಉಂಟೋ ಇಲ್ಲಿ? ಪ್ರಾಣಿಗಳಲ್ಲೇ ಇಲ್ಲ, ಮತ್ತೆ ಮನುಷ್ಯರಲ್ಲಿ ಇದ್ದೀತ. ಹುಲಿ, ದನ, ಆನೆ, ಸಿಂಹ, ನಾಗ, ನವಿಲು, ಉರಗ, ಗರುಡ, ಹಾವು, ಮುಂಗಸಿ ಒಂದನ್ನು ಒಂದು ಕಚ್ಚಿ ಮುಗಿಸ್ತದೋ ಅಂತ ದಾರಿಯಲ್ಲಿ. ಇಲ್ಲ ಇಲ್ಲ, ಇದು ಅನ್ಯೋನ್ಯತೆಯ ಸಾಕ್ಷ್ಯ ಇರಬೇಕು. ಜೊತೆಯಲ್ಲಿ ಹೋಗುವುದು ಏನೇ ಇರಲಿ, ತುಂಬಿನಂಥ ವರವನ್ನು ಕಂಡಾಗ ಪಕ್ಕನೆ ನೆನಪಾಗುತ್ತಾ ಇದೆ. ಹೌದಪ್ಪ, ದೇವತೆಗಳ ನುಡಿ, ಅದರ ಜೊತೆಯಲ್ಲಿ ಋಷಿವರ್ಗ, ಜ್ವಾಲಾ ಖರಾಳ ಮೃತ್ಯುಗ್ರೇ ವಿಶೇಷ ಸುರಧೂದನೆ ಮಾತುನ ಸರ್ವಭೂತೇಭ್ಯೇ ಮಹಾಕಾಳಿ ನಮೋಸ್ತುತೆ ಅಂತ. ಕಾಳಿ ಕಾಂಬಿಕೆ ವರಜ ಗಣ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ. ಅದೇನು ಆರತಿಯ ಈಗಲ್ಲ ಆಗ ಎತ್ತಿದ್ದಿರಬೇಕು. ಏನೇ ಇರಲಿ, ಶ್ರೀದೇವಿ ಮಹಾತ್ಮೇಂದ್ರ ಇದೇ ಇರಬೇಕು. ದೇ ಎಂಬಲಿಗೆ ದೇಹ ಶುದ್ಧ, ವಿ ಎಂಬಲಿಗೆ ವಿದ್ಯಾಪ್ರಾಪ್ತಿ, ಮಾ ಎಂಬಲಿಗೆ ಮಹಾಲಕ್ಷ್ಮಿಯ ಪ್ರಸನ್ನತೆ, ಹಾ ಎಂಬಲಿಗೆ ಹರಿಹರರ ಸಾಕ್ಷಾತ್ಕಾರ, ತಾ ಎಂಬಲಿಗೆ ಸತತ ಶಿವೆಯನು ಪಾಡಿದನು ತನ್ನೊಳಗೆ ಭಾಷೆಯನೊಲೆದು ಮಂದಿಹೇ ಕೇಳು ಇವಳೆಂಬಂತ ಆದರೂ ನುಡಿಸಿದ ಬೆಳೆಯುತ್ತ ಕಲಿರಂತ ಬೀಜನು ನೋಡಿದನು ಪಾಡಿದನು ತನ್ನೊಳಗೆ ಜಯ 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 ಕಲಿರಂತ ಬೀಜನು ಅರಕ್ಷಣ ನನ್ನನ್ನು ನಾನೇ ಮರೆತೆ ಗೆಳುವುದೇ ಮುಕ್ಕರಿಸಿದೆ. ಅದೇ ಅಷ್ಟಾಂಗ ಯುಕ್ತವಾದ ಅಭಿವಾದನವಾಗಿರಬೇಕು. ಅಷ್ಟವು ಭುಜಂಗಿ ಮಹಿಷಸ್ಯ ಬರ್ತೀನಿ ಸರಂಕಡ ಕ್ರಾಂ ಶರಶೂಲ ಧಾರಿಣಿ ದಿವ್ಯ ಯೋಗಿನಿಯು ಸಹಜಾತ ವೇದ ದುರ್ಗಾಂ ಸದಾಶರಣ ಮಹಂ ಪ್ರಪದ್ಯೆ ಅಂತ ಗಾಢ ಗರ್ವದಲ್ಲಿ ಕುಳಿತ ಸದಾಶಿವೆಯನ್ನೇ ಕಂಡು ಮನಸಾರೆ ವಂದಿಸಿದೆ. ಜೊತೆಯಲ್ಲಿ ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾಕಾರ್ಯಂ ಅಸ್ಥತ್ವಯೇ ವಿನಾಶನಂ. ಒಮ್ಮೆ 6 ಮುಗಿಸಿಬಿಡು, ಅಲ್ಲಿಗೆ ತಲುಪಿಸಿಬಿಡು ಅಂತ ಬೇಡಿಕೊಂಡಾಗ ಪಾದದಲ್ಲಿ ಬ್ರಹ್ಮ ತೇಜಸ್ಸು, ಹಿಮ್ಮಡಿಯಲ್ಲಿ ಅಂಗಾರಕ, ಮೊಣ ಕಾಲಿನಲ್ಲಿ ವರುಣ, ಕಟಿಯಲ್ಲಿ ಇಂದ್ರ, ನಾಭಿಯಲ್ಲಿ ಬುಧ,
ಭುಜದ್ವಯಗಳಲ್ಲಿ ಹರಿಹರರು, ಕರ್ಣದ್ವಯಗಳಲ್ಲಿ ನೃತ್ಯ ಹಾಗೂ ವಾಯುದೇವ, ಮೂಗಿನ ತುದಿಯಲ್ಲಿ ಕುಬೇರ, ಎರಡು ಹುಬ್ಬುಗಳಲ್ಲಿ ಯಮದೂತ ಮೃತ್ಯುದೇವತೆ. ಈಗ ಬರ್ತೇವ ಮತ್ತ ಸ್ವಲ್ಪ ಹೊತ್ತುಂಟು ಬರ್ತೇನೆ ತಾಯಿ. ಸೂರ್ಯ ಚಂದ್ರಾಗ್ನಿಗಳೇ ಮೂರು ಕಣ್ಣುಗಳಲ್ಲಿ ನೆಲೆಯಾಗುವ ಮೂಲಕವಾಗಿ ಸುರಮುನಿ ಜನಾರಾಧ್ಯ ಅಂತ ತೋರ್ಪಡಿಸ್ತಾ ಇದ್ದಾಳೆ. ದಂಡಾಕ್ಷಮಾಲೆ, ಸುದರ್ಶನ, ತ್ರಿಶೂಲ, ಹಾಗಿದ್ರೆ ತ್ರಿಗುಣ ಭರಿತೆ ಅಂತ ಬೇರೆ ಹೇಳಬೇಕೆ. ಕೊನೆಯ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತರಂಗದಲ್ಲಿ ಕೊಂಡಾಡಿ ಮುಚ್ಚಿದ ಕಣ್ಣನ್ನು ತೆರೆದದ್ದಷ್ಟೇ. ನಿನ್ನ ಮನಸ್ಸನ್ನು ನೋಡು ಮಗನೇ. ಯಾರೋ ಬೆನ್ನು ತಟ್ಟಿ ಎಚ್ಚರಿಸಿದ ಹಾಗಾಯಿತು. ನೋಡಿದ್ರೆ ನಾನೇ ಅಲ್ಲದೆ ಮತ್ತೇನು, ನನ್ನ ಕುಟುಂಬಸ್ಥರು ಯಾರು ಬರಲಿಲ್ಲ. ಮಾಡಲಿನ್ನೇನ ಕಂಡು ಪ್ರಭುವಿನ ಕೂಡೆ ಭಾಷೆಯ ನುಡಿದು ಬಂದಿಹೆ. ಕೇಳು ಇವಳು ಮತ್ತು ಗೊತ್ತಿದ್ದು ಕೆಳಕುವುದು ಮೂರ್ಖತನ, ಮಾತಾಡಿಸುವುದಲ್ಲ. ಪ್ರಯತ್ನ ಮಾಡೋಣ. ನೀನೇ ನನಗೆ ಸಾನುರಾಗದಿ ಮರಿದನೆ ಶೌರ್ಯದಿಂದ, ಸಾನುರಾಗದಿ ಮರಿದನೆ ಶೌರ್ಯದಿಂದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಚ್ಚುತೆಯದಂತೆ ನಿಗಮಾಗಮ ಹೊಂದಿದ್ದೆ. ಕೊನೆಯದಾಗಿ ಬೇಡಿಕೊಳ್ತಾ ಇದ್ದೇನೆ ತಾಯಿ. ಪ್ರಣತಾರಾಂ ಪ್ರಸೀದತ್ವ ದೇವಿ ವಿಶ್ವಾರ್ಥಿ ಹಾರಿಣಿ, ತ್ರೈಲೋಕ್ಯವು ಹಸುನಾಮಿದ್ಯೆ ಲೋಕಾರಾಂ ವರದಾಭವ ಅಂತ. ನನಗಾಗಿ ಅಲ್ಲ, ನನ್ನನ್ನು ಕಳಿಸಿದವರಿಗಾಗಿ. ಯಾರೋ ಏನೋ ಅಂತ ಭಾವಿಸಬೇಡ. ದಾನವಾಗ್ರಣಿಯಾಗಿ ಪ್ರತ್ಯಮೂಢಕ್ಕೆ ಕರ್ತನಾಗಿ ದೊರೆ ಚಕ್ರವರ್ತಿ ಎನಿಸಿಕೊಂಡಂತಹ ಶುಭದಾನವ ನನಗೆ ಆಜ್ಞೆ ಕೊಟ್ಟು ಗಳಿಸಿದ. ಸ್ಥಾನದಲ್ಲಿ ಅಮಾತ್ಯ, ಸಂಬಂಧದಲ್ಲಿ ತಂಗಿಯ ಮಗ ಸೋದರಳಿಯ. ರಕ್ತಬೀಜ ಅಂತ ನನ್ನ ಆಖ್ಯ ತಾಯಿ. ಪ್ರಭು ಹೊರಟು ನಿಂತಿದ್ದ. ಕೊನೆ ಕ್ಷಣಕ್ಕೆ ಹೋಗಿ ಹುರಿಯಲ್ಲಿ ಹೋರಾಡುವುದಕ್ಕೆ ಸಿಂಹ ಬೇಡ, ಲೋಕದ ಜನನಿಯಲ್ಲಿ ಹೋರಾಡುವುದಕ್ಕೆ ಸಿಂಹ ಸ್ವರೂಪ ಅಂತ ಮನಸ್ಸಿನಲ್ಲಿ ಗ್ರಹಿಸಿದ ನೀವು ಬೇಡ ಅಂತ ಹೇಳಿದೆ. ಗುರಿಯಲ್ಲಿ ಹೋರಾಡುವುದಕ್ಕೆ ಸಿಂಹ ಬೇಡ, ಅದು ಸಿಂಹನ. ಅಲ್ಲಿ ಸಿಂಹ ಅಂತ ಹೆಸರು ಪಡೆದವ ತಾಯಿ. ನನ್ನನ್ನು ಕುರಿ ಎಂಬುದಾಗಿ ಹೇಳಿದೆಯಲ್ಲ, ನಾನು ಹೇಳಿದ್ದಲ್ಲ, ಯಾರು ಹೇಳಿದ್ದು? ಶುಂಭದಾನವ. ಇದು ನಿನ್ನ ಪಾದದ ಸಾಕ್ಷಿಯಾಗಿ. ಬೇಕಿದ್ರೆ ನನ್ನ ಅಂತರಂಗವನ್ನು ಬಿಚ್ಚಿ ತೋರಿಸ್ತೇನೆ ತಾಯಿ. ನಿನ್ನನ್ನು ಕೈ ಮುಗಿದು ನಾನು ಹಾಗೆ ಹೇಳಿಯೇನೋ. ನಾನು ಅಪಚಾರ ಅಮ್ಮನಿಗೆ ಮಾಡಿದ ಹಾಗಾಗುವುದಿಲ್ಲ. ಒಂದು ಬೇಡ, ನೇರ ಮಾತಾಡಬೇಕು. ಅಮ್ಮ, ಇನ್ನು ನೇರಕ್ಕೆ ನೀನು ದಾರಿ ತೋರಿಸಿದ ಹಾಗೆ ಬರ್ತೇನಮ್ಮ. ಯಾಕಂದ್ರೆ ನಿನ್ನನ್ನು ನುಡಿಸಲಿ ಕರೆಯದೆ ಒಂದೊಂದು ಮುಖದಿಂದ ಸಾವನ್ನಪ್ಪಿದರು. ಎಷ್ಟು ಮಂದಿ ಬಂದಿದ್ದಾರೆ ಗೊತ್ತಾ? ಅವರ ಹಾಗೆ ಆಗಬಾರದು, ಆಗ ಕೂಡದು ಎನ್ನುವಂತಹ ಸಂಕಲ್ಪದಿಂದ ಮಣಿರಥವನ್ನೇರಿದೆ. ಪ್ರಭುವಿಗಾಗಿ ಬಾಹ್ಯ ಹೋರಾಟಕ್ಕೆ 32 ರೀತಿಯ ಆಯುಧಗಳನ್ನು ರಥದಲ್ಲಿ ತುಂಬಿಸಿಕೊಂಡಿದ್ದೇನೆ. ಯಾಕಿದು? ದೈತ್ಯ ಸೇನೆ ಈಗಲೂ ಮತ್ತು ಒಮ್ಮೆ ಹೋಗುವ ಅಂತ ಕಾಯ್ತಾ ಇದೆ. ನಾನು ಕಳಿಸುವಲ್ಲಿಗೆ ಇದರ ಜೊತೆಯಲ್ಲಿ ಕಾರುಣ್ಯ ಭಾಯವಾದಂತಹ ನಿನ್ನನ್ನು ಭಕ್ತಿಯಿಂದ ಒಲಿಸಿ ಮನಸ್ಸನ್ನು ಮೆಚ್ಚಿಸಿ ನೀನು ಒಪ್ಪಿದೆ ಅಂತಾದ್ರೆ ಹೊನ್ನ ಪಲ್ಲಕ್ಕಿಯನ್ನು ನೀವು ಏರಬೇಕಮ್ಮ. ನಮ್ಮ ಪ್ರಭುವನ್ನು ಒಲಿಸುವುದಕ್ಕೆ ಹಿತ ದೃಷ್ಟಿಯಿಂದ ಬರಬಹುದು ತಾಯಿ ಅಂತ ಹೇಳಿ ಅಲ್ಲವೇ? ನಾನು ಹಿಡಲು ಗೆಲಿದು ಎಲ್ಲ ಒಲಿಸುವುದ ನುಡಿದು ಬರಲಿ ಕುಳಿತು ಒಲಿಬುದೇ ನೋಡಿ. ಇನ್ನು ಸರಿಯಾದಂತಹ ಶಿವನನ್ನು ಬಗೆ ಬಗೆಯಾಗಿ ಮಂಡಿಸುತ್ತಾ ಇರುವೆ. ನಿಜ ತಪ್ಪಲ್ಲ. ಎಷ್ಟಿದ್ರಿಂದ ಆತ ಅನ್ನದಾತಾರ ಅಲ್ವೇ? ಆದ್ರೆ ಅವನ ಬಗ್ಗೆ ನಾನೇನು ತಿಳಿಯದವಳಲ್ಲವಲ್ಲ. ಕೇವಲ ಸ್ತ್ರೀಭ್ರಾತನಾಗಿ ಕಳರನ್ನೆಲ್ಲ ಕಳಿಹಿ ಕಟ್ಟು ನನ್ನಿಂದಲೇ ಕೊಲಿಸುತ್ತಾನೆ. ಈ ತರುಣಿಗೆ ಹೆದರಿ ಮನೆ ಒಳಗುಳಿದಂತಹ ಶುಂಭ ರಣ ಹೇಳಿ ಹೊಗಳುವವ ನೀವಾಗುತ್ತಾನೆ.
ಈಗ ನೋಡಿ ಕೆಲವ ಏನದು? ಮೃತ ಹರಿ ಕಮಲನೇ ಹೆದರಿ ಹಿಪ್ಪೆಯಾಗಿಸಿದ್ದೇನೆ. ಅದೇ ಮಕ್ಕಳಿಗೆ ಜನ್ಮ ಕೊಟ್ಟವಳು ನಾನು. ಮೊದಲು ತನ್ನಯ ತನ್ನ ನಲುವಿನ ಸಂತ ಮಾತೃಕೆಯ ಸರೋಗದಲ್ಲಿ ತನುಜನಲ್ಲಿ ಹೊಯ್ದಾಡಿ ಆಯಾಸವಾಗುತ್ತಾ ಇದೆ. ವಿಶ್ರಾಂತಿ ಅಗತ್ಯ ಉಂಟು. ಇವನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನನ್ನ ಮೈಯನ್ನೇ ಅಲುಗಿಸಿ ಸತ್ತ ಮಾತ್ರ ಇಷ್ಟು ನೋಡ್ತೇನೆ. ಗದಗೆ ರಕ್ತವ ಚೆಲ್ಲಿ ನಾವು ದಾನವನ್ನು ಧರಿಸಲೇ ಸತ್ತ ವರ್ಷದಲ್ಲಿ ಮಾತ್ರಿಕೆ ಮಾತ್ರೆ ನುಂಗಿ ಏಳು ಮಂದಿ ಇದ್ದಾರೆ ಗೊತ್ತು. ಇಂದ್ರಾಣಿಯಿಂದ ಉಳ ವಜ್ರಾಘಾತ ಹಣೆ ಒಡೆದಿದೆ. ಆ ಮುಕ್ಕಿ ಹಿಡ್ಕೊಂಡಿದ್ದೇನೆ. ನಿನ್ನ ಮಗನ ಚಂದ ನೋಡಿ ಕೂಳು ಹಣೆ ಭಾಗವಾಗಿದೆ. ಸುರಿಯುತ್ತಾ ಇದೆ ಶೋಡಿದ್ದಾರೆ. ಮಾಡಿ ಸಂತಾನಗಳು ಇವುಗಳು ನಾಶ ಆಗಲೇಬೇಕು. ರಕ್ತ ಭೂಮಿ ಸಾಕಬಾರದು. ತಡೆಯಕ್ಕೆ ಬೇಕಾಗಿ ರಕ್ತೇಶ್ವರ ಮೆರೆದು ಮುಕ್ತಿದಾಯಕಿ ತವ ಪಾದವನು ತಿಸು ವಿನಾರಕಿಯ ಬೆಳೆದಿದರು ಸೋಮಾನು. ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟ ಪಾತ್ರಗಳು ಯಾವುದು? ಪೀಠಿಗೆ ಅರ್ಜುನ, ದೇವೇಂದ್ರ, ಹಾಗೆ ಕಥಾನಾಯಕನ ಪಾತ್ರಗಳು ಪೀಠಿಗೆಗೆ
ಸಂಬಂಧವಾಗಿ ಕಾಣುತ್ತದೆ ನಮಗೆ. ಸರಿ ಸರಿ. ಕೆಲವು ಕಲಾ ಪೋಷಕವಾಗಿ ಇರುವ ಪಾತ್ರಗಳಿರ್ಬೋದು. ಹಾಗೆ ಪೀಠಿಕೆ ವೇಷದ ನಿಜವಾದ ಸ್ವಭಾವ ಏನಿರಬೇಕು? ಸಾತ್ವಿಕ, ರಾಜಸ ಎರಡೇ. ಎದುರು ವೇಷದಲ್ಲಿ ರಾಜಸ, ತಾಮಸ. ಸಾತ್ವಿಕತೆಯು ಕೆಲವು ಕಡೆಯಲ್ಲಿ ಕಾಣುತ್ತದೆ. ಈಗ ಕರ್ಣನ ಪಾತ್ರದಲ್ಲಿ ಸಾತ್ವಿಕತೆಯ ಗುಣಗಳು ಕಾಣುತ್ತದೆ. ಆದರೆ ಹೊರಗಿಂದ ನೋಡುವಾಗ ಮುಖ್ಯವಾಗಿ ಸಾತ್ವಿಕ ಮತ್ತು ರಾಜಸ ನಾಯಕನ ಪಾತ್ರದಲ್ಲಿದ್ದರೆ, ಖಳನಾಯಕನಲ್ಲಿ ರಾಜಸ ತಾಮಸವಾಗಿ ಹೆಚ್ಚು ಕಾಣುತ್ತದೆ ನಮಗೆ. ಅರ್ಜುನ ಮತ್ತೆ ದೇವೇಂದ್ರ ಎರಡು ಪೀಠಿಕೆ ವೇಷಗಳು. ಹೌದು. ಈ ವೇಷಗಳ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ? ದೇವೇಂದ್ರನಿಗೆ ಸಹಸ್ರಾಕ್ಷ ಆದ ಮತ್ತೆ ಕಣ್ಣುಗಳನ್ನು ಬರೆದು ಮುಖದ ಬರವಣಿಗೆ ತೋರಿಸುವುದು ಉಂಟು. ಸಹಸ್ರಾಕ್ಷ. ಸರಿ, ಹೌದು ಹೌದು. ಅಹಲ್ಯಾಶಾಪದ ಮತ್ತಿನ ದೇವೇಂದ್ರಗಳು. ಆ ರೂಪದಲ್ಲಿ ದೇವೇಂದ್ರನ ಮುಖವರ್ಣಿಕೆಯಲ್ಲಿ ವ್ಯತ್ಯಾಸ ಕಾಣಿಸಬಹುದು. ನಾಮದಲ್ಲಿಯೂ ಅದು ಅವನವನ ಕರ ಚಮತ್ಕೃತಿ. ಈಗ ಅರ್ಜುನನಿಗೆ ಕೆಂಪು, ಅರಸಿನ, ಹಸಿರು, ಬಿಳಿ ಹಾಗೆ ಹಾಕಿ ಶೃಂಗಾರ ವೇಷವಾಗಿ ಅದನ್ನು ರೂಪಿಸಿಕೊಳ್ಳಬಹುದು. ಹೌದು. ಹಾಗೆ ದೇವೇಂದ್ರನದ್ದು ಈ ಹಸಿರಿನ ಸ್ಥಾನಕ್ಕೆ ಕೆಂಪು ಗೆರೆ ಹಾಕಬಹುದು ಪೀಠಿಗೆ ವೇಷದಲ್ಲಿ. ಆದರೆ ಅದೇ ಆ ಅಹಲ್ಯ ಇದರ ನಂತರದ್ದು ಸಹಸ್ರಾಕ್ಷ ಆ ಒಂದು ಬಣ್ಣವನ್ನು ನಾನು ಎಲ್ಲೂ ನನ್ನ ಅನುಭವದಲ್ಲಿ ನೋಡ್ಲಿಲ್ಲ. ಅಂದರೆ ಯಾವ ಪ್ರಸಂಗದಲ್ಲಿ ಅದು ಬರ್ತದೆ? ಯಾವುದು? ಅದೇ ಈ ಮತ್ತಿನ ಮನ್ವಂತರದ ದೇವೇಂದ್ರಗಳೆಲ್ಲ ಆ ರೂಪದ ಇದು ಬರೀಬಹುದು. ಹೌದು. ದೇವೇಂದ್ರನ ಆ ಮನ್ವಂತರದ ದೇವೇಂದ್ರ ಆ ಕಥೆಯಲ್ಲಿ ಮತ್ತಿನ ಸಂದರ್ಭಕ್ಕೆ, ಅಹಲ್ಯಾಶಾಪದಿಂದ ಮತ್ತಿನ ಭಾಗಕ್ಕೆ ಆ ರೂಪದಲ್ಲಿ ತೋರಿಸುವುದು. ಮತ್ತೆ ಮುದ್ರೆ ಈ ನಾಮದ ಇದರಲ್ಲಿ ಕಾಣಿಸಬಹುದು. ಹೌದು. ಅದೇ ನೀವು ರೆಂಜಾಳ ಎಂತದ್ದು ಹೇಳ್ತಾರೆ. ರೆಂಜಾಳದವರು ಕಣ್ಣ ಬರುದು ದೇವೇಂದ್ರ ಮಾಡಿದ್ದು ಉಂಟು. ಅದರಿಂದ ಮೊದಲು ನಾನು ಸಣ್ಣಾಗಿರುವಾಗ ಅಡಕಸ್ಥಳ ನಾರಾಯಣ ಶೆಟ್ಟರು ಬರೀತಾ ಇದ್ರು. ಗುರಿಕಾರ ನಾರಾಯಣ ಭಟ್ ಅಂದ್ರೆ ನೆಡ್ಲೆ ನರಸಿಂಹ ಭಟ್ರ ಅಣ್ಣನ ಮಗನ ಸಂಬಂಧದಲ್ಲಿ ನೆಡ್ಲೆ ಇದು ಮನೆತನದವರು ಗುರಿಕಾರ ನಾರಾಯಣ ಭಟ್ರು ಅಂತ ಅವರು ಕಣ್ಣು ಬರೆದಿದ್ದಾರೆ ದೇವೇಂದ್ರನಿಗೆ. ನೋಡಿದ್ದೇನೆ ನಾನು ಬರೆದದ್ದುಂಟು. ಎಲ್ಲಿಯೂ ಬರ್ತದ್ದುಂಟು ದೇವೇಂದ್ರನಿಗೆ ಕಣ್ಣು. ಅದು ಅಪರೂಪವಾಗಿ. ಆದ್ರೆ ಅದಕ್ಕೆ ಸರಿಯಾದ ಪ್ರಸಂಗ ಸಿಗಬೇಕಲ್ಲ. ಹೌದೌದು. ಅದು ಯಾವ ಪ್ರಸಂಗದಲ್ಲೆಲ್ಲ ಬರ್ತದೆ ಆ ರೀತಿ ಕಣ್ಣು ಬರೆಯಬಹುದು? ಅಹಲ್ಯಾಶಾಪದ ಆ ಮನ್ವಂತರದಿಂದ ಆ ಮನ್ವಂತರದಲ್ಲಿ ಮತ್ತೆ ಬರುವಂತ ಪಾತ್ರಗಳು ಪ್ರಸಂಗಗಳು ಯಾವ್ದಾದ್ರು ಉದಾಹರಣೆ? ಈಗ ಅಹಲ್ಯಾಶಾಪ, ಅದರಿಂದ ಮತ್ತೀಗ ಅಹಲ್ಯ ಉದ್ಧಾರಕ್ಕೊರೆಗೆ ಸಾಮಾನ್ಯ ನಾವು ನೋಡುವಾಗ ಯಾವ ಕಥೆಗಳೆಲ್ಲ ಉಂಟು ಅದಕ್ಕೆಲ್ಲ ಬರಿಬಹುದು ದೇವೇಂದ್ರ ಬರುವ ಪಾತ್ರಗಳಲ್ಲಿ. ಅದೊಂದು ವಿಶೇಷವಾಗಿ ತೋರಿಸುವುದು. ಹೌದು ಹೌದು. ಮತ್ತೆ ಸಾಮಾನ್ಯವಾಗಿ ನಾವು ದೇವೇಂದ್ರ ಅರ್ಜುನ ಅವರ ಮುಖವರ್ಣಿಕೆಯಲ್ಲಿ ಆ ವ್ಯತ್ಯಾಸವನ್ನು ತೋರಿಸಬಹುದು. ಹಾಗೆ ಬಣ್ಣಗಾರಿಕೆಯಲ್ಲಿ, ವೇಷದಲ್ಲಿ ಮತ್ತೆ ಕುಣಿತದಲ್ಲೂ ಹೌದು. ದೇವೇಂದ್ರನಿಗೆ ಸ್ವಲ್ಪ ಕೆಂಪು ಹೆಚ್ಚು ಮಾಡಿ, ಅರ್ಜುನನಿಗೆ ಸ್ವಲ್ಪ ಬಿಳಿ, ಅಂದ್ರೆ ಅವನ ಮೈ ಬಣ್ಣಕ್ಕೆ ಸರಿಯಾಗಿ ಹಾಗೆ ವ್ಯತ್ಯಾಸಗಳನ್ನು ತೋರಿಸಬಹುದು. ಹಾಗೆ ರಾಜವೇಷದ ಕುಣಿತದಲ್ಲಿ ವೈವಿಧ್ಯತೆಯನ್ನು ಹೇಗೆ ತೋರಿಸಬಹುದು? ಅಂದ್ರೆ ರಾಜವೇಷದಲ್ಲಿ ಹಲವಾರು ಬೇರೆ ಬೇರೆ ವೇಷಗಳು ಉಂಟು. ಈಗ ಪೀಠಿಗೆ ವೇಷ ಅಂದ್ರೆ ಈಗ ಸಭಾ ಕಲಶ ಅಂತ, ಸಭಾ ಕ್ಲಾಸು ಅಂತ ಉಂಟು. ಅದು ಮೊದಲು ಈಗ ಹಿರಿಯರಾದ ನೆಡ್ಲೆ ನರಸಿಂಹ ಭಟ್ರು ಹೇಳಿದ ಪ್ರಕಾರ ಅರ್ಜುನನಿಗೆ ಮಾತ್ರ ಸಭಾ ಕ್ಲಾಸು, ದೇವೇಂದ್ರನಿಗೆಲ್ಲ ಸಭಾ ಕ್ಲಾಸ್ ಇಲ್ಲ. ಓಹೋ, ಹೌದು. ಈಗ ಅವರವರ ಇದರಲ್ಲಿ ಸಭಾ ಕ್ಲಾಸ್ ಅಂತ ಹೇಳಿದ್ರೆ ಪೀಠಿಗೆ ಹೋಗುವ ವೇಷಕ್ಕೆ ಕೊಡ್ತಾರೆ. ಆದ್ರೆ ಅದು ಪಾಂಡವರ ಹುಟ್ಟೊಲಗದಲ್ಲಿ ಅರ್ಜುನನಿಗೆ ಸಭಾ ಕ್ಲಾಸು, ಅಶ್ವಮೇಧದ ಅರ್ಜುನ ಸಭಾ ಕ್ಲಾಸು ಹೊರತು ಪಾಂಡವರಲ್ಲಿ ಅರ್ಜುನನ ಇದಲ್ಲದೆ ಮತ್ತೆ ಬೇರೆ ಸಭಾ ಕ್ಲಾಸು ಮತ್ತೆ ಮಾಡಿಕೊಂಡದ್ದು ಅಂತ. ಹಾಗೆ ರಾಜವೇಷದ ನಡೆ, ರಂಗಸ್ಥಳದಲ್ಲಿ ವೇಗ, ಗತಿ ಇದರೆಲ್ಲ ಹೇಗೆ ಭಿನ್ನ ಅಂದ್ರೆ ಇದು ಕಥಾನಾಯಕನ ಪಾತ್ರಗಳು ಸಾತ್ವಿಕ ರೂಪದ ನಡೆಯಲ್ಲಿ ಇರುತ್ತದೆ. ಕೆಲಸದಲ್ಲಿ ಈಗ ಯುದ್ಧ ಭಾಗದಲ್ಲಿ ಆದರೂ ಕರ್ಣನಿಗೂ ಅರ್ಜುನನಿಗೂ ವ್ಯತ್ಯಾಸ ತೋರಿಸಬಹುದು. ಕರ್ಣನದ್ದು ಸಾತ್ವಿಕತೆ ಇದ್ರು ಮನಸ್ಸಿನಲ್ಲಿ, ಹೊರಗಿಂದ ರಾಜಸ ತಾಮಸಗಳೇ ಕಾಣುವುದು. ಹೌದು. ಅರ್ಜುನನದ್ದು ಹಾಗಲ್ಲ. ಅರ್ಜುನ ರಾಜಸ ಸಾತ್ವಿಕತೆಯಲ್ಲಿ ಇದು ಕಾಣುತ್ತದೆ ಅರ್ಜುನನ ಇದರಲ್ಲಿ ಸ್ವಭಾವದಲ್ಲಿ. ಹಾಗೆ
ನಡೆಯಲ್ಲಿಯೂ ತೋರಿಸಬಹುದು ವ್ಯತ್ಯಾಸಗಳು. ಕರ್ಣನಿಗೂ ಅರ್ಜುನನಿಗೂ, ಅತಿಗಾಯನಿಗೂ ಇಂದ್ರಜಿತುವಿಗೂ ಹಾಗೆ. ಪುಂಡು ವೇಷದಲ್ಲಿ ಕುಣಿತವೇ ಪ್ರಾಧಾನ್ಯವೇ? ಕುಣಿತವೇ ಪ್ರಧಾನ ಅಲ್ಲ. ಈಗ 1ನೇ ಪುಂಡು ವೇಷ ಆದರೆ ಮಾತು ಅಷ್ಟು ಪ್ರಧಾನ. 1ನೇ ಪುಂಡು ವೇಷಕ್ಕೂ 2ನೇ ಪುಂಡು ವೇಷಕ್ಕೂ ವ್ಯತ್ಯಾಸ ಉಂಟು. 2ನೇ ರಾಮ ಲಕ್ಷ್ಮಣ ಕುಶಲವ ಪಾತ್ರಗಳಿದ್ದ ಹಾಗೆ. ಬಬ್ರುವಾನ ಅಭಿಮನ್ಯು, ಅಭಿಮನ್ಯುವಿನ ನಡೆ ಒಂದು, ಬಬ್ರುವಾನಂದು ಒಂದು. ಅಲ್ಲ, ಈಗ ಅದೆಲ್ಲ ಬಬ್ರುವಾನ ಮತ್ತು ಅಭಿಮನ್ಯು ಎರಡು ಒಂದೇ ರೀತಿ ಕಾಣ್ತದೆ. ಈಗ ದರ್ಪದ ಪಾತ್ರಗಳಾದರೂ ಬಬ್ರುವಾನನ ನಡೆ ಮತ್ತು ಅಭಿಮನ್ಯು ವ್ಯತ್ಯಾಸ ಉಂಟು. ರಾಮ ಲಕ್ಷ್ಮಣ ಇದ್ದಾಗೆ ಇದು ಸೌಮ್ಯತೆ ಅಲ್ಲ, ಬಬ್ರುವಾನನ ನಡೆಯಲ್ಲಿಯೂ ಇದರಲ್ಲಿಯೂ ವ್ಯತ್ಯಾಸ. ಈಗ ತಾಮ್ರಧ್ವಜ, ಸುಧನ್ವ, ಬಬ್ರುವಾನೆಲ್ಲ ಸಾಮಾನ್ಯ ಒಂದೇ ವಯೋಮಿತಿಯವರು, ಆದರೆ ಒಂದು ಎದುರು ವೇಷವಾಗಿ ಕಂಡಿದೆ ನಮಗೆ. ಒಂದು ಹೀಗೆ ಸುಧನ್ವ, ತಾಮ್ರಧ್ವಜ ಹೀಗೆ ವೇಷ ಕಿರೀಟ ವೇಷಗಳಾಗಿ ಕಂಡಿದೆ. ಇಲ್ಲದ್ರೆ ಒಂದೇ ಪ್ರಾಯದವರು ಸಾಮಾನ್ಯ. ಈಗ ಹಂಸಧ್ವಜ, ಮಯೂರಧ್ವಜ ಎಲ್ಲ ಇದ್ದ ಹಾಗೆ. ಪುಂಡು ವೇಷದಲ್ಲಿ ಅಭಿನಯಕ್ಕೆ ಎಷ್ಟು ಪ್ರಾಶಸ್ತ್ಯ ಬೇಕು? ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಸಂಪೂರ್ಣ ಕುಣಿಯುವುದೇ ಅಂತ ಆಗಿಬಿಟ್ಟಿದೆ. ಅದಕ್ಕೆ ಪುಂಡು ವೇಷದಲ್ಲಿ ಅಭಿನಯಕ್ಕೆ ಪ್ರಾಶಸ್ತ್ಯ ಉಂಟಾ? ಮತ್ತೆ ಮಾತುಗಾರಿಕೆಗೆ ಎಷ್ಟು ಕೊಡಬೇಕು? ಎಲ್ಲವೂ ಲೆಕ್ಕಾಚಾರದಲ್ಲಿ ಇದ್ರೆ ಚಂದ. ಈಗ ಮಾತಿಷ್ಟು ಪ್ರಧಾನವೋ ಅಭಿನಯವೂ ಅಷ್ಟೇ. ಹಾಗೆ ಅಭಿನಯ ಇದು ಕುಣಿತವು ಹಾಗೆ. ಆ ಕಾಲಕ್ಕೆ ಇದು ಆ ಪದ್ಯದ ನಡೆಗೆ ಸರಿಯಾಗಿ ಕೆಲಸಗಳಿದ್ರೆ ಒಳ್ಳೆಯದು. ಈಗ ಆಯುಧಗಳು ಕೈಯಲ್ಲಿ ಇದ್ರೆ ಅಭಿನಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಮೌಢ್ಯತೆ. ಅಭಿನಯ ಆಯುಧ ಇದ್ದು ತೋರಿಸ್ಬೇಕು, ಅವನ ತಾಕತ್ತದು. ಈಗ ಗೋವಿಂದ ಭಟ್ರೆಲ್ಲ ಆಯುಧ ಕೆಳಗಿಟ್ಟು ಅಭಿನಯ ಮಾಡ್ತಿರ್ಲಿಲ್ಲ, ನಾನು ನೋಡಿದ ಇದರಲ್ಲಿ. ಆಯುಧ ಎಡಗೈಯಲ್ಲಿ, ಆ ವೇಷಕ್ಕೆ ಆಯುಧ. ಈಗ ಒಬ್ಬನನ್ನು ಕೊಲ್ಲಿಕ್ಕಿದ್ರೆ ಮಾತ್ರ ಒಂದು ಪಾತ್ರಕ್ಕೆ ಆಯುಧ ಅಲ್ಲ, ಆ ವೇಷದ ಘನತೆ ಅದು. ಈಗ ಪಟ್ಟ ನಳ, ಹರಿಶ್ಚಂದ್ರನಂತ ಪಟ್ಟದ ಕತ್ತಿಯನ್ನು ಧರಿಸಿ ಇರ್ತಾರೆ. ಹಾಗೆ ಅಂತ ಅದು ಕೊಲ್ಲಿಕ್ಕೆ ಇರುವ ಆಯುಧ ಅಲ್ಲಲ್ಲ, ಪಟ್ಟದ ಇದು ಸಾಂಕೇತಿಕವಾಗಿ. ಈಗ ವಿಷ್ಣು, ಕೃಷ್ಣ, ಸುದರ್ಶನ. ಈಗ ಚಕ್ರ ಹಿಡಿಯದ ಕೃಷ್ಣ ಇದ್ದಾನೆ ಈಗ ಕುರುಕ್ಷೇತ್ರದಲ್ಲಿ. ಹಾಗೆಂತ ಹಿಡಿಯುವಲ್ಲಿ ದೇವರ ಪಾತ್ರಕ್ಕೆ ಆ ಆಯುಧಗಳು ಬೇಕೇ. ಹೌದು, ಅದು ಮಾತಿಗೆ ಆದ ಕೂಡಲೇ ಆಯುಧವನ್ನು ಅಲ್ಲಿ ಬೆಳ್ಳಿಯದ್ದು ಸುದರ್ಶನ ಎಲ್ಲ ಸ್ವಲ್ಪ ಭಾರ ಉಂಟು, ಅದು ಹಿಡಿದು ಅಭಿನಯ ಮಾಡ್ಲಿಕ್ಕೆ ಕಷ್ಟ. ಅದು ಕೆಳಗಿಟ್ಟು ಅಭಿನಯ ಮಾಡುದು, ಮತ್ತೆ ತೆಕ್ಕೊಳ್ಳುದು. ಅವಾಗ ಆ ಪಾತ್ರದ ಪೋರ್ಸ್ ಹೋಗ್ಲಿಲ್ವಾ? ಈಗ ಅಭಿಮನ್ಯು ಸುಭದ್ರೆ ಹತ್ರ ಹೇಳುವಾಗ ಆಯುಧಗಳನ್ನು ಕೆಳಗಿಟ್ಟು ತಾಯಿಯ ಕೇಳುತ್ತಾ ಅಭಿನಯ ಮಾಡುದು. ಇವ ಯುದ್ಧಕ್ಕೆ ಹೊರಟವ, ಎತ್ತಿದ ಆಯುಧ ಕೆಳಗೆ ಇಳಿಸಬೇಕಿದ್ರೆ ಅವನ ಕೆಲಸ ಆಗ್ಬೇಕು. ತಾಯಿ ಹತ್ರ ಮಾತಾಡ್ಲಿಕ್ಕೆ ಉಂಟು ಅಂತ ಆಯುಧವನ್ನು ರಥದಲ್ಲಿಟ್ಟು ಅಭಿನಯ ಮಾಡಿದರೆ ಆ ಪಾತ್ರದ ಇದು ಎಷ್ಟು ಉಳಿತದೆ ಅಂತ. ಹಾಗೆ ಇಂದ್ರಜಿತು ಖಳ ಪಾತ್ರ, ಅತಿಕಾಯ ಸಾತ್ವಿಕ ಪಾತ್ರ ಯಕ್ಷಗಾನದಲ್ಲಿ. ಆದ್ರೂ ಕೂಡ ಇಂದ್ರಜಿತು ಪೀಠಿಕೆ ವೇಷ ಆಗಿ ಅತಿಕಾಯ ಎದುರು ವೇಷ ಆಗಿದ್ಯಾಕೆ? ಅದು ಒಂದೇ ದಿವಸ 2 ಪ್ರಸಂಗಗಳು ಬಂದಾಗ ಹಾಗೆ. ಈಗ ಅತಿಕಾಯ ಎದುರು ವೇಷಧಾರಿ ಮಾಡುವುದು, ಅದೇ ದಿವಸ ಇಂದ್ರಜಿತು ಬಂದರೆ. ಹಾಗೆಂತ ಧರ್ಮಸ್ಥಳ ಮೇಳದಲ್ಲಿ ನಾರಾಯಣ ಗಿಡವರು ಇಂದ್ರಜಿತು ಮಾಡಿಕೊಂಡಿದ್ದಾರೆ, ಅವ್ರಿಗೆ ಎದುರು ವೇಷಧಾರಿ. ಅತಿಕಾಯ ಎಂಪೆಗಟ್ಟೆ ಹೋದ ಗೋವಿಂದ ಭಟ್ರೇನ ಮಾಡ್ತಿದ್ರು ಅಂತ ಕಾಣ್ತೇವೆ ಮೊದಲು, ನನಗೆ ಸರಿ ಗೊತ್ತಿಲ್ಲ. ಹಾಗೆ ಅತಿಕಾಯನ ಪಾತ್ರಕ್ಕೂ ಅದಕ್ಕೂ ಅದು ಖಳ ಸ್ವಭಾವ ಇದ್ರೂ ರಾಜಸ ಗುಣದ್ದು ಅಷ್ಟೇ. ಒಳ್ಳೆಯ ಪಾತ್ರ. ಇಂದ್ರಜಿತು ದುಷ್ಟ ಅಲ್ಲ, ರಾವಣನ ಮಗಾಗಿ ಕಂಡುಕೊಂಡಿದ್ದದ್ದು ಇಂದ್ರಜಿತ್ವಿ. ಅತಿಕಾಯನಿಂದಲೂ ಮೇಲಿನ ಸ್ಥಾನ ಒಂದು. ಇವ ವೈಷ್ಣವನಾಗಿ, ಪರಮ ವೈಷ್ಣವ ಅಂತ, ಇದು ರಾಮನ ಭಕ್ತನಾಗಿ ಅತಿಕಾಯನ ಪಾತ್ರ ಭಕ್ತಿಯ ರಾಜಸ ಇದರಲ್ಲಿ ಬಂದದ್ದಲ್ಲಂತೆ. ಹೌದು. ಇಂದ್ರಜಿತ್ತು ಹಾಗಲ್ಲ, ತಂದೆಗೆ ಬುದ್ಧಿ ಅದು ಸರಿಯಲ್ಲ ಸೀತೆಯನ್ನು ತಂದದ್ದು ಅಂತ ಹೇಳಿದ ಮಗ ಇಂದ್ರಜಿತ್ತು ಒಬ್ಬನೇ. ಅವ ಕೇವಲ ಕೆಟ್ಟವನೇ ಅಲ್ಲ ಅಂತ, ಅವನೊಬ್ಬ ಹಠವಾದಿಯಾಗಿ ನಮ್ಗೆ ಕಾಣ್ತಾನೆ. ಹೌದೌದು. ಆದ ಕಾರಣ ಕಳ ಸ್ವಭಾವ ಅಲ್ಲ, ಒಂದು ರಾಜಸ. ಈಗ 1ನೇ ಪೀಠಿಕೆ, 2ನೇ 3ನೇ ಪೀಠಿಕೆ ವೇಷ ಅಂತ ನಾವು ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ಪಾತ್ರಗಳೆಲ್ಲ ಹೇಗೆ? ಅರ್ಜುನ, ತಾಮ್ರಧ್ವಜ, ಮಯೂರಧ್ವಜ. ಈಗ ಎದುರು ವೇಷ ಪೀಠಿಕೆ 2 ಮಾಡಲಿಕ್ಕೆ ಸಾಧ್ಯ ಇದ್ದವ 3ನೇ ಪೀಠಿಗೆ ವೇಷಧಾರಿಯಾಗಿ ಇರ್ತಾನೆ. ಓಹೋ, ಹಾಗೆ. ಹೌದೌದು. ಈಗ ಅತಿಕಾಯ ಅಲ್ಲ ಹೇಳ್ತೇನೆ, ಹೌದು,
ರಾಮ ಪೀಠಿಗೆ ವೇಷಕ್ಕೆ ಅಂತ ಹೋದರೆ ಹಾ ಈ ಅತಿಗಾಯ ಮತ್ತು ಇಂದ್ರಜಿತ್ತು ಎದುರು ಪೀಠಿಗೆಗೆ ಬಂತಲ್ಲ, ಹೌದು. ಅವಾಗಲ್ಲಿ 3 ಪಾತ್ರಗಳಾಯಿತು. ಹಾ ಅವಾಗ ಈ ಅತಿಕಾಯ 3ನೇ ವೇಷದವನು ಮಾಡಬೇಕಾಗುತ್ತದೆ. ಹಾ 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 ಹಾಗೆ ಬರ್ತಾನೆ. 1ನೇ ಗುಂಡು ವೇಷದವನಿಗೆ ಲಕ್ಷ್ಮಣ ಹೋಗುದಿಲ್ವಾ? ಹೌದು ಹೌದು ಹೌದು. ಈಗ 1ನೇ 2ನೇ 3ನೇ ಅಂತ ಪೀಠಿಗೆ ವೇಷ, ಇದರಲ್ಲಿ ನಾವು ವಿಭಿನ್ನತೆಯನ್ನು ಅಂತರವನ್ನು ಹೇಗೆ ತೋರಿಸಿಕೊಡುವುದು ಕಲಾವಿದರಾದವರು? ಅಂದ್ರೆ ಹಿರಿತನದ ಪಾತ್ರವನ್ನು 3ನೇ ಪೀಠಿಗೆ ವೇಷಧಾರಿ ಮಾಡ್ಲಿಕ್ಕೆ ಅರ್ಹನಾಗಿರ್ಬೇಕು. ಅವ ಸುಧನ್ವ ಅರ್ಜುನ ಮಾತ್ರ ಅಲ್ಲ, ಹಂಸಧ್ವಜನು ಮಾಡ್ಲಿಕ್ಕೆ ಗೊತ್ತಬೇಕು. ಪೀಠಿಗೆ ಎದುರು ಮಧ್ಯ, ಹೌದು, ಎದುರು ಪೀಠಿಗೆಯಾಗಿ ಕಾಣುವ ವೇಷ ಅದು. ಪೀಠಿಗೆ ವೇಷಕ್ಕೆ ಧರಿಸಬೇಕಾದಂತಹ ಉಡುಪುಗಳ ಬಣ್ಣ ಯಾವುದು? ದಗಲೆ ಮತ್ತೆ ಹಸಿರು ಮತ್ತು ಕೆಂಪು. ಅದು ಪೀಠಿಗೆಗಾದ್ರೆ ಹಸಿರು, ಅದು ಒಂದು 2 ಗಂಟೆಯಿಂದ ಮತ್ತೆ ಹೋಗುದು. ಈಗ ಕರ್ಣಾರ್ಜುನದಲ್ಲಿ ಆದ್ರೆ ಕಪ್ಪು ಕೆಂಪು ಹಾಕೋದು ಉಂಟು. ಹೌದು. ಅಥವಾ ಕರ್ಣ ನೀಲಿ ಹಾಕಿದ್ರೆ ಇಲ್ಲಿ ಇದು ಹಸಿರು ಅಥವಾ ಕೆಂಪು ಹಾಕಬಹುದು. ಹಾಗೆ ಎದುರು ವೇಷಕ್ಕೂ ಕಪ್ಪು ಮತ್ತು ಇದು ನೀಲಿ, ಮೊದಲು ಈ ಕಲರು ಇತ್ತು. ಹೌದು ಹೌದು. ಹಾಗೆ ಇದಕ್ಕೆ ಕೆಂಪು ಹಸಿರು ಪ್ರಾಶಸ್ತ್ಯ. ಈಗ ಮೇಲೆ ಈ ಸೋಗೆವಲ್ಲಿ ದಗಲೆ ಒಂದು ಕಲರ್ ಆದ್ಮೇಲೆ ಅಲ್ಲಿ ಕೆಳಗೆ ಕೂಡ ಉಂಟಲ್ಲ, ಅದನ್ನು ಕೂಡ ಅದೇ ಕಲರ್ ಹಾಕ್ಬೇಕು ಅಥವಾ ಬೇರೆ ಹಾಕುದಾ? ಯಾವುದು? ದಗಲೆಯ ಆ ಗೋಟುಗಳು, ಬಾಲುಮುಂಡು, ಬಾಲುಮುಂಡಿನ ಕೆಳಗಿನ ಜರಿ ಉಂಟಲ್ಲ, ಹೌದು ಹೌದು, ನೆದಿ, ಅದು ಈ ದಗಲೆಯ ಬಣ್ಣವೇ ಬರಬೇಕು. ಹಾಗೆ ಆವಾಗ ಇಲ್ಲಿ ಬಿಳಿ ಅಥವಾ ಕೆಂಪು ಹೀಗೆ ಸೋಗುಳಿಗಳು. ಹೌದು. ಎದುರು ವೇಷಕ್ಕಾದ್ರೆ ಕೆಂಪು ಕಪ್ಪು ಬಂದರೆ ಚಂದ, ಇದಕ್ಕೆ ಕೆಂಪು ಬಿಳಿ ಬಂದರೆ ಚಂದ. ಮತ್ತೆ ಹಳದಿ ಕೆಲವೊಂದಕ್ಕೆ ಬರ್ತದಲ್ಲ, ಹಳದಿಯು ಹಾಕಬಹುದು. ಈಗ ಎದುರು ಪೀಠಿಗೆ ಮಧ್ಯದ ವೇಷ ಮಾಡ್ತಾರಲ್ಲ, ಅದಕ್ಕೆ ಈಗ ಹಂಸಧ್ವಜ, ಮಯೂರಧ್ವಜ, ಇದಕ್ಕೆ ಹಳದಿಯು ಹಾಕಬಹುದು. ಪುಂಡು ವೇಷಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳು ಯಾವುದು? ಪುಂಡು ವೇಷಕ್ಕೆ 1ನೇ ಪುಂಡು ವೇಷ, 1ನೇ ಪುಂಡು ವೇಷ ಆಗ್ಲಿ 2ನೇ ಪುಂಡು ವೇಷ ಆಗ್ಲಿ, ಅದೀಗ ಬಬ್ರುವಾಹನ, ಅಭಿಮನ್ಯು ಮತ್ತೆ ಸುಧನ್ವ ಎದುರು ವೇಷಧಾರಿಗಳು ಮಾಡಿದ್ದು ಉಂಟು. 1ನೇ ಪುಂಡು ವೇಷಧಾರಿಗಳು ಈಗ ಸುಂದರಾಯರು ಮಾಡಿಕೊಂಡು ಬಂದರೆ ಅವರು ಪೀಠಿಗೆ ವೇಷಧಾರಿ ಆಗಿದ್ದರು ಅಂತ ಕಾಣ್ತಾರೆ ಅದರಲ್ಲಿ. ಹಾಗೆ ಮಾಡುವ ಪಾತ್ರಧಾರಿಯನ್ನು ಹೊಂದಿಕೊಂಡು 1ನೇ ಸ್ಥಾನ. ಈಗ ಶ್ವೇತಕುಮಾರ ಕಥಾನಾಯಕನ ಪಾತ್ರ, ಅಲ್ಲಿ 2ನೇ ಪುಂಡು ವೇಷ ಅಲ್ಲಿ ಇದು ಹೋಗ್ತದೆ. ಯಾರು? ಮಂತ್ರಿಯ ಮಗ. ಹೌದು. ಚಿತ್ರಪ್ಪ ಅದರಲ್ಲಿ ಮಂತ್ರಿಯ ಮಗ, ಮಂತ್ರಿಯ ಮಗನಿಗೆ ರೋಹಿತ ನೇತ್ರನಲ್ಲಿ ಯುದ್ಧಕ್ಕೆ, ಅದು 2ನೇ ಪುಂಡು ವೇಷ ಹೋಗ್ತದೆ. ಹಾಗೆ ರಾಮ ಮತ್ತು ಲಕ್ಷ್ಮಣ, ಕುಶ 1ನೇ ಪುಂಡು ವೇಷ, ಲಕ್ಷ್ಮಣ 2ನೇ ಪುಂಡು ವೇಷ. ಹಾಗೆ. ಹೌದು ಹೌದು. ಪುಂಡು ವೇಷದ ಸ್ವಭಾವ ಗುಣಲಕ್ಷಣ ಏನಿರ್ಬೇಕು? 1ನೇ ಪುಂಡು ವೇಷದಲ್ಲಿ ಸಾತ್ವಿಕತೆ ಇರ್ತದೆ, ತಮ್ಮನಲ್ಲಿ ಸ್ವಲ್ಪ ದುಡುಕುತನ ಇರ್ತದೆ. ಈಗ ಚಂಡಮುಂಡ, ರಾಮ ಲಕ್ಷ್ಮಣ, ಕುಶಾಲವ ಹೀಗೆ ಇದ್ದರೆ ತಮ್ಮ ಸ್ವಲ್ಪ ಅವಸರದವ, ಅದು ಮಾಡಿ ಮುಗಿಸುವ, ಸ್ವಲ್ಪ ತಡೀಗಿ ಯೋಚಿಸಿ ಹೋಗುವ ಅಂತ ಅಣ್ಣನ ಪಾತ್ರ ಇರಬೇಕು. ಪುಂಡು ವೇಷದಲ್ಲಿ ಒಟ್ಟು ಎಷ್ಟು ವಿಧಗಳುಂಟು? ಪುಂಡು ವೇಷಗಳಲ್ಲಿ ಆ ದಿವಸದ ಪ್ರಸಂಗದ ಪಾತ್ರಗಳಲ್ಲಿ ನೋಡಿಕೊಂಡು ವಿಧಗಳು. 1ನೇ ಪುಂಡು ವೇಷ, 2ನೇ ಪುಂಡು ವೇಷ, 3ನೇ ಪುಂಡು ವೇಷ, 3ನೇದು ಮತ್ತೆ ಬೇರೆ ಎಲ್ಲ ದೇವತೆಗಳು, ಇದೆಲ್ಲ 1, 2 ಪ್ರಾಮುಖ್ಯ. ಹಾಗೆ ಬಬ್ರುವಾಹನ ಮತ್ತು ಅಭಿಮನ್ಯು ಪುಂಡು ವೇಷಗಳಲ್ವಾ? ಇದರಲ್ಲಿ ಅಂತರ ವೈವಿಧ್ಯತೆಯನ್ನು ತೋರ್ಪಡಿಸುವುದು ಹೇಗೆ? ಬಬ್ರುವಾಹನ ಮುಖವರ್ಣಿಕೆಯಲ್ಲಿಯಾ? ಅಲ್ಲ, ಮುಖವರ್ಣಿಕೆಯಲ್ಲಿ, ರಂಗಸ್ಥಳದಲ್ಲಿ, ನಮ್ಮ ಕುಣಿತದಲ್ಲಿ. ಇದರ ಅಭಿಮನ್ಯುವಿನಲ್ಲಿ ಸಾತ್ವಿಕತೆ ಹೆಚ್ಚು ಕಾಣುತ್ತದೆ, ಇದರಲ್ಲಿ ಸ್ವಲ್ಪ ತಾಮಸ ಇದು ಹೆಚ್ಚು ಕಾಣ್ತದೆ. ಸುಧನ್ವನಲ್ಲಿ, ಬಬ್ರುವಾಹನಲ್ಲಿ. ಇದರಲ್ಲಿ ಪೀಠಿಗೆ ವೇಷ, ಅರ್ಜುನನ ಮಗ, ಸುಭದ್ರೆಯ ಮಗನಾಗಿ ಕಾಣುವುದು ಅಭಿಮನ್ಯು. ಈಗ ಡ್ರೆಸ್ಸುಗಳಲ್ಲಿ ವ್ಯತ್ಯಾಸ ಕಾಣಬಹುದು. ಹೌದು ಹೌದು. ಹಾಗೆಂತ ಹಸಿರು ದ್ಯೋತಕವಾಗಿ ಕಂಡ್ರೆ ತಪ್ಪಲ್ಲ ಅಂತ ಅದರಲ್ಲಿ ಅಭಿಮನ್ಯುವಿಗೆ. ಬಬ್ರುವಾಹನನಿಗೆ ಹಾಗಲ್ಲ, ಅರ್ಜುನನ ಮಗನೇ ಆದರೂ
ಅಲ್ಲಿ ನಾಗನ ಇದು ಉಂಟು ನೋಡಿ. ಹೌದು ಹೌದು. ಅವನ ಪಾತ್ರ ಈಗ ರಾಜವೇಷದಲ್ಲಿ ಅಂದ್ರೆ ಈ ಕಿರೀಟ ವೇಷದಲ್ಲಿ ಎಷ್ಟು ವಿಧಗಳುಂಟು? ಕಿರೀಟ ವೇಷಗಳಲ್ಲಿ ಅದೇ ನಾಯಕನ ಸ್ಥಾನ, ಖಳನಾಯಕನ ಇದು, ಮತ್ತೆ ಮಧ್ಯ 3, ಮತ್ತೆ ಬಲಗಳು ಇದು 4ನೇ ಕಿರೀಟ ವೇಷ, 5ನೇದು ಅಂತ ಹೀಗೆ. ಹೌದು, ಅದರಲ್ಲಿ ಅದೇ 7ನೇದ್ದು ಅಂತ ಒಂದು ಕೂಡ ಉಂಟು. 7ನೇ ಏಳನೇ ಕಿರೀಟ ವೇಷ. ಹೌದು, ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಹೇಳಿದ್ದು ನನಗೆ ಗೊತ್ತಿಲ್ಲ, ಅದು ಉಂಟ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಹಿರಿಯ ಕಲಾವಿದರಲ್ಲಿ ಬರ್ಬಹುದಂತ ಮಾತುಗಳು, ನಾನು ಅಷ್ಟು ಅದನ್ನು ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಈ ಕಿರೀಟ ವೇಷದ ನಡೆ ರಂಗಸ್ಥಳದಲ್ಲಿ ಹೇಗೆ ವೇಗ ಮತ್ತು ಗತಿಯಲ್ಲಿ ವಿಭಿನ್ನವಾಗಿ ತೋರಿಸಿಕೊಡ್ಬಹುದು? ಈಗ ಪೀಠಿಗೆ ವೇಷಧಾರಿ ಸ್ವಲ್ಪ ಹುಡಿನಾಟ್ಯಗಳು ಹೆಚ್ಚಿದ್ದು ಕಾಣಿಸಿಕೊಳ್ಬಹುದು. ಎದುರು ವೇಷ ಗತ್ತುಗಾರಿಕೆಯಲ್ಲಿ ಹೆಚ್ಚು, ಹುಡಿನಾಟ್ಯಗಳು ಹೆಚ್ಚು ಬೇಡ. ಪೀಠಿಗೆ ಮತ್ತು ಎದುರು ವೇಷಕ್ಕೆ ವ್ಯತ್ಯಾಸ. ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವ ಹೊಣೆಗಾರಿಕೆ ಏನು ಮೇಳದಲ್ಲಿ? 1ನೇ ಮೇಳದಲ್ಲಿ ಮೊದಲು ಭಾಗವತರು ಹಾಸ್ಯಗಾರರು ಇದು ಸ್ಥಾನ ಇರುವುದು ಮೇಳದಲ್ಲಿ. ಈಗ ಯಜಮಾನರು ಅಂತ ಮತ್ತೆ ಬಂದದ್ದಂತೆ, ಮೊದಲು ಭಾಗವತರ ಮೇಳ, ಇಲ್ಲದ್ರೆ ಹಾಸ್ಯಗಾರರಿಗೆ ಹೊಣೆ ಇತ್ತು. ಚೌಕಿಯಲ್ಲಿ ಎಲ್ಲ ಪಾತ್ರಗಳನ್ನು, ಪೋಷಕ ಪಾತ್ರಗಳನ್ನೆಲ್ಲ ಕೂಡಿಸಿಕೊಂಡು ಹೋಗುವಂತ ಇದು ಅವರಲ್ಲಿ ಹಾಸ್ಯಗಾರರಲ್ಲಿ. ಹೌದು, ಹಾಸ್ಯಗಾರರು ಪ್ರಧಾನವೇ. ಭಾಗವತರು ಹಾಸ್ಯಗಾರರು, ಭಾಗವತರು ಮೊದಲೆಗಾರರು, ಹಾಸ್ಯಗಾರರು ಮೊದಲೆಗಾರರು ಈಗೂ ಅಷ್ಟೇ ಸ್ಥಾನ ಉಂಟು. ಹಾಗೆ ಮತ್ತೆ ಎದುರು ಪೀಠಿಗೆ 1ನೇ ಮುಖ್ಯ ಸ್ತ್ರೀ ವೇಷ, 1ನೇ ಪುಂಡು ವೇಷ, 2ನೇ ಸ್ತ್ರೀ ವೇಷ, 2ನೇ ಪುಂಡು ವೇಷ, ಹಾಗೆ ಹೋಗ್ತದೆ ಅದು ಕೆಳಗೆ. 1ನೇ ಬಣ್ಣ, 2ನೇ ಬಣ್ಣ, 3ನೇ ಬಣ್ಣ ಅಂತ ಬಣ್ಣದಲ್ಲಿ. ಹಾಗೆ ನೀವು ಯಕ್ಷಗಾನ ಇದು ಏನು ಕಲಾವಿದರಾಗಿ ಮಾತ್ರ ಅಲ್ಲದೆ ನೀವು ಪ್ರಸಂಗಗಳನ್ನು ಕೂಡ ಬರ್ತಿದ್ದೀರಿ ಅಂತ? ಹೌದು, ಎಷ್ಟೋ ಭಾಗವತರಲ್ಲಿ ನನ್ನ ರಚನೆಯ ಪದ್ಯಗಳು ಉಂಟು. ಅಂದ್ರೆ ಕೇವಲ ಪದಗಳು ಮಾತ್ರವಾ ಅಥವಾ ಇಡೀ ಪ್ರಸಂಗಗಳು ಬೇರೆಯವರಲ್ಲಿ ಇಲ್ಲ, ಅಂದ್ರೆ ನಾನು ಪ್ರಿಂಟ್ ಮಾಡಿಸ್ಲಿಲ್ಲ ಅದನ್ನು. ಹಾಗೆಂತ ಪ್ರಸಂಗಗಳು ಇಲ್ಲ ಅಂತ ಇಲ್ಲ. ಈಗ ಜಾಂಬವತಿ ಕಲ್ಯಾಣ, ತಿಂಕು ಬಡಗಿನಲ್ಲಿ ಆಡುವ ಇದರಲ್ಲಿ ನಾನು ಬರೆದ ಪದ್ಯಗಳು ಅಂತ ಉಂಟು, ಒಂದು 5-6 ಪದ್ಯಗಳು ಶುರುವಿಗೆ. ಜಾಂಬವನ ಹುಟ್ಟೋಲಗ, ಅವನಿಗೆ ಮಕ್ಕಳು ಹೇಗೆ ಸಿಕ್ಕಿದ್ರು, ಮತ್ತೆ ರಾಮನನ್ನು ಯಾವಾಗ ಕಾಣ್ತೇನೆ, ಇದನ್ನೆಲ್ಲ ತೋರಿಸುವಂತ ಇದು ಜಾಂಬವನಿಗೆ ಎಷ್ಟರ ಪದ್ಯಗಳು ಉಂಟು. ಶಾಸ್ತ್ರಿಗಳು ಹಾಡ್ತಾ ಇದ್ರು, ಈಗ ಬಲಿಪ್ರಮಗ ಹಾಡ್ತಾ ಇದ್ದಾರೆ ನಮ್ಮದರಲ್ಲಿ. ನನ್ನ ಜಾಂಬವ, ನಮ್ಮ ಸೆಟ್ಟಿನಲ್ಲಿ ನನ್ನ ಜಾಂಬವನೇ ಆಗುದು. ಅವಾಗ ಹುಟ್ಟೋಲಗದ 4-5 ಪದ್ಯಗಳಾಗಿ ಇವ ಮಗಳಿಗೆ ಬೇಕಾದ ಗೆಡ್ಡೆ ಗೆಣಸುಗಳನ್ನು ಹುಡುಕಿಕೊಂಡು ಹೋಗುವುದು. ಹೋದಲ್ಲಿ ಸಿಂಹ ಇದಿರಾಗುವುದು, ಇಲ್ಲದಿದ್ರೆ ಎಲ್ಲ ಜಾಂಬವತಿ ಕಲ್ಯಾಣದಲ್ಲಿ ಸಿಂಹದ ಗರ್ಜನೆ ಕೇಳಿದಿರ್ತವೆ. ಜಾಂಬವನಿಗೆ ಏನು ಅವಕಾಶ ಇಲ್ಲ ಅಲ್ಲಿ. ಕೃಷ್ಣನಲ್ಲಿಯೇ ಶರದಿಗೆ ಸೇತುವನು, ಈ ಅಭಿನಯಗಳೆಲ್ಲ ಇದು ಬಂದದ್ದಲ್ಲದೆ. ಹಾಗೆ ಇದು ನೀವು ಒಟ್ಟು ಪ್ರಸಂಗ ಎಷ್ಟು ಬರೆದಿದ್ದೀರಿ? ಪ್ರಸಂಗ ಈಗ ಕಾಣುವ ಹಾಗೆ 2, ಮತ್ತೆ ಕಾಣದ ಹಾಗೆ ಕೆಲವು ಪ್ರಸಂಗಗಳು ರಚನೆ ಕೆಲವರಲ್ಲಿ ಉಂಟದು, ಪದ್ಯಗಳು ರಚಿಸಿಕೊಟ್ಟದ್ದು. ಈಗ ನೆಡ್ಲೆಗೋಯ್ದ ಒಟ್ಟಿಗೂ ಬರೆದು ಕೊಟ್ಟಿದ್ದೇನೆ. ಅಲ್ಲಿ ಘಟ್ಟದಲ್ಲಿ ಲಿಂಗಾಯತರ ಇದಕ್ಕೆ ಬಸವಣ್ಣನ ಇದು ಪ್ರಸಂಗ. ಹೌದೌದು. ಹಾಗೆ ಕಟೀಲ್ನಲ್ಲಿ ಒಬ್ಬ ವಸಂತ ಅಂತ, ಅವರಿಗೆ ಒಂದು ತುಳು, ಅದರಲ್ಲಿ ಆಟಿಗಳಿಂದ ಭೂತದ ಇದು, ಭೂತ ಹಿಡಿಯುವಂತ ಇದು, ಪ್ರೇತ ಇದೆಲ್ಲ ಹಾಗಿರುವ ಒಂದು ಪ್ರಸಂಗ ರಚನೆ ಆಗ್ಬೇಕು ಅಂತ ಅರ್ಜೆಂಟು ಕತೆ ಕೊಟ್ಟ. 2-3 ದಿವಸದಲ್ಲಿ ಪದ್ಯ ರಚನೆ ಮಾಡಿ ಕೊಟ್ಟೆ, ಆಟ ಆಗಿದೆ ಇದು. ಹಾಗೆ ಬೇರೆ ಪ್ರಕಟ ಮಾಡದೇ ಇರುವಂತದ್ದು ಪ್ರಸಂಗ ಯಾವ್ದು ಬರ್ದಿದ್ದೀರಿ? ಅದೇ ಸತಿ ಹೈಮವತಿ ಅಂತ, ಅದು ಗಿರಿಜಾ ಕಲ್ಯಾಣದಲ್ಲಿ ಶುರುವಿಗೊಂದು ವಾರ್ತಿಕ ಷಟ್ಪದಿ ಉಂಟು. ಅಂದರೆ ಮಹಾವಿಷ್ಣುವಿನ ನಾಭೀಕಮಲ ಸಂಜಾತನಾದ ಬ್ರಹ್ಮನ ಮಾನಸ ತುಳುದಿಸಿದಂ ದಕ್ಷ, ಅವನ ಕಿರಿಯ ಮಗಳು ಸತೀದೇವಿ ಎಂಬವಳನ್ನು ಶಿವ ಮದುವೆಯಾದ ಅಂತ. ಹೌದು. ಅದು ಪೂರಕವಾಗಿ ಮತ್ತೊಂದು ಸರಸಿಜಾಸನನಿಂದ ನುಡಿಯನ ಭ್ರಮೆಗೊಂಡು ತರಳೆಯನ್ನು ಕೊಟ್ಟೆ ನಿರರ್ಥ, ಈ 2 ಪದ್ಯದ ಆಧಾರದಲ್ಲಿ ಶುರುವಿಗೆ ನಾನು 4.25 ಗಂಟೆಯ ಒಂದು ಪ್ರಸಂಗ ರಚಿಸಿದೆ, ಸತಿ ಕಲ್ಯಾಣ ಅಂತ.
ಮತ್ತೆ ನನಗೆ ಯೋಚನೆ ಆಯ್ತು ಇದನ್ನು ಮುಂದುವರಿಸುವ ಅಂತ. ಅದಕ್ಕೆ ಪೂರಕವಾಗಿ ಮತ್ತೆ ದಕ್ಷ ಯಜ್ಞ ಮತ್ತು ಗಿರಿಜಾ ಕಲ್ಯಾಣವನ್ನು ಮೊದಲಿನ ಪ್ರಸಂಗದ ನಡೆಗೆ ಕೊರತೆ ಬಾರದ ರೀತಿಯಲ್ಲಿ ನಾನು ಅಳವಡಿಸಿ ರಚಿಸಿದ ಪದ್ಯಗಳದು. ಇದು ಕಟೀಲು ಮೇಳದಲ್ಲಿಯೂ ಶಾಸ್ತ್ರಿಗಳಿರುವಾಗ ಒಂದು ಆಟ ಆಗಿದೆ ಪ್ರಸಂಗ, ಮತ್ತೆ ಒಂದು ಕಟೀಲಲ್ಲಿ ನಮ್ಮ ಪ್ರಸಾದ ಭಾಗವತರು ಇರುವ ನಾನೀಗ ಇರುವ ಸೆಟ್ಟಿನಲ್ಲಿ ಆಗಿದೆ. ಮತ್ತೆ ನವರಾತ್ರಿಗೆ ಕಟೀಲ್ನಲ್ಲಿ ಬಲಿಪ್ರಾಳಿಯ ಆಡಿಸಿದ್ದಾರೆ ಒಮ್ಮೆ, ಸತಿ ಕಲ್ಯಾಣ ಅಂತ. ಹಾಗೆ ಮತ್ತೊಂದು ವಿಘ್ನ ವಿನೋದನ ಮಹಿಮೆ ಅಂತ. ಆ ಹೆಸರಿನ ಅರ್ಥ ಏನು? ವಿಘ್ನ ವಿನೋದ. ವಿಘ್ನ ವಿನೋದನ ಮಹಿಮೆ. ವಿಘ್ನವನ್ನು ವಿನೋದವಾಗಿ ಕಂಡುಕೊಂಡು ಮತ್ತೊಬ್ಬರ ಕಷ್ಟವನ್ನು ಪರಿಹಾರ ಮಾಡುವಂತ ವಿಘ್ನ ವಿನೋದನಲ್ಲಿಯೂ ವೈವಿಧ್ಯತೆ. ಹಾಗೆ ಗಣಪತಿ ಕೌತುಕ ಅಂತ ನಾನು ಹೆಸರು ಮೊದಲಿಟ್ಟದ್ದು, ವಿಘ್ನ ವಿನೋದನ ಮಹಿಮೆ ಅಂತ. ಅದು ಶಿವಪಾರ್ವತಿಯರ ಒಡ್ಡೋಲಗ ಇದೆಲ್ಲ ಉಂಟು. ಅಲ್ಲಿ ಗಣಪತಿಯ ಬೆವರಿನಿಂದ ಸೃಷ್ಟಿ ಮಾಡಿ ಸ್ನಾನಕ್ಕೆ ಹೋಗುವಾಗ ಪಾರ್ವತಿ ನಿಲ್ಲಿಸಿ ಹೋಗುವಂತ ಸನ್ನಿವೇಶ, ಮತ್ತೆ ಆನೆಯ ತಲೆಯನ್ನು ತಂದು ಜೋಡಿಸುವ, ಅಲ್ಲಿಂದ ಕಥೆ ಶುರುವಾಗ್ತದೆ ಅದು. ಹಾಗೆ ಅದು ಕುಶಲವದಲ್ಲಿ ಇರಾಭಾಗವತರು ಇರುವಾಗ ಒಂದು ಗಣಪತಿಗೆ ಸ್ವಸ್ತಿಕ ಇಡ್ಲಿಲ್ಲ ಅಂತ ಒಮ್ಮೆ ಗಣಪತಿಗೆ ಕೋಪ ಬರುವುದಿತ್ತು. ಹಾಗೆ ಅಪ್ಪನಲ್ಲಿ ಹೇಳಿ ಸೀದಾ ಅಯೋಧ್ಯೆಗೆ ಬರುವಾಗ ವಸಿಷ್ಠರು ಹೇಳ್ತಾರೆ, ರಾಮ ಇಲ್ಲಿ ಕೆಟ್ಟು ಹೋಯಿತು ಕಾರ್ಯ, ಗಣಪತಿಗೆ ಕೋಪ ಬಂದಿದೆ, ಮೊದಲು ಸ್ವಸ್ತಿಕ ಇಡು ಅಂತ. ಹಾಗೆ ಗಣಪತಿಗೆ ಸ್ವಸ್ತಿಗೆ ಇಟ್ಟಾಗುವಾಗ ಇವ ಬಂದು ಅಲ್ಲಿ ಎಳ್ಳುಂಡೆ ಚಕ್ಕುಲಿ ಎಲ್ಲ ಅದನ್ನು ತಿಂದುಕೊಂಡಿರ್ತಾನೆ. ಇಲ್ಲಿ ಮಗ ಹೋಗಿದ್ದಾನಲ್ಲ ಅಯೋಧ್ಯೆಗೆ, ರಾಮ ಹೀಗೆ ಸ್ವಸ್ತಿಗೆ ಇಡದೆ ಇದು ಮಾಡಿದ್ದಾನಲ್ಲ ಅಂತ ಶಿವ ಏನು ಮಾಡ್ತಾನೆ, ಶಿವಗಣಗಳನ್ನು ಕಲಿಸ್ತಾನೆ. ಅಲ್ಲಿ ರಾಮನ ತಮ್ಮಂದಿರಿಗೂ ಸೇನೆಗೂ ಇವರಿಗೂ ಹೋಗಿ ಕೈ ಆಗ್ತದೆ ಯುದ್ಧ. ಅದರಿಂದ ಮತ್ತೆ ಇವರು ಶೀತ ಮತ್ತು ಉಷ್ಣ ಎರಡು ಜ್ವರಗಳ ಸೃಷ್ಟಿ ಮಾಡುವುದು, ಅದರ ಶಮನ ಮಾಡುವುದು ಆಚೆಯಿಂದ. ಹೀಗೆ ಆಗಿಕೊಂಡಿರುವಾಗ ಇಲ್ಲಿ ರಾಮ ಶಿವ ಒಂದಾಗುವಾಗ ಎದುರಾಗುವಾಗ ನಾನು ನೀನು ತಪ್ಪೋದೆ, ಹೀಗೆ ಗಣೇಶನಿಗೆ ಸ್ವಸ್ತಿಕ ಇಡದೆ ಎಲ್ಲಿಯಾದರೂ ಕಾರ್ಯ ಮಾಡುದು ಇಲ್ಲ, ನಾನೇ ಇಟ್ಟಿದ್ದೇನೆ. ನೋಡುವಾಗ ಮಗ ತಿಂತ ಇದ್ದ, ನಮ್ಮನ್ನು ಅದೊಂದು ಅಲ್ಲಿ ಆ ಕಥೆ ಮುಗೀತದೆ. ಅದು ಇದಲ್ಲದೆ ವಿನೋದನ ಮಹಿಮೆ ಅಂತ ವಾಕ್ಯ ಇಡ್ಲಿಕ್ಕೆ ಕಾರಣ ಹಾಗೆ. ನಿಮ್ಗೆ ಪ್ರಸಂಗ ರಚಿಸಲಿಕ್ಕೆ ಸ್ಫೂರ್ತಿ ಅಂತದ್ದು? ಸ್ಫೂರ್ತಿ ಅಂದ್ರೆ ಅದು ಅಭ್ಯಾಸ ಬಲ. ಅಂದ್ರೆ ಇರಾಭಾಗವತರ ಮೇಳದಲ್ಲಿ ನಾನು ಸಣ್ಣಾಗಿರುವಾಗಲೇ ಇದಕ್ಕೆ ಒಂದು ಪದ್ಯ ರಚನೆ ಮಾಡಿಕೊಡುವಂತ ನರಸಿಂಹ ಭಟ್ರು ನನಗೆ ತಿಳಿದ ಹಾಗೆ ಮಾಡುವಂತ. ಈಗ ಗುರುಪುರದಲ್ಲೆಲ್ಲ ಒಮ್ಮೆ ಗ್ರಹಣದ ಸಂದರ್ಭ ಆಟ ಆಗುವಾಗ ಆಟ ಬೇಗ ಶುರು ಮಾಡಬೇಕಾಯಿತು. ಎಷ್ಟು 5-6 ಗಂಟೆಗೆ 2-3 ಗಂಟೆ ಹೊತ್ತಿಗೆ ಅಲ್ಲಿ ಪ್ರಸಂಗ ಬೇಕಲ್ಲ. ಅದಕ್ಕೆ ಇರಾಭಾಗವತರು ಇರುವಾಗ ನರಸಿಂಹ ಭಟ್ರು ಹೇಳಿ, ಆವಾಗ ಇವರು ಮಾಣಯ್ಯವರು ಭಾಗವತರು ಇದ್ರು ಪದ್ಯ ಹೇಳಲಿಕ್ಕೆ. ಆವಾಗ 10-30 ಪದ್ಯ ರಚನೆ ಎಲ್ಲ ನನ್ನಲ್ಲಿ ಮಾಡಿಸಿದ್ದಾರೆ ನರಸಿಂಹ ಭಟ್ರು ಮೊದಲೆಗಾರರು. ನಿನಗೆ ತಿಳಿದ ಹಾಗೆ ಮಾಡು ಅಂತ ಹೇಳಿ, ಅಂದ್ರೆ ಒಂದು ಯುದ್ಧ ಭಾಗಕ್ಕೆ, ಒಬ್ಬ ರಾಜನ ಒಡ್ಡೋಲಗಕ್ಕೆ, ಹಾಗೆ ಪ್ರಸಂಗದ ಒಂದೊಂದೇ ಪದ್ಯಗಳು ರಚಿಸಿ ಕೊಡುವಂತ ಅಭ್ಯಾಸ ಹಾಗಾಯಿತು. ನನಗಿಲ್ಲದ್ರೆ ಅದರ ಗುರು ಲಘು ಯಾವುದು ಅಂತ ಗೊತ್ತಿರಲಿಲ್ಲ. ನಾನು ಒಂದು ಪದ್ಯವನ್ನು ನೋಡಿ ಅದರ ಆಧಾರವಾಗಿ ಹೀಗೆ ಮಾಡಿ ತಪ್ಪಲ್ಲ ಅಂತ ಪ್ರಾಸಕ್ಕೆ ಕೊರತೆ ಆಗದಾಗಿ. ಇಲ್ಲದ್ರೆ ಒಂದು ದಿನ ಇದು ಕೌಶಂಬಿಯಲ್ಲಿ ನೃಪನಾದ ಅಂತ ಕೆಲವು ಪದ್ಯ ರಚನೆಗಳು ಹಾಗುಂಟು ಕವಿಗಳದ್ದು ನೋಡಿದೆ. ನನ್ನ ಪದ್ಯದಲ್ಲಿ ಹಾಗೆ ಇಲ್ಲ. ಅದು ವಿಶ್ವಾಸದಿಂದ ಹೇಳುತ್ತೇನೆ ನಾನು, ಪ್ರಾಸಕ್ಕೆ ಕೊರತೆ ಬರುವ ಹಾಗೆ ಇಲ್ಲ. ಮತ್ತೆ ಈ ಪದ್ಯಗಳನ್ನು ಅಮೃತ ಸೋಮೇಶ್ವರರು ನೋಡಿ ಆಟಕ್ಕಾಗಬಹುದು ಅಂತ ಅಮೃತ ಸೋಮೇಶ್ವರರೇ ಪಾಸು ಮಾಡಿದ್ರು. ಹಾಗೆ ಇದನ್ನೊಮ್ಮೆ ಪ್ರಿಂಟ್ ಮಾಡುದು ಅಂತ ಇತ್ತು. ಪಡ್ರೆಜಂದು ಅಣ್ಣ ನನ್ನ ಗುರುಗಳು, ಹಾಗೆ ವಿವೇಕ್ ರೈ ಅಂತ ವಿವೇಕಾನಂದ ಕಾಲೇಜಿನವರು ಈಗ ಇದ್ದಾರೆ, ಅವರಿಗೂ ಪಡ್ರೆಚಂದು ಅಣ್ಣನೇ ಗುರುಗಳು. ಹಾಗೆ ಅವರಿಗೆ ಸನ್ಮಾನ ಮಾಡುದು, ನನ್ನ ಪ್ರಸಂಗ ರಚನೆ ಮಾಡುದು, ಇದು ಬರೆದು ಕೆಲವು ವರ್ಷ ಆಯ್ತು ನಾನು. ಅಲ್ಲಿ ಕೊಂಡೋಗಿ ಒಂದು 2-3 ವರ್ಷ ಅವರೆಲ್ಲ ಇತ್ತು ಪುಸ್ತಕ. ಮತ್ತೆ ನಾನು ಪುಸ್ತಕ ತಂದದ್ದು, ಗುರುಗಳು ತೀರಿ ಹೋದ್ರು ಮಧ್ಯದಲ್ಲಿ, ಚಂದು ಅಣ್ಣ. ಹಾಗೆ ಆವಾಗ ಅಮೃತರು ನೋಡಿ ಹೇಳಿದ್ರು, ಇದು ಪ್ರಸಂಗ ಒಳ್ಳೆಯದು, ಆಡಬಹುದು ಭಟ್ರೆ ಅಂತೆಲ್ಲ ಹೇಳಿದ್ರು. ಒಂದು ವಾಕ್ಯವನ್ನು ತಿದ್ದಿದ್ರು ಅವರು. ಸಾಮಾಜ್ಯವರದ ಅಂತ ನಂದು ಒಕ್ಕಣೆ ಇತ್ತು, ಅದು ತಪ್ಪು ಅಂತ ಸೋಮಶೇಖರ ಸ್ವಾಮಿ ಭಾಮಿನಿ ವಚನ ಅಂತ ಸೋಮಶೇಖರ ಅಂತ ಒಂದು ಶಬ್ದವನ್ನು ಅವರು ತಿದ್ದಿದ್ದಾರೆ. ಹಾಗೆ ಮತ್ತೆ ಬಲಿಪುರವು ನೋಡಿದ್ದಾರೆ ಈ ಪ್ರಸಂಗ. ಇತ್ತೀಚೆಗೂ ನಾನು ಸುರುವಿನ ಪ್ರಸಂಗ ಪ್ರಿಂಟ್ ಮಾಡ್ಲಿಕ್ಕೆ ಮೊದಲು ಅವರಲ್ಲಿ ಕೊಂಡೋಗಿ ಕೊಟ್ಟು ಅವರು ನೋಡಿದ್ದಾರೆ. ಹಾಗೆ
ಇಷ್ಟು ವರ್ಷ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದೀರಿ, ನಿಮ್ಗೆ ಹೇಗೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ನಿಮ್ಗೆ ತೃಪ್ತಿ ಉಂಟಾ? ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಕಸುಬನ್ನು ಮಾಡಿದ್ರೆ ನಮಗೆ ಜೀವನದಲ್ಲಿ ಸುಖ ನೆಮ್ಮದಿ ಸಂಪತ್ತೆಲ್ಲ ಕೂಡಿ ಬರ್ತದೆ ಅನ್ನೋದಕ್ಕೆ ನನ್ನ ಜೀವನವೇ ದೃಷ್ಟಾಂತ. ನಾನು ಕೂಡ ಇಲ್ಲಿ ಈ ಜಾಗಕ್ಕೆ ಬಂದು ಇಷ್ಟು ಅದರ ಅಭಿವೃದ್ಧಿ ಹೊಂದಿದ್ದು ಈ ಕಲಾ ಕಸುಬೆಯೇ ಮೂಲ ಕಾರಣ. ಅಂದ್ರೆ ನನಗೆ ಮಂಜುನಾಥ ಅಂತ ಹೆಸರು, ಧರ್ಮಸ್ಥಳ ದೇವರ ಹೆಸರು. ನನ್ನ ತಾಯಿ ಗರ್ಭಿಣಿ ಆಗಿರುವಾಗ 4 ಮಂದಿ ಗಂಡು ಮಕ್ಕಳು ತೀರಿ ಹೋದ್ರು ಅಂತ. ಈಗ ಇರುವುದು ನಾವು 8 ಮಂದಿ, 3 ಗಂಡು 5 ಹೆಣ್ಣು. ಅಕ್ಕಂದ್ರು ನನಗೆ, ಒಬ್ಬ ತಮ್ಮ ಒಬ್ಬ ಅಣ್ಣ, ಸೂರ್ಯನಾರಾಯಣ ಭಟ್ ಅಂತ. 4 ಮಂದಿ ಗಂಡು ಮಕ್ಕಳು, ಒಬ್ಬರ ಅಕ್ಕ 1-2 ಗರ್ಭ ಎಲ್ಲ ಹೋಗಿತ್ತಂತೆ. ಆ ಸಂದರ್ಭದಲ್ಲಿ ನೋವು ಬರ್ತಾ ಇರುವಾಗ ಈ ಗಂಡು ಮಗುವಾಗಿ ನನಗೆ ಸಿಕ್ಕಿದರೆ ಧರ್ಮಸ್ಥಳ ದೇವರ ಹೆಸರಿಡುವುದು ಅಂತ. ಹಾಗೆ ನಾನು ಗಂಡು ಮಗುವಾಗಿ ಕಂಡೆ, ನನಗೆ ಧರ್ಮಸ್ಥಳ ಮಂಜುನಾಥ ಅಂತ ಸ್ವಾಮಿಯ ಹೆಸರಿಟ್ಟು. ಹೌದು, ನನಗೆ ಜೀವನಕ್ಕೂ ಆಧಾರ ಧರ್ಮಸ್ಥಳವೇ ಆಯಿತು. ಅಂದ್ರೆ ಕಲಾ ಕೇಂದ್ರದಲ್ಲಿ ಅಲ್ಲಿ ಯಕ್ಷಗಾನ ಕಲಿತು ಅಲ್ಲಿಂದಲೇ ನಾನು ಕಟೀಲಿಗೆ ಬರಲಿಕ್ಕೂ ಮೂಲ ಕಾರಣ ಅದುವೇ ಆಯಿತು. ಕಲಾ ಕಸುಬಿನಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದರೆ ನಮಗೆ ಏಳಿಗೆ ಹೊಂದುವುದಕ್ಕೆ ಸಾಧ್ಯ. ಈಗ ನಿಮ್ಗೆ ಇಲ್ಲಿ ಏನು ನೀವು ಪ್ರದರ್ಶನ ಎಲ್ಲ ಮಾಡ್ತಾ ಇದ್ದೀರಿ, ಹೌದು, ಹಿಂದಿನ ಕಾಲದ ಕಲಾವಿದರ ಜೊತೆ ಕೂಡ ಮಾಡಿದ್ದೀರಿ. ಈಗ ನಿಮ್ಗೆ ಹೇಗೆ, ಈಗ ನಿಮ್ಗೆ ಅಚ್ಚುಕಟ್ಟಾಗಿ ಅಂದ್ರೆ ನೀವು ಯೋಚನೆ ಮಾಡಿದಂತೆ ನಿಮ್ಗೆ ಅಭಿನಯ ಮಾಡುವ ಕಸುಬಿನಲ್ಲಿ ತೃಪ್ತಿ ಉಂಟು ಅಂತ? ಅಲ್ಲಲ್ಲ, ತೃಪ್ತಿ ಉಂಟು ಅಂತ ನೀವು ಹೇಳಿದ್ದೀರಿ. ಅಂದ್ರೆ ಹಿಂದೆ ಮಾಡ್ತಿದ್ದದ್ದು ಈಗ ನೀವು ಮಾಡುವಾಗ ನಿಮ್ಗೆ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಅಂದ್ರೆ ಹೀಗೆ ಸರಿಯಾಗಿ ನನಗೆ ಹೊಂದಿಕೊಂಡು ಹೋಗಬೇಕಾಗುತ್ತದೆ. ನಾವು ಅಷ್ಟೇ ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ಈಗ ಮತ್ತೆ ಒಬ್ಬನಿಗೆ ರಂಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅಪ್ಪ ಮಗನೇ ಆದ್ರೂ ಸಾಧ್ಯ ಇಲ್ಲ, ಅಪ್ಪನ ಹಾಗೆ ಮಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಕೆಲವರು ಇದನ್ನೇ ಮುಂದಿಟ್ಟುಕೊಂಡು ಹಾಗೆ ಆಗಬೇಕು ಅಂತ ಇರುವ ಪಾತ್ರಧಾರಿಗಳಿರುತ್ತಾರೆ. ಅದನ್ನು ನಾನು ಒಪ್ಪುವುದಿಲ್ಲ. ನಿನ್ನೆ ಮಾಡಿದ ಪಾತ್ರದಲ್ಲಿ ಇವತ್ತು ಯಾವುದಾದ್ರೂ ಒಂದು ಹೊಸ ವಿಷಯಗಳು ಬರಬೇಕು. ಅದು ಕಲಾವಿದನ ಹೌದು ಹೌದು ಅವನವನ ಇದದು. ನಿನ್ನೆ ಹೇಳಿದ್ದೇ ಕಂಠಪಾಠದಾಗಿ ಇವತ್ತು ಹೇಳುವುದನ್ನು ನಾನು ಒಪ್ಪುವುದಿಲ್ಲ. ಹೌದು, ಸರಿಯೂ ಅಲ್ಲ. ಹೌದು, ಏಕತಾನತೆ ಅಂತ ಆಗ್ತದೆ. ಹೌದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಷ್ಟು ಜನ ಶಿಷ್ಯಂದಿರನ್ನು ತಯಾರು ಮಾಡಿದ್ದೀರಿ? ನಾನು ತಯಾರು ಮಾಡಿದ್ದಕ್ಕಿಂತಲೂ ಆಗಿದ್ದಾರೆ ಅನ್ನೋದು ಮುಖ್ಯ. ಈಗ ಕದ್ರಿ ವಿಷ್ಣು ಸ್ಮಾರಕ ಎಳೆಯರ ಬಳಗ ಅಂತ ಮಂಗಳೂರಲ್ಲಿ BB ಹೊಸಮನೆಯವರಿಂದ ಮುನ್ನಡೆಯುತ್ತಾ ಬಂದದ್ದು. 83-84ರವರೆಗೆ ಕೆಲವು ವರ್ಷ ಕರ್ಗಲ್ಲು ಸುಬ್ಬಣ್ಣ ಭಟ್ರು, ಹೊಸ ಇತ್ಲು ಮಾಲಿಂಗ ಭಟ್ರು ಅಲ್ಲಿ ಗುರುಗಳಾಗಿದ್ರು. ಹೌದು, ಕಟೀಲಿನ ಕೃಷ್ಣ ಭಟ್ರು, ಪುಚ್ಚಗೆರೆ ಕೃಷ್ಣ ಭಟ್ರು ವಿದ್ವಾನ್ ಹೆಡ್ ಮಾಸ್ಟ್ರು, ಶ್ರೀನಿವಾಸ್ ಮಾಸ್ಟ್ರು ಇರುವಾಗ ನನ್ನನ್ನು 3ನೇ ಗುರುವಾಗಿ ಅಲ್ಲಿ ಸೇರಿಸಿದ್ರು BB ಹೊಸಮನೆಯವರಲ್ಲಿ. ಆವಾಗ ಈ ಕದ್ರಿ ನವನೀಶ್ ಶೆಟ್ರು, PV ಪರಮೇಶ್ವರ್ ಮತ್ತೆ ಕೆಲವರು ಕುಲಶೇಖರವರ ಹೆಸರು ನೆನಪಿಲ್ಲ, ನಾಗೇಶ್ ಅಂತ ಎಲ್ಲ ಈಗ ಸಸೀತ್ಲಿ ಮೇಳದಲ್ಲೆಲ್ಲ ಇದ್ದಾರೆ. ಅವರೆಲ್ಲ ನನ್ನಲ್ಲಿ 1-2 ಹೆಜ್ಜೆ ಕಲ್ತವರು. ನಾನು 3 ವರ್ಷ ಅಲ್ಲಿ ಗುರುವಾಗಿದ್ದೆ. ಈ ಇಬ್ಬರಿಂದ ಮತ್ತೆ 3ನೇವನಾಗಿ. ಪ್ರಥಮ ಕೇಂದ್ರ ಅಂತ ಅಲ್ಲಿ, ಮತ್ತೆ 2ನೇ ಮಲ್ಲೂರು ಅಂತ ನೀರು ಮಾರ್ಗದ ಹತ್ತಿರ, ಮತ್ತೊಂದು ಕುಪ್ಪೆ ಪದವು, ಮತ್ತೆ ಮಳಲಿ, ಮತ್ತೆ ಗುರುಪುರದಲ್ಲಿ ಮನೆಯಲ್ಲೇ ಕಲಿಸಿಕೊಂಡಿದ್ದೆ. ಮತ್ತೆ ಇಲ್ಲಿ ತಲಕೆಳದಲ್ಲಿ, ಇಲ್ಲಿಯೂ ಸಾಮಾನ್ಯ 10-40 ಹೆಂಗಸರು, ಹುಡುಗಿಯರು, ಗಂಡು ಮಕ್ಕಳು ಎಲ್ಲ ಇಲ್ಲಿ 5 ದಿವಸಗಳ ಯಕ್ಷೋತ್ಸವ ಅಂತ ಇಲ್ಲಿ KT ಗುಜರನ್ ಅಂತ ಇದ್ದಾರೆ. ಅವರ ಮಗ ತೀರಿಯೋಗಿ ಅವನ ನೆನಪಿಗಾಗಿ ಮಾಡಿದಂಥ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಎಲ್ಲ 4-5 ದಿವಸದ ಯಕ್ಷಗಾನ ಕಾರ್ಯಕ್ರಮಗಳು. ಹಾಗೆ ಬಲಿಪೆಯಲ್ಲಿ ಹೀಗೆ ಅಲ್ಲಿ ಅದೇ ಒಟ್ಟು ಎಷ್ಟು ಜನ ಶಿಷ್ಯರು ನಿಮ್ಗೆ ಅಂದಾಜು? ತುಂಬಾ ಮಂದಿ ಇದ್ದಾರೆ. ಈಗ ಹೇಳಿಕೊಳ್ಳಿಕ್ಕೆ ಒಂದು 100-150 ಮಂದಿಯಿಂದ ಹೆಚ್ಚು ಇರಬಹುದು. ಕೆಲವು ನಾನು ಹೇಳಿಕೊಟ್ಟಿದ್ದೇನೆ, ಅವರು ಕಲ್ತಿದ್ದಾರೆ. ಹಾಗೆಂತ ನಮ್ಮ ಹೆಸರು ಅಲ್ಲಿ ಕಾಣುವುದಿಲ್ಲ. ಹಾಗಿರುವ ಎಷ್ಟೋ ಕಲಾವಿದರು ಈಗಲೂ ಇದ್ದಾರೆ. ಹೌದಪ್ಪ, ಹೌದು. ಅದನ್ನು ಈ ಶಿಷ್ಯ ಇದಕ್ಕೆ ಸೇರಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲ ಹಾಗೆ ಅಂದ್ರೆ ಅದೇ ಆ ಮೂಲಕ ಕೂಡ ಮತ್ತೆ ಶೇಣಿ ಅಂತ ಚುಕ್ಕಾಡಿ ಸುಳ್ಯ ಅಲ್ಲಿ ಒಂದು ಶೇಣಿ ಉಂಟು.
ಚೊಕ್ಕಾಡಿ ಕುಕ್ಕು ಜರ್ಕಕ್ಕೆ ಹೋಗುವಲ್ಲಿ ಅಲ್ಲಿ ಶಾಲೆಯಲ್ಲೂ ಯಕ್ಷಗಾನ ತರಬೇತಿ ಕೊಡ್ತಾ ಇದ್ದೇನೆ. ಈಗ ಪ್ರಸಿದ್ಧ ನಿಮ್ಮ ಹೆಸರು ಹೇಳುವಂಥದ್ದು ಯಾರಾದ್ರೂ ಈಗ ಚಾಲ್ತಿಯಲ್ಲಿ ಒಂದು 2-3 ಹೆಸರು ಹೇಳ್ಬೋದಾ ಕಲಾವಿದರಲ್ಲಿ? ಅಷ್ಟು ಬೆಳಕಿಗೆ ಬಂದವರು ಅಂತ ಇಲ್ಲಪ್ಪ. ಇಲ್ಲ, ಇನ್ನು ಬರ್ಬೇಕಷ್ಟೇ. ಅಲ್ಲ, ಈಗ ಹೇಳಿಕೊಡ್ಲಿಕ್ಕೆ ಅಮ್ಮಂಜೆ ಮೋಹನ ಎಷ್ಟೋ ಕಲಾವಿದರಿಗೆ ನಾನು ಹೇಳಿಕೊಟ್ಟಿದ್ದೇನೆ. ಅವರಿಗೆ ಗುರುಗಳು ಮತ್ತೊಬ್ಬರು ಇರುತ್ತಾರೆ. ಹೌದು ಹೌದು. ಹಾಗೆಂತ ನಮ್ಮ ಶಿಷ್ಯ ಅಂತ ನಾನು ಹೇಳುವುದಿಲ್ಲ. ಹೌದು ಹೌದು. ನನ್ನಿಂದ ಬೇಕಾದ್ದನ್ನು ಪಡೆದಿರ್ಬೋದು. ಹೌದು ಹೌದು. ಅದು ಅವರಿಗೆ ಬಿಟ್ಟದ್ದು ವಿನ ನಮಗೆಲ್ಲ. ಹಾಗೆ ಮತ್ತೆ ನವನೀಶಿಟ್ರು ಈಗ ಕೆಲವು ಕಡೆ ಸನ್ಮಾನಕ್ಕೆ ಮುಂದಿದ್ದು ನನಗೆ ಸನ್ಮಾನ ಮಾಡುವಾಗ ಹೇಳಿದ್ದಾರೆ, ನಮಗೆ 2 ಹೆಜ್ಜೆ ಹೇಳಿಕೊಟ್ಟವರು ಇವರು ನಮಗೆ ಮಾಡ್ರು ಅಂತ. ನವನೀಶ್ ಶೆಟ್ರನ್ನು ಗೊತ್ತುಂಟಲ್ಲ, ಮತ್ತೆ PV ಪರಮೇಶ್ವರ್, ಹೀಗೆ ಕೆಲವರು ಇದ್ದಾರೆ. ಸರಿ. ಹಾಗೆ ನಿಮ್ಮ ಈ ಎಲ್ಲ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರ ಹೇಗೆ? ಸಹಕಾರ, ನಾವು ಬಡತನದಲ್ಲಿ ಬಂದವರಲ್ವ, ಶುರುವಿಗೆ ಪ್ರೋತ್ಸಾಹ ಇತ್ತು. ಅಂದರೆ ನನ್ನ ತಂದೆಯವರೇ ಬಲಿಪ್ರು ಅಂತವರ ಅಭಿಮಾನಿಗಳು. ಅವರು ಪದ್ಯ ಎಲ್ಲ ಹೀಗೆ ಪೌರೋಹಿತ್ಯ ಮಾಡಿಕೊಂಡಿದ್ರು. ಹೌದು. ಅವರು ಬಾಮಿನಿ ಷಡ್ಪದಿ ಎಲ್ಲ ಕೆಲವು ಮದುವೆ ಸಮಾರಂಭದ್ದು ಇದೆಲ್ಲ ರಚನೆ ಮಾಡಿದ್ದಾರೆ ತಂದೆಯವರು ಕೂಡ. ಹಾಗಿರುವ ವ್ಯಕ್ತಿ ನನ್ನ ತಂದೆಯವರು ಕೂಡ. ಹಾಗೆ ಬೆಳೆದು ಬಂತು. ನಮ್ಮ ಹಿರಿಯವರ ಪ್ರೋತ್ಸಾಹ ಉಂಟು ನಮಗೆ. ಎಂತ ನಮ್ಮ ಮನೆತನದಲ್ಲಿ ಇಂಥ ಕಲಾವಿದರು ಅಂತ ಇರಲಿಲ್ಲ. ಮಾಳಂಗಾಯಿ ಕೃಷ್ಣ ಭಟ್ರು ಸ್ವಲ್ಪ ದೂರದ ಸಂಬಂಧಿ ಅಜ್ಜ. ಹೌದು. ಹಾಗೆ ನಿಮ್ಮ ಕುಟುಂಬ ವರ್ಗದ ಬಗ್ಗೆ ಸ್ವಲ್ಪ? ತುಂಬ ವರ್ಗ ಅದೇ ಇದು ಕಲ್ಮಡಕ ಕುഞ്ഞിಗಿತ್ಲು ಅಂತ. ಅಲ್ಲಲ್ಲ, ನಿಮ್ಮ ಈಗ ಮಕ್ಕಳು? ಹೌದು. ನನಗೆ ನಿಟ್ಲೆ ಅದೇ ಕೊಳಚಿಪ್ಪಿ ಈಶ್ವರ ಭಟ್ ಶಂಕರಿಯಮ್ಮ ಅಂತ ಅವರ ಹಿರಿಯ ಮಗಳು ಅದಿತಿ ಅಂತ. ಇವಳ ಅಣ್ಣ ನಿಟ್ಲೆ ಗೋವಿಂದ ಭಟ್, ನಿಟ್ಲೆ ನಾರಾಯಣ ಭಟ್, ನಿಟ್ಲೆ ಕೃಷ್ಣ ಭಟ್ 3 ಮಂದಿ ಇದ್ದಾರೆ. 8 ಮಂದಿ ಅಕ್ಕಂದಿರು ಇವರಿಗೆ. ಇವಳು ಕಿರಿಯವಳು ಅದಿತಿ ಅಂತ. 92ರಲ್ಲಿ ಮದುವೆ ಆದದ್ದು ನಾವು. ಸರಿ. ಹಾಗೆ ಮಗಳು ಹಿರಿಯವಳು. ಅವಳನ್ನು 11ನೇ ಇಸವಿ 2 ವರ್ಷ ಮೊದಲು ಮದುವೆ ಮಾಡಿ ಕೊಟ್ಟಿದ್ದೇನೆ. 18 ವರ್ಷ ತುಂಬುವಾಗ ಫುಲ್ ಆಗಿದೆ. ಸೆಕೆಂಡ್ PUC ಯಲ್ಲಿ ಇದ್ಲು. ಈಗ ಫೈನಲ್ ಇಯರ್ BA STM ಉಜಿರೆಯಲ್ಲಿ. ಅವಳು ಯಕ್ಷಗಾನದಲ್ಲಿ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದಾಳೆ. ಮತ್ತೆ ಗಂಡು ಮಕ್ಕಳಿಬ್ಬರು, ಶ್ರೀಹರಿ ಶರ್ಮಾ ಅಂತ, ಅವ ಫಸ್ಟ್ ಇಯರ್ BA ಉಜಿರೆ ಸಿದ್ದಾವನದಲ್ಲಿದ್ದಾನೆ. ಇವ 9ನೇ ಕ್ಲಾಸು ಕಟೀಲಲ್ಲಿ. ಈ 3 ಮಂದಿಗಳು ಕಟೀಲಲ್ಲಿ ಅಭ್ಯಾಸ ಆಗಲಿ ಮೇಲಿನ ಶಾಲೆಗಳಿಗೆ ಕಳಿಸಿತ್ತು. ಹಾಗೆ ಹಾಗೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಬಹಳ ಆತ್ಮೀಯ ಸಂವಾದದಲ್ಲಿ ನೀವು ತೊಡಗಿಕೊಂಡ್ರಿ. ನಿಮಗೆ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಪರವಾಗಿ ಕೃತಜ್ಞತೆಗಳು, ಅಭಿವಂದನೆಗಳು.